मोसमपतिता प्रभु न पाइबे आरा। मोसमपतिता प्रभु न पाइबे आरा। श्री कृष्ण चैतन्य प्रभु दया करो मोरे। आहा प्रभु नित्यानंद प्रेमानंद सुखी कृपावलोकन करो आमी बोरो दुखी। श्री कृष्ण चैतन्य प्रभु दया करो मोरे। दया करो सीतापति अद्वैत गोसाई तव कृपा भले पाय चैतन्य निताई। श्री कृष्ण चैतन्य प्रभु दया करो मोरे। हा स्वरूप सनातन रूप न गुनाता बट जुग शिजीवा हा प्रभु लोकनाथा। आहा स्वरूप सनातन रूप रघुनाथा बट जुग शिजीवा हा प्रभु लोकनाथा। श्री कृष्ण चैतन्य प्रभु दया करो मोरे। दया करो श्री आचार्य प्रभु श्रीनिवास रामचंद्र संगಮಗೆ नरोत्तम दास। दया करो श्री आचार्य प्रभु श्रीनिवास रामचंद्र संगಮಗೆ नरोत्तम दास। श्री कृष्ण चैतन्य प्रभु दया करो मोरे। तुम बिना के दयालु जगत संसारे। श्री कृष्ण चैतन्य प्रभु दया करो मोरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण। हरे कृष्ण माता जी, हरि बोल। हरे कृष्ण माता। धन्यवाद। हरे कृष्ण माता जी। हरे कृष्ण माता जी। हरे कृष्ण हरे माता जी, कृष्ण धन्यवाद माता माता जी। ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಮಂಗಳಾಚರಣೆಯೊಂದಿಗೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. हे कृष्णा करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते.
ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ನಮ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ತ್ವಶೇ ಕೃಷ್ಣ ನಮಃ ನಮ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ. ನಂದು ವಾಯ್ಸ್ ಮತ್ತೆ ಸ್ಕ್ರೀನ್ ಎಲ್ಲ ಸರಿಯಾಗಿ ಕಾಣಿಸ್ತದಲ್ಲ, ವಾಯ್ಸ್ ಕೇಳಿಸ್ತದಲ್ಲ? ಹರೇ Yes, ಕೃಷ್ಣ. ಮಾತಾಜಿ. Clear ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಕುಳೈ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಈ ಒಂದು ಭಕ್ತಿ ಶಾಸ್ತ್ರಿ ಎಂಬ ಈ ಒಂದು ತರಗತಿಯ ಘಟಕ 2ಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ. ಇವತ್ತಿನ ದಿನ 4ನೇ ದಿನವಾಗಿದೆ. ಸೊ ಮಂದಿರದ ಎಲ್ಲಾ ಹಿರಿಯ ವೈಷ್ಣವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನರಸಿಂಹದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗೌರನಿತಾಯಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಸಂಸ್ಥಾಪಕರಾಚಾರ್ಯರಾದ ಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿರುವ ಎಲ್ಲಾ ಭಕ್ತ ಬಂದವರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಮುಂದುವರಿಸುತ್ತಿದ್ದೇನೆ. ಈ ಪ್ರಭುಪಾದರು ಈ ಒಂದು ಭಗವದ್ಗೀತೆಯಲ್ಲಿ ಏನು ಹೇಳಿದರೆ ಅವರದೊಂದು ಒಂದು ಭಗವಂತನ ವಾಣಿ ನನ್ನ ಈ ಒಂದು ಬಾಯಿಯಲ್ಲಿ ಅವರು ಹೇಗೆ ವಾಚನ ಮಾಡಿದರೆ ಅದೇ ರೀತಿ ನನ್ನ ಬಾಯಿಯಲ್ಲಿ ನನಗೆ ತಿಳಿದಷ್ಟು ನಾನು ಈ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಅವರ ಆಶೀರ್ವಾದವನ್ನು ಕೋರುತ್ತಾ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ತರಗತಿ ಇದೆ. ನಾವು ಇವತ್ತು 9ನೇ ಅಧ್ಯಾಯ ಹಿಂದೆ ನಾವು ಈ ಒಂದು ಘಟಕ 2ರಲ್ಲಿ ಘಟಕ 2 ಅಂತ ಹೇಳಿದ್ರೆ ಇದು ಈ ಒಂದು ಭಕ್ತಿ ಯೋಗ. ನಾವು ಭಕ್ತಿ ಯೋಗದ ಒಂದು ಹಂತದಲ್ಲಿದ್ದೇವೆ. ಮೊದಲಿನ ಹಂತ ಆಗಿದೆ ಕರ್ಮಯೋಗ, ಮತ್ತೆ ಭಕ್ತಿ ಯೋಗ, ಮತ್ತೆ ಜ್ಞಾನಯೋಗ. ನಾವು ನಡುವಿನ ಹಂತದಲ್ಲಿದ್ದೇವೆ. ಸೊ ನಾವು ಮುಂದುವರಿಯುವ ಮೊದಲು ನಾವು ಹಿಂದಿನ ಅಧ್ಯಾಯದಲ್ಲಿ ಏನೆಲ್ಲ ಒಂದು ತಿಳ್ಕೊಂಡಿದ್ದೇವೆ ಅಂತ ಒಂದು ಸ್ವಲ್ಪ ಒಂದು ಪಕ್ಷಿ ನೋಟ ಬೀರೋಣ. ಸೊ ಬದಲಾವಣೆಯ ತತ್ವಗಳು 8ನೇ ಒಂದು ಅಧ್ಯಾಯದಲ್ಲಿ ಭಗವಂತ ಹೇಳುವಂಥದ್ದು ಈ ಒಂದು ಮರಣದ ಸಮಯದಲ್ಲಿ, ಮರಣದ ಒಂದು ಮರಣದ ಕಾಲದಲ್ಲಿ ಹೇಗೆ ಭಗವಂತನನ್ನು ನೆನೆಸುವಂಥದ್ದು. ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರ ನೀಡುತ್ತಾ ಇದ್ದೇನೆ. ಅಂದ್ರೆ ಯಾರು ಅಂತ್ಯಕಾಲದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡ್ತಾನೆ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಸಂಶಯವೇ ಇಲ್ಲ ಅಂತೇಳಿ ಹೇಳುವಂಥದ್ದು. ಮತ್ತೆ ಮುಂದಕ್ಕೆ ಮುಂದುವರಿಸಿ ಹೇಳ್ತಾರೆ ಅರ್ಜುನನಿಗೆ, ಅರ್ಜುನ ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವ ಸ್ಮರಿಸುವನು ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುತ್ತಾನೆ ಅಂತೆಲ್ಲ ಹೇಳ್ತಾರೆ. ಇನ್ನು ಮುಂದಕ್ಕೆ ಭಗವಂತ ಹೇಳ್ತಾರೆ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ, ಬೇರೆ ಯಾವ ರೂಪದಲ್ಲಿ ಅಲ್ಲ, ನನ್ನ ಭಗವಂತ ಕೃಷ್ಣನ ಭಗವಾನ್ ರೂಪದಲ್ಲಿ ಸ್ಮರಿಸುತ್ತಿರ್ಬೇಕು. ಅದೇ ಕಾಲದಲ್ಲಿ ಅರ್ಜುನನಿಗೆ ಹೇಳುವಂಥದ್ದು ನಿನ್ನ ವಿಧಿತ ಕರ್ತವ್ಯ. ಅಂದ್ರೆ ನಮ್ಗೂ ಅಷ್ಟೇ, ನಾವೇನು ಕರ್ತವ್ಯ ನಿಗದಿತ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಒಂದು ನಿತ್ಯವಾಗಿ, ಅದನ್ನು ಮಾಡ್ತಾ ನಾವು ಭಗವಂತನನ್ನು ಸ್ಮರಿಸಬೇಕು. ಮತ್ತೆ ನಮ್ಮ ಚಟುವಟಿಕೆಗಳಲ್ಲೆಲ್ಲ ನಾವು ಅದರಲ್ಲಿ ಎಲ್ಲವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಮತ್ತೆ ನಮ್ಮ ಮನಸ್ಸು ಮತ್ತೆ ಬುದ್ಧಿಶಕ್ತಿಗಳು ಎಲ್ಲವೂ ಭಗವಂತನನ್ನು ಕೇಂದ್ರೀಕೃತವಾಗಿ ಕೊಂಡು ನಾವು ನಮ್ಮ ಚಟುವಟಿಕೆಗಳನ್ನು ಮಾಡಿದ್ರೆ ಆಗ ಭಗವಂತ ಹೇಳುವಂಥದ್ದು ನಿಸ್ಸಂಶಯವಾಗಿ ನನ್ನನ್ನು ಹೊಂದುವೆ ಅಂತೇಳಿ ಇಲ್ಲಿ ಹೇಳುವಂಥದ್ದು ಅರ್ಜುನನಿಗೆ. ಹಾಗೇನೆ ಹೇಳುವಂಥದ್ದು, ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಅಂದ್ರೆ ನನ್ನನ್ನು ದೇವೋತ್ತಮ ಪರಮಪುರುಷ ಅಂದ್ರೆ
ಖಾಲಿ ಪುರುಷ ಅಲ್ಲ, ದೇವೋತ್ತಮ ಪರಮ ಪುರುಷ. ಅನೇಕ ಪುರುಷರು ಇರ್ತಾರೆ, ಅದರಲ್ಲಿ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ ಅಂತ ಯಾರು ಸ್ಮರಿಸಿಕೊಂಡು ನನ್ನನ್ನು ಧ್ಯಾನಿಸುತ್ತಾರೋ ಆಗ ಅವರ ಮನಸ್ಸು ಯಾವ ಕಡೆಗೂ ಮನಸ್ಸು ಅತ್ತ ಇತ್ತ ಚಲಿಸುವುದಿಲ್ಲ. ಅವರ ಮನಸ್ಸು ಸದಾ ಭಗವಂತನಲ್ಲಿಯೇ ತನ್ಮಯ ಆಗಿರ್ತಾರೆ. ಅವರು ಖಂಡಿತವಾಗಿ ನನ್ನ ಬಳಿಗೆ ಬರ್ತಾರೆ ಅಂತೇಳಿ ಭಗವಂತ ಹೇಳುವಂಥದ್ದು. ಮತ್ತೆ ಮುಂದಕ್ಕೆ ಭಗವಂತ ಹೇಳ್ತಾರೆ ಈ ಒಂದು ಇದ್ರಲ್ಲಿ ಏನಂತೇಳಿ, ಎಲ್ಲರೂ ಈ ಭಗವಂತ ಅಂದ್ರೆ ದೇವೋತ್ತಮ ಪರಮೇಶ್ವರ ಕೃಷ್ಣ ಎಲ್ಲವನ್ನು ಬಲ್ಲವನು, ಅವನು ಅತೀ ಪುರಾತನ ಅಂತ ಹೇಳುದು. ಮತ್ತೆ ಅವನೇ ನಿಯಂತ್ರಕ, ಈ ಭೌತಿಕ ಲೋಕಕ್ಕೂ ನಿಯಂತ್ರಕನವನು, ಆಧ್ಯಾತ್ಮಿಕ ಲೋಕಕ್ಕೂ ನಿಯಂತ್ರಕವನು. ಅತ್ಯಂತ ಸಣ್ಣದಕ್ಕಿಂತ ಸಣ್ಣದಾಗ್ಲಿಕ್ಕೂ ಆಗುತ್ತೆ ಅವನಿಗೆ. ಮತ್ತೆ ಅತ್ಯಂತ ದೊಡ್ಡ ಇದ್ರು ಬೃಹದಾಕಾರದ ಜೀವಿಯಲ್ಲೂ ಅವನಿರ್ತಾನೆ, ಎಲ್ಲದರಲ್ಲಿಯೂ ಅವನಿರ್ತಾನೆ. ಮತ್ತೆ ಎಲ್ಲ ಒಂದು ಜೀವಿಯನ್ನು ಸದಾ ಎಲ್ಲ ಚರಾಚರ ವಸ್ತುಗಳನ್ನೆಲ್ಲವನ್ನು ಪಾಲಿಸುವವನೇ. ಮತ್ತೆ ಎಲ್ಲ ಐಹಿಕ ಕಲ್ಪನೆ ಅವನು ಈ ಒಂದು ಐಹಿಕ ಜಗತ್ತಿಗೆ ಬರ್ತಾನೆ. ಆವಾಗ ಸಹ ಏನು ಐಹಿಕ ಕಲ್ಪನೆಯನ್ನು ಮೀರಿದವನು, ಅಲ್ಲಿ ಇಲ್ಲಿಯ ಒಂದು ಭೌತಿಕ ಜಗತ್ತಿನ ಒಂದು ತ್ರಿಗುಣಗಳಿಗಿಂತ ಸಹ ತ್ರಿಗುಣಾತೀತವನು. ಅವನು ನಿರ್ಗುಣನು, ಯಾವ ಗುಣಗಳು ಅವನಿಗೆ ಅಂಟುವುದಿಲ್ಲ ಅಂತ ನಾವು ನೋಡಿದ್ದೇವೆ, ಎಲ್ಲದಕ್ಕೂ ಮೀರಿದನು. ಮತ್ತೆ ಅವನೇ ಪುರುಷ ಅಂತ ಹೇಳಿದ್ರೆ ಭಗವಂತ ಒಬ್ಬನೇ. ಆ ಪುರುಷ ಅಂತೇಳಿ ಬೇರೆ ಪುರುಷ ಅಲ್ಲ, ಒಂದೇ ಭಗವಂತನೇ ಪುರುಷ ಅಂತೇಳಿ ಯಾರು ನನ್ನನ್ನು ಆ ರೀತಿ ಧ್ಯಾನಿಸ್ತಾರ ಅವರು ಮತ್ತೆ ಈ ಒಂದು ಭೌತಿಕ ಲೋಕಕ್ಕೆ ಹಿಂದಿರುಗುದಿಲ್ಲ ಅಂತೇಳಿ ಇಲ್ಲಿ ಭಗವಂತ ಹೇಳುವಂಥದ್ದು. ಯೋಗ ಮಿಶ್ರ ಭಕ್ತಿ. ಸೊ ಇಲ್ಲಿ ಅನೇಕ ರೀತಿಯ ಒಂದು ಭಕ್ತಿಯನ್ನು ನಾವು ಬೇರೆ ಬೇರೆ ರೀತಿಯ ಒಂದು ಭಕ್ತಿಯನ್ನು ನಾವು ನೋಡಿದ್ವಿ. ಏನಂದ್ರೆ ಒಂದು ಯೋಗ ಮಿಶ್ರಿತ ಭಕ್ತಿ ಇರ್ತದೆ, ಜ್ಞಾನ ಮಿಶ್ರಿತ ಭಕ್ತಿ ಇರ್ತದೆ, ಮತ್ತೆ ಈ ಒಂದು ಕರ್ಮ ಮಿಶ್ರಿತ ಭಕ್ತಿ ಇರ್ತದೆ. ಕರ್ಮ ಮಿಶ್ರಿತ ಭಕ್ತಿಯಲ್ಲಿ ಎಲ್ಲ ಜೀವಿಗಳು ಏನ್ ಮಾಡ್ತಾರೆ, ಫಲದ ಮೇಲೆ ಆಸಕ್ತಿ ಇರುತ್ತೆ ಅವರಿಗೆ. ಅಂದ್ರೆ ಅದು ಅವರಿಗೆ ಮೇನ್ ಅವರದ್ದು ಉದ್ದೇಶ ಫಲದ ಮೇಲೆ. ಮತ್ತೆ ಅವರು ಇನ್ನೊಂದು ಜ್ಞಾನ ಮಿಶ್ರಿತ ಭಕ್ತಿಯಲ್ಲಿ ಅವರು ಏನ್ ಮಾಡ್ತಾರೆ, ನಾನು ಭಗವಂತನೊಟ್ಟಿಗೆ ಒಂದಾಗ್ಬೇಕಂತ ಹೇಳುವಂಥದ್ದು, ಅಂದ್ರೆ ಸಾಯುಜ್ಯ ಮೋಕ್ಷ ಆ ರೀತಿ ಇದು ಮಾಡ್ತಾರೆ. ಮತ್ತೆ ಯೋಗ ಮಿಶ್ರಿತ ಭಕ್ತಿಯಲ್ಲಿ ಸಹ ಭಗವಂತನ ಧ್ಯಾನ ಮಾಡ್ತಾರೆ, ಆದ್ರೆ ಅವರು ಸಿದ್ಧಿಗಳನ್ನು ಅಪೇಕ್ಷಿಸ್ತಾರೆ. ಆದ್ರೆ ಭಗವಂತನ ಶುದ್ಧ ಭಕ್ತರು ಯಾರು ಭಕ್ತಿ ಯೋಗದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರ, ಅವರು ಸದಾ ಆ ಒಂದು ಯಾವ ಭಕ್ತಿಯಲ್ಲಿ ಭಗವಂತ ಹೇಳುವಂಥದ್ದು ಯಾವುದು ಎಲ್ಲಕ್ಕಿಂತ ಉತ್ತಮವಾದ ಭಕ್ತಿ ಅಂತೇಳಿ ಕೃಷ್ಣ ಭಕ್ತಿ, ಅಂದ್ರೆ ಭಕ್ತಿ ಯೋಗ ಅಂತೇಳಿ ಹೇಳುವಂಥದ್ದು. ಮತ್ತೆ ಅನನ್ಯ ಭಕ್ತಿಯ ಬಗ್ಗೆ ಭಗವಂತ ಹೇಳುವಂಥದ್ದು. ಅನನ್ಯ ಭಕ್ತಿ ಅಂತೇಳಿ ಶುದ್ಧ ಭಕ್ತಿ, ಸದಾ ಪ್ರತಿಯೊಂದು ಗಳಿಗೆಯಲ್ಲೂ ನಿರಂತರವಾಗಿ ಭಗವಂತನ ಬಗ್ಗೆ ಯಾರು ಚಿಂತನೆ ಮಾಡ್ತಾರೋ, ಯಾವ ಒಂದು ಅನ್ಯಾಭಿಲಾಷ ಶೂನ್ಯ, ಯಾವ ಅಭಿಲಾಷೆ ಇಲ್ಲದೆ, ಯಾವುದೇ ಒಂದು ಅವನ ಒಂದು ಸ್ವಂತ ಇಚ್ಛೆಯನ್ನೊಂದು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ಪೂರ್ತಿಯಾಗಿ 24 ಗಂಟೆ ಸದಾ ಅನನ್ಯವಾಗಿ ಭಗವಂತನ ಯಾವುದೇ ಅನ್ಯ ಚಿಂತೆ ಇಲ್ಲದೆ ಭಗವಂತನನ್ನು ಯಾರು ಚಿಂತೆ ಮಾಡ್ತಾರೆ ಅವರು ಅಂತ ಒಂದು ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಅವರು ಧ್ಯಾನ ಮಾಡಿದ್ರೆ ಅವರು ಮತ್ತೆ ಈ ಒಂದು ಭೌತಿಕ ಲೋಕಕ್ಕೆ ಬರುವುದಿಲ್ಲ, ಅವರು ನನ್ನ ಪರಮ ನಿವಾಸವನ್ನು ಸೇರ್ತಾರೆ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಯಾರು ಪ್ರೀತಿ ಪೂರ್ವಕವಾಗಿ ಭಗವಂತನಿಗೆ ಸೇವೆ ಮಾಡ್ತಾರೋ ಅವರು ಈ ಒಂದು ಅನನ್ಯ ಭಕ್ತಿಯ ಅಂದ್ರೆ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಅವರು ಬರ್ತಾರೆ ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಹೋಲಿಕೆ ನೋಡಿದ್ವಿ ನಾವು. ಭೌತಿಕ ಪ್ರಪಂಚ ಶಾಶ್ವತವಾದದ್ದು ಅಲ್ಲ, ಆದ್ರೆ ಆಧ್ಯಾತ್ಮಿಕ ಪ್ರಪಂಚ ಶಾಶ್ವತವಾದದ್ದು. ಇಲ್ಲಿ ಇರುವಂತದ್ದು ಈ ಭೌತಿಕ ಲೋಕ ಯಾವತ್ತು ಈ ಒಂದು 3 ತ್ರಿಗುಣಗಳಿಗೆ ಒಳಪಟ್ಟಿದೆ, ಮತ್ತೆ 3 ಕ್ಲೇಶಗಳಿಗೆ ಒಳಪಡುವಂತದ್ದು, ಮತ್ತೆ ಇಲ್ಲಿಯ ಜೀವಿಗಳು 4 ದೋಷಗಳಿಗೆ ಒಳಪಟ್ಟಿರ್ತಾರೆ, ಮತ್ತೆ ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಇದ್ದೇ ಇದೆ. ಆದ್ರೆ ಭಗವಂತ ಹೇಳ್ತಾನೆ, ನನ್ನ ಶಾಶ್ವತ ಲೋಕ, ನನ್ನ ಪರಮಧಾಮ ಅದು ಯಾವತ್ತು ಶಾಶ್ವತವಾಗಿರುತ್ತದೆ. ಅಲ್ಲಿ ಈ ಭೌತಿಕ ಲೋಕದಲ್ಲಿ ಇರುವಂತದ್ದು ಯಾವುದೇ ಒಂದು ಕ್ಲೇಶಗಳಿಲ್ಲ, ಯಾವುದೇ ಒಂದು ಗುಣಗಳಿಗೆ ಒಳಪಡಬೇಕಂತಿಲ್ಲ. ಸದಾ ಭಕ್ತಿ ಸೇವೆ ಮಾಡ್ಕೊಂಡು ಭಗವಂತನ ಶುದ್ಧ ಭಕ್ತರು ಸದಾ ಭಕ್ತಿ ಸೇವೆ ಮಾಡ್ಕೊಂಡು ಅಲ್ಲಿ ಇರ್ತಾರೆ. ಆದ್ರೆ ಎಲ್ಲ ಭಗವಂತನ ಶುದ್ಧ ಭಕ್ತಿ ಮಾಡುವವರಿಗೆ ಎಲ್ಲ ಭೌತಿಕ ಲೋಕ ಒಂದೇ, ಅಧ್ಯಾತ್ಮ ಅವರು ಯಾವ ಲೋಕದಲ್ಲಿ ಹೋದ್ರು ಅಲ್ಲಿ ಹೇಳ್ತಾರೆ ಶುದ್ಧ ಭಕ್ತರ ಬಗ್ಗೆ ಭಗವಂತ, ಅವರು ನರಕ ಲೋಕದಲ್ಲಿಯೂ ಆದ್ರೂ ಅವರು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ ಅಂತೆಲ್ಲ ಹೇಳುವಂಥದ್ದು. ಪರಮ ನಿವಾಸಕ್ಕೆ ಶುದ್ಧ ಭಕ್ತರ ಮಾರ್ಗವು ಭಕ್ತಿ ಪೂರ್ವಕ ಸೇವೆಯಿಂದ ಖಚಿತಪಡಿಸುತ್ತದೆ. ಯಾರು ಪ್ರೇಮ ಪೂರ್ವಕವಾಗಿ ಭಗವಂತನ ಬಗ್ಗೆ ಅರ್ಥ ಮಾಡಿಕೊಂಡು ಭಗವಂತನೇ ದೇವೋತ್ತಮ ಪರಮಪುರುಷ ಅಂತ ತಿಳ್ಕೊಂಡು ಅವರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೋ ಅವರು ಆ ಒಂದು ಭಕ್ತಿ ಪೂರ್ವಕ ಅವರ ಪರಮ ನಿವಾಸಕ್ಕೆ ಅವರು ಶುದ್ಧ ಭಕ್ತರ ಮಾರ್ಗ ಭಕ್ತಿ ಪೂರ್ವಕ ಸೇವೆಯಿಂದ ಆಗಿರ್ತದೆ ಅಂತೇಳಿ ಇಲ್ಲಿ ನಾವು ತಿಳ್ಕೊಂಡಿವಿ. ಈಗ ಇವತ್ತಿನ ಒಂದು ಅಧ್ಯಾಯ ಅಂತ ಹೇಳಿದ್ರೆ 9ನೇ ಅಧ್ಯಾಯ. ಸೊ ಇದು ಇವತ್ತು ನಾವು ಘಟಕ 2ರ 4ನೇ ಪಾಠ. ಇವತ್ತು ರಹಸ್ಯತಮ ಜ್ಞಾನ.
ಈಗ ನಾವು ಭಕ್ತಿ ಯೋಗದಲ್ಲಿ ನಾವು ಯಾವುದೆಲ್ಲ ಅಧ್ಯಾಯಗಳನ್ನು ನೋಡಿದ್ದೇವೆ, ಯಾಕಂದ್ರೆ ನಾವು ಅದನ್ನು ಆ, ಒಂದು ಆ ಒಂದು ಪುನಃ ಅದನ್ನು ಪುನರಾವರ್ತನೆ ಮಾಡಿಕೊಂಡೇ ಇರೋಣ. 7ನೇ ಅಧ್ಯಾಯದ ಹೆಸರಾಗಿದೆ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಇದೆ, ಅದನ್ನು ವಿಜ್ಞಾನವಾಗಿ ಜ್ಞಾನ, ಅನೇಕ ಜ್ಞಾನ ಇರ್ತದೆ, ಆದ್ರೆ ಈ ಜ್ಞಾನವನ್ನು ವಿಜ್ಞಾನ ಅಂದ್ರೆ ಕೃಷ್ಣ ಜ್ಞಾನ ಯಾವತ್ತು ವಿಜ್ಞಾನವಾಗಿರ್ತದೆ. ಸೊ ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ಪರಾತ್ಪರ ಜ್ಞಾನ. ಜ್ಞಾನ ವಿಜ್ಞಾನ ಯೋಗ ಅಂತಂದ್ರೆ ಭಗವಂತನ ಜ್ಞಾನದ ಬಗ್ಗೆ ತಿಳ್ಕೊಳ್ಳುವಂಥದ್ದು 7ನೇ ಅಧ್ಯಾಯ. ಸೊ 8ನೇ ಅಧ್ಯಾಯ ಆಗಿದೆ ಭಗವತ್ ಪ್ರಾಪ್ತಿ, ಭಗವಂತನನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು ಅಂತ. ಈಗ ಇವತ್ತಿನ ಒಂದು ನಾವು ಅಧ್ಯಾಯ ನೋಡಲಿದ್ದೇವೆ ರಹಸ್ಯತಮ ಜ್ಞಾನ. ಇವತ್ತಿನ ಅಧ್ಯಾಯದ ಹೆಸರಾಗಿದೆ ರಹಸ್ಯತಮ ಜ್ಞಾನ, ಅಂದ್ರೆ ರಾಜಗುಹ್ಯ ರಾಜವಿದ್ಯಾ ಅಂತೇಳಿ. ಸೊ ಈ ಅಧ್ಯಾಯ ರಹಸ್ಯಮಯವಾದದ್ದು. ಈಗ 9ನೇ ಅಧ್ಯಾಯ ಇದು ಗೌಪ್ಯವಾದದ್ದು ಅಂತ ಹೇಳ್ತಾರೆ. ಈಗ ನಾವು ಹಿಂದಿನ ಅಧ್ಯಾಯ ನೋಡಿದ್ದೇವೆ, ಮೊದಲ ಇದು ಹಿಂದಿನ ಅಧ್ಯಾಯಗಳು 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ಇದು ಗುಹ್ಯವಾದದ್ದು, ಅಂದ್ರೆ ಇದು ಒಂದು ರಹಸ್ಯವಾದದ್ದೇ. ಅಲ್ಲಿ ಏನು ಯಾವ ರೀತಿ ಅಂತ ಹೇಳಿ ಅಲ್ಲಿ ಆಧ್ಯಾತ್ಮಿಕ ಜ್ಞಾನ ರಹಸ್ಯ ಅಂತ ಹೇಳ್ತಾರೆ. ಸೊ ಅದು ಅಲ್ಲಿ ಆತ್ಮದ ಜ್ಞಾನವನ್ನು ಪಡ್ಕೊಂಡೆವು. ಸೊ ನಾವು 7ರಿಂದ 8ನೇ ಅಧ್ಯಾಯ ಅದು ಗುಹ್ಯತರ ಜ್ಞಾನ. ಅದು ಯಾವ ರೀತಿ ಅಂದ್ರೆ ಭಗವಂತನ ಭಕ್ತಿ ಸೇವೆಗೆ ಸಂಬಂಧಪಟ್ಟದ್ದು ಜ್ಞಾನವನ್ನು ನಾವು ತಿಳ್ಕೊಂಡೆವು. ಹಾಗೆ 9ನೇ ಅಧ್ಯಾಯ ಅಂತ ಅತ್ಯಂತ ಗೌಪ್ಯ ಜ್ಞಾನ, ತುಂಬಾ ರಹಸ್ಯವಾದದ್ದು ಅಂತೇಳಿ ಇಲ್ಲಿ ಭಗವಂತ ತಿಳಿಸುವಂತದ್ದು, ಅಂದ್ರೆ ಭಗವಂತನ ವೈಭವಗಳನ್ನು ತಿಳಿಸ್ತಾರೆ. ಮತ್ತೆ ಇದು ಈ ಅಧ್ಯಾಯ ಯಾವ ರೀತಿ ಅಂತೇಳಿ ಈ ಒಂದು ಇಲ್ಲಿ ಭಕ್ತಿಯ ಬಗ್ಗೆ, ಪರಿಶುದ್ಧ ಭಕ್ತಿಯ ಬಗ್ಗೆ ತಿಳಿಯುವಂಥದ್ದು. ಅಂದ್ರೆ ಅಲ್ಲಿ ಯಾವುದೇ ಮಿಶ್ರತೆ ಇಲ್ಲದು, ಯಾವುದೇ ಮಿಶ್ರ ಇಲ್ಲ ಈ ಭಕ್ತಿಯಲ್ಲಿ, ಅಂತ ಪರಿಶುದ್ಧ ಭಕ್ತಿ ಅಂತ ನಾವು ಇದು ತಿಳಿಯಲಿದ್ದೇವೆ. ಮತ್ತೆ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿಯಲಿದ್ದೇವೆ ಒಂದು ರಾಜವಿದ್ಯಾದ ಬಗ್ಗೆ ತಿಳಿಯಲಿದ್ದೇವೆ. ಭೌತಿಕ ಪ್ರಪಂಚದೊತ್ತಿಗೆ ಕೃಷ್ಣನ ಸಂಬಂಧ ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಳ್ಳಲಿದ್ದೇವೆ. ಮತ್ತೆ ಕೃಷ್ಣ ಮಾನವ ರೂಪದಲ್ಲಿ ಅವತರಿಸಿದಾಗ ಅವನನ್ನು ಅಪಹಾಸ್ಯ ಮಾಡ್ತಾರೆ, ಅವರ ಬಗ್ಗೆ ಅದು ಯಾವ ರೀತಿ ಮಾಡ್ತಾರೆ ಆ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಮತ್ತೆ ಯಾರು ಇಲ್ಲಿ ಹೇಳ್ತಾರೆ, ಮತ್ತೆ ಆಚಾರ್ಯರು ಯಾರು ಬುದ್ಧಿವಂತರು ಯಾರು ಬುದ್ಧಿವಂತ ಅಲ್ಲದವರು ಅಂತ ತುಂಬಾ ಸರಳವಾಗಿ ತಿಳ್ಕೊಳ್ಬಹುದಂತೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಭಗವಂತ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತೇಳಿ ಯಾರು ತಿಳ್ಕೊಳ್ತಾರೆ, ಅವರು ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ಭಕ್ತಿ ಸೇವೆ ಮಾಡ್ಕೊಂಡು ಅವನನ್ನು ತುಂಬಾ ಪ್ರೇಮದಲ್ಲಿ ಇಟ್ಕೊಳ್ತಾರೋ, ಮತ್ತೆ ಅವನನ್ನು ನನ್ನ ಗುರಿ ಪರಮ ಗುರಿ ಭಗವಂತನ ಸೇವೆಯೊಂದೇ ಅಂತೇಳಿ ಯಾರು ತಿಳ್ಕೊಳ್ತಾರೋ ಅವರು ಬುದ್ಧಿವಂತರು ಅಂತೇಳಿ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಸೊ ಭಗವಾನ್ ಸಾಕ್ಷಾತ್ಕಾರಕ್ಕಿಂತ ಕೆಳಮಟ್ಟದ್ದು ಈ ಒಂದು ಏನೆಲ್ಲ ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರವಾಗ್ಲಿ ಅಥವಾ ಪರಮಾತ್ಮ ಸಾಕ್ಷಾತ್ಕಾರವಾಗ್ಲಿ, ಇದು ಭಗವಾನ್ ಸಾಕ್ಷಾತ್ಕಾರಕ್ಕಿಂತ ಕೆಳಮಟ್ಟದ್ದು ಅಂತೇಳಿ ನಾವಿಲ್ಲಿ ನೋಡ್ಲಿದ್ದೇವೆ. ಸೊ ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಂದ ಹೆಚ್ಚು ಗೌಪ್ಯವಾದ ವಿಷಯಗಳನ್ನು ವರ್ಣಿಸ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ನಾವು 7ರಿಂದ ನೋಡಿದ್ದೇವೆ, ಅನೇಕ ಒಂದು ರಹಸ್ಯವಾದ ಜ್ಞಾನವನ್ನೆಲ್ಲ ಕೊಟ್ಟಿದ್ದ. ಅಲ್ಲಿ ಈ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಧ್ಯಾಯದ 7 ಜ್ಞಾನ ವಿಜ್ಞಾನ ಯೋಗ. ನಾನು ಇವಾಗಲೇ ಹೇಳಿದೆ, ಕೃಷ್ಣನ ಮೇಲೆ ಮನಸ್ಸನ್ನು ಇಟ್ಟು ಹೇಗೆ ಒಂದು ಮನಸ್ಸನ್ನು ನಾವು ನೋಡಿದ್ವಿ, ಚರ್ಚೆ ಮಾಡಿದ್ವಿ ಇದರ ಬಗ್ಗೆ. ಕೃಷ್ಣನ ಮೇಲೆ ಮನಸ್ಸನ್ನು ಯಾವ ರೀತಿ ಪರಿಶುದ್ಧ ಭಕ್ತಿಯಿಂದ ಮನಸ್ಸನ್ನು ಇಡುವಂಥದ್ದು, ಈ ಒಂದು ಕೃಷ್ಣನ ಮೇಲೆ ಧ್ಯಾನ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಆದ್ರೆ ಅದು ಪರಿಶುದ್ಧ, ಯಾವಾಗ ಪರಿಶುದ್ಧ ಭಕ್ತಿ ನಮ್ಮ ಮನಸ್ಸು ಆಚೆ ಈಚೆ ಹೋಗುತ್ತೆ, ಆದ್ರೆ ಭಗವಂತ ಹೇಳುವಂಥದ್ದು ಅರ್ಜುನನಿಗೆ, ನೀನು ಅಭ್ಯಾಸ ಮಾಡ್ಬೇಕು, ಆ ಅಭ್ಯಾಸದಿಂದ ಆ ಮನಸ್ಸನ್ನು ನನ್ನ ಧ್ಯಾನದಲ್ಲಿ ಇಟ್ಟುಕೊಳ್ಬೇಕಂತ ಇಲ್ಲಿ ಹೇಳುವಂಥದ್ದು. ಕೃಷ್ಣನು ಎಲ್ಲದರ ಮೂಲ ಅಂತೆಲ್ಲ ತಿಳ್ಕೊಳ್ಳುವಂಥದ್ದು, ಎಲ್ಲ ಭೌತಿಕ ಲೋಕಕ್ಕೂ ಆಧ್ಯಾತ್ಮಿಕ ಲೋಕಕ್ಕೂ ಎಲ್ಲದ ಮೂಲ, ಪ್ರತಿಯೊಂದು ಚರಾಚರ ವಸ್ತುಗಳ ಮೂಲವೂ ಕೂಡ ಭಗವಂತನೇ ಅಂತ ತಿಳ್ಕೊಳ್ಳುವಂಥದ್ದು ನಾವು ನೋಡಿದ್ವಿ. ಕೃಷ್ಣನಿಗೆ ಶರಣಾಗುವುದು ಹೇಗೆ ನಾವು ನೋಡಿದ್ವಿ, ಬೇರೆಯವರು ಕೃಷ್ಣನಿಗೆ ಶರಣಾಗತರಾಗುವವರನ್ನು ನೋಡಿದ್ವಿ, ಶರಣಾಗತರಾಗದವರನ್ನು 4 ಮಂದಿಯನ್ನು ನೋಡಿದ್ವಿ. ಆದ್ರೆ ಅವರೆಲ್ಲರೂ ಯಾವಾಗ ಈ ಒಂದು ಶರಣಾಗತರಾದವರಾಗ್ಲಿ ಶರಣಾಗುವವರಾಗ್ಲಿ ಯಾವಾಗ ಭಗವಂತನ ಒಂದು ಶುದ್ಧ ಭಕ್ತರ ಸಂಪರ್ಕಕ್ಕೆ ಬರ್ತಾರ, ಆಗ ಅವರು ಭಗವಂತನ ಭಕ್ತಿ ಸೇವೆ ಮಾಡಿಕೊಂಡು ಭಗವಂತನಿಗೆ ಶರಣಾಗಬಹುದು ಅಂತೇಳಿ ನಾವು ತಿಳ್ಕೊಂಡಿವಿ. ದೇವತಾರಾಧನೆ ಮತ್ತು ನಿರಾಕಾರವಾದಿಗಳ ಬಗ್ಗೆ ತಿಳ್ಕೊಂಡಿವಿ. ಯಾರು ಬುದ್ಧಿ ಇಲ್ಲ, ಮಂದವಂತಿಗಳು ಅಂದ್ರೆ ಬುದ್ಧಿ ಇಲ್ಲದವರು ಭಗವಂತನ ಯಾರಿಗೆ ಈ ಒಂದು ಅವರಿಗೆ ಅವರ ಇಚ್ಛಾ ಅವರು ಪಟ್ಟ ಇಚ್ಛೆಗಳೆಲ್ಲ ಈ ಒಂದು ಸುಲಭವಾಗಿ ಅಂದ್ರೆ ಬಹಳ ಒಂದು
ಕಡಿಮೆ ಸಮಯದಲ್ಲಿ ಸಿಗ್ಬೇಕು, ಅವರು ದೇವತಾರಾಧನೆ ಮಾಡ್ತಾರೆ. ನಿರಾಕಾರವಾದಿಗಳನ್ನು ಇಲ್ಲಿ ಹೇಳ್ತಾರೆ, ಅವರು ಇದು ಅಬುದ್ಧಯ ಅಂತ ಹೇಳುವಂಥದ್ದು, ಮಂದ ಬುದ್ಧಿ ಇಲ್ಲದವರಂತ ಹೇಳುವಂಥದ್ದು. ಅವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳಿ ಹೇಳುವಂಥದ್ದು. ಆದ್ರೆ ಇಲ್ಲಿ ಭಗವಂತ ಈ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ಭಕ್ತಿ ಯೋಗದಲ್ಲಿ ಏನು ಹೇಳುವಂಥದ್ದು, ಭಗವಂತನಿಗೆ ಆಕಾರ ಇದೆ, ಅವನು ಒಬ್ಬ ವ್ಯಕ್ತಿ, ಅವನಿಗೆ ಎಲ್ಲ ಚಟುವಟಿಕೆ ಇದೆ, ಎಲ್ಲವೂ ಇದೆ. ಆದ್ರೆ ಭಗವಂತ ಈ ನಿರಾಕಾರವಾದಿಗಳು ಭಗವಂತನನ್ನು ಆ ರೀತಿ ಒಪ್ಪುವುದಿಲ್ಲ ಅಂತ ತಿಳ್ಕೊಂಡಿವಿ. ಅಧ್ಯಾಯದ 8ರಲ್ಲಿ ಅಕ್ಷರ ಬ್ರಹ್ಮಯೋಗ, ಭಗವತ್ ಪ್ರಾಪ್ತಿ. ಮರಣದ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳಿ. ನಾವೀಗ ನೋಡಿದ್ವಿ, ಮರಣದ ಸಮಯದಲ್ಲಿ ಕೃಷ್ಣ ಯಾವ ರೀತಿ ನೆನಪಿಸಿಕೊಳ್ಬೇಕು ಅಂತೇಳಿ ತಿಳಿಸುವಂಥದ್ದು. ಅನನ್ಯ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತೇಳಿ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ರಾಜವಿದ್ಯೆ, ರಾಜಗುಹ್ಯ ಯೋಗ, ಪರಮಗುಹ್ಯ ಜ್ಞಾನ, ಅನನ್ಯ ಭಕ್ತಿಯ ಸೇವೆಯ ಅಭ್ಯಾಸ ಮಾಡುವಂತದ್ದು, ಮತ್ತೆ ಅನನ್ಯ ಭಕ್ತರಿಗೆ ಕೃಷ್ಣನು ಯಾವ ರೀತಿ ಪಕ್ಷಪಾತ ಮಾಡ್ತಾನೆ ಅಂತೇಳಿ ತಿಳಿದಿದ್ದೇವೆ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೇ ಮತ್ತು 3ನೇ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಚರ್ಚಿಸುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಅಂದ್ರೆ ಈ ಒಂದು 9ನೇ ಅಧ್ಯಾಯ ಯಾವ ರೀತಿ ಅಂತಲೇ ಭಗವಂತ 7ರಿಂದ 8ನೇ ಅಧ್ಯಾಯದವರೆಗೆ ಹೇಳಿದ್ದಾರೆ. ಆದ್ರೆ ಈ ಅಧ್ಯಾಯದಲ್ಲಿ ತಿಳಿಸುವಂಥದ್ದು ಇನ್ನೂ ತುಂಬಾ ರಹಸ್ಯವಾದದ್ದು ಯಾರಿಗೆ ಹೇಳುವುದು ಭಗವಂತ ಅಂತ, ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ಹೇಳುವಂಥದ್ದು. ನಾವು ಅಷ್ಟೇ ಈ ಒಂದು ಭೌತಿಕ ಲೋಕದಲ್ಲಿ ಏನಾದ್ರೂ ಒಂದು ತುಂಬಾ ರಹಸ್ಯವಾದದ್ದು ನಮ್ಗೆ ಯಾರು ಆಪ್ತರಿರ್ತಾರೆ, ಒಂದು ಸ್ನೇಹಿತೆಯಾಗಿ ಇರಬಹುದು, ಆಪ್ತರಾದಂತಹ ಒಂದು ಯಾರಾದ್ರೂ ಸಂಬಂಧಿಕರು, ಅಥವಾ ನಮ್ಮ ತಂದೆ ತಾಯಿಗಳು, ಅಥವಾ ಯಾರೇ ನಮ್ಗೆ ತುಂಬಾ ಆಪ್ತ ಮಕ್ಕಳು ಯಾರೇ ಆದ್ರೂ ಅವರ ಹತ್ರ ನಾವು ರಹಸ್ಯವನ್ನು ಹೇಳುವಂಥದ್ದು. ಹಾಗೆ ಭಗವಂತನು ಈ ರಹಸ್ಯವನ್ನು ಅರ್ಜುನನಿಗೆ ತಿಳಿಸುವಂಥದ್ದು. ಯಾಕೆ ಅಂತೇಳಿ ಇದು ಅಂತ ರಹಸ್ಯವಾದ ಜ್ಞಾನ ಇದು. ಆದ್ರೆ 9ನೇ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದ್ದು. ಈ ಅಧ್ಯಾಯ ಯಾವ ರೀತಿ ಅಂತೇಳಿದ್ರೆ, ಇದು ಯಾವುದೇ ಒಂದು ಕರ್ಮ ಮಿಶ್ರಿತ ಭಕ್ತಿ ಆಗಲಿ, ಜ್ಞಾನ ಮಿಶ್ರಿತ ಭಕ್ತಿ ಆಗಲಿ, ಯೋಗ ಮಿಶ್ರಿತ ಭಕ್ತಿಗೆ ಸಂಬಂಧಪಟ್ಟದಲ್ಲ. ಇದು ಭಗವಂತನ ಪರಿಶುದ್ಧ ಭಕ್ತರಿಗೋಸ್ಕರ ಪರಿಶುದ್ಧ ಭಕ್ತಿಯನ್ನು, ಯಾವುದೇ ಮಿಶ್ರವಿಲ್ಲದ ಭಕ್ತಿಯನ್ನು ತಿಳಿಸುವಂಥದ್ದು. ಆದ್ದರಿಂದ ಇದನ್ನು ಗುಹ್ಯತಮ ಅಂತ ಹೇಳುವಂಥದ್ದು. ನಾವು ಹಿಂದಿನ ಅಧ್ಯಾಯಗಳನ್ನು ನೋಡಿದ್ರೆ ಗುಹ್ಯವಾದದ್ದನ್ನು ನೋಡಿದ್ದೇವೆ, ಗುಹ್ಯತರವಾದದ್ದನ್ನು, ಇದು ಗುಹ್ಯತಮವಾದ ಒಂದು ಜ್ಞಾನ ಅಂತೇಳಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಕೃಷ್ಣ ಪ್ರಜ್ಞೆಯ ಈ ಪರಿಶುದ್ಧ ಭಕ್ತಿಯ ಜ್ಞಾನ ಗುಹ್ಯತಮವಾದ ಜ್ಞಾನ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಯಾರಾದ್ರೂ ಓದ್ತೀರಾ ಇದನ್ನು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯಂ ಯೋಗಂ ರಾಜವಿದ್ಯಾಂ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತವ್ಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹುದು. ಭಗವದ್ಗೀತೆ 9ನೇ ಅಧ್ಯಾಯದ 2ನೇ ಶ್ಲೋಕ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಭಗವಂತ ಹೇಳುವಂಥದ್ದು ಇದು ರಾಜವಿದ್ಯೆ ಅಂತೇಳಿ. ನೋಡಿ, ನಾವು ಅನೇಕ ತರದ ವಿದ್ಯೆಗಳನ್ನು ನಮ್ಗೆ ಈ ಒಂದು ವಿದ್ಯೆಯಲ್ಲಿ ಸಹ ಅನೇಕ ತರ, ಈ ಒಂದು ವೈದಿಕ ಪರಂಪರೆಯಲ್ಲಿ ಸಹ ಅನೇಕ ತರದ ವಿದ್ಯೆಗಳೆಲ್ಲ ಇದೆ. ಆದ್ರೆ ಈ ಭಗವದ್ಗೀತೆ ಎಂಬುದು, ಈ ಕೃಷ್ಣ ಜ್ಞಾನ ಎಂಬುದು, ಭಗವಂತನ ಬಗ್ಗೆ ತಿಳ್ಕೊಳ್ಳುವುದು, ಇದು ರಾಜವಿದ್ಯೆ ಅಂತೇಳಿ ಭಗವಂತ ಕೃಷ್ಣನೇ ಇಲ್ಲಿ ಹೇಳಿಸ್ತಾನೆ. ಇದು ಎಲ್ಲಾ ರಹಸ್ಯಗಳಿಗೆ ಅತ್ಯಂತ ರಹಸ್ಯವಾದದ್ದು. ನಮ್ಗೆ ಅನಿಸ್ಬೋದು ಈ ಭಗವದ್ಗೀತೆಯಲ್ಲಿ ಅಂತ ಒಂದು ರಹಸ್ಯವಾದ. ಹರೇ ಕೃಷ್ಣ. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ನೋಡಿ, ಇಲ್ಲಿ ಮೊದಲೇ ತಿಳಿಸಿದಾಗೆ ಇದರಲ್ಲಿ ಯಾವುದು ಮಿಶ್ರವಾದ ಭಕ್ತಿ ಇಲ್ಲ. ಇದು ಪರಿಶುದ್ಧವಾದ, ಯಾರಿಗೆ? ಪರಿಶುದ್ಧ ಭಕ್ತರಿಗೋಸ್ಕರ ಇದು ಪರಿಶುದ್ಧವಾದ ಜ್ಞಾನ. ಈ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಹೇಗೆ ಅಂತ ಹೇಳಿದ್ರೆ, ಇದು ಆತ್ಮಕ್ಕೆ ನೇರ ತಿಳುವಳಿಕೆ. ಇದೇನು ಒಂದು ಸುತ್ತಿ ಬಳಸಿ ಹೇಳುವಂತದ್ದಲ್ಲ. ಆತ್ಮಕ್ಕೆ ಯಾವುದು ಬೇಕು, ಯಾವುದು ಪರಿಶುದ್ಧ, ಅದನ್ನು ನೇರವಾಗಿ ಹೇಳುವಂಥದ್ದು. ಸೊ ಇದು ಧರ್ಮದ ಪರಿಪೂರ್ಣತೆ ಅಂತ ಹೇಳ್ತಾರೆ. ಇದು ಶಾಶ್ವತವಾದದ್ದು ಮತ್ತೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡೋಣ ನಾವು 9ನೇ ಅಧ್ಯಾಯ, ಇದು ರಾಜವಿದ್ಯೆ. ಇದು ಹಿಂದಿನ ಅಧ್ಯಾಯದಲ್ಲಿ ಒಂದು ಅನೇಕ ರೀತಿಯ ಒಂದು ಬೇರೆ ಬೇರೆ ಒಂದು ಸಿದ್ಧಾಂತಗಳು, ತತ್ವಗಳೆಲ್ಲ ಹೇಳ್ತಾರೆ. ಆ ಎಲ್ಲ ತತ್ವಗಳ ಸಾರ ಈ ಅಧ್ಯಾಯದಲ್ಲಿದೆ. ಈ ಅಧ್ಯಾಯದಲ್ಲಿ
ಈ ಒಂದು ಆ ವೇದವ್ಯಾಸರು ಕೂಡ ಈ ಒಂದು ಇದರ ಸಾರವನ್ನು ತುಂಬಾ ಯಾಕೆಂದ್ರೆ ಇದು ಭಕ್ತಿ ಯೋಗದ್ದು ತುಂಬಾ ಒಂದು ಗುಹ್ಯವಾದ ಒಂದು ಜ್ಞಾನ. ಇದನ್ನು ವೇದವ್ಯಾಸರು ಕೂಡ ಅಂತ ಒಂದು ವೇದಾಂತ ಸೂತ್ರದ ಪ್ರಕಾರ ಇದನ್ನು ಬರ್ದಿದ್ದಾರೆ. ಸೊ ಇದು ಎಲ್ಲಾ ವಿದ್ಯೆಯ ರಾಜ, ವೇದಗಳ ಮತ್ತು ಈ ಒಂದು ತತ್ವಜ್ಞಾನದ ತಿರುಳು ಅಂತ ಹೇಳ್ತಾರೆ. ಈ ವೇದದ ತತ್ವಜ್ಞಾನದ ತಿರುಳು ಕೂಡ ಅಂತ ಹೇಳ್ತಾರೆ. ಇದು ಅತ್ಯಂತ ರಹಸ್ಯ. ಇಂತಹ ಜ್ಞಾನಕ್ಕೆ ಆತ್ಮ ಮತ್ತು ದೇಹಗಳ ವ್ಯತ್ಯಾಸದ ಅರಿವು ಬೇಕಾದ. ಯಾವಾಗ ನಮ್ಗೆ ಆತ್ಮ ಮತ್ತು ದೇಹದ ಒಂದು ವ್ಯತ್ಯಾಸ ಗೊತ್ತಿರ್ತದೋ ಆಗ ಮಾತ್ರ ಅವರು ಭಕ್ತಿ ಸೇವೆಯ ಒಂದು ಶಿಖರಕ್ಕೆ ಅಂದ್ರೆ ಮೇಲೆ ಮೇಲೆ ಏರಲು ಸಾಧ್ಯ ಆಗ್ತದೆ. ಇಲ್ಲಿ ಅಧ್ಯಾಯದಲ್ಲಿ ಮೊದಲೇ ತಿಳಿಸಿದಂತೆ ಭಗವಂತ ಅರ್ಜುನನಿಗೆ ಯಾಕೆ ಈ ಒಂದು ಜ್ಞಾನವನ್ನು ರಹಸ್ಯಮಯ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಭಗವಂತ ಅರ್ಜುನನನ್ನು ಇನ್ನೂ ಮೇಲಿನ ಶಿಖರಕ್ಕೆ ಏರ್ಲಿಕ್ಕೆ ಕೊಂಡೊಯ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಈ ಭಕ್ತಿ ಸೇವೆ, ಇದು ಈ ಅಧ್ಯಾಯ ಯಾವ ರೀತಿ ಅಂತ ಹೇಳಿದ್ರೆ, ಈ ಜ್ಞಾನ ರಾಜವಿದ್ಯೆ ಭಕ್ತಿ ಸೇವೆಯ ಶಿಖರಕ್ಕೆ ಏರಲು ಇದು ತುಂಬಾ ಅಗತ್ಯ ಅಂತ ಹೇಳ್ತಾರೆ. ಸೊ ಅನೇಕ ಜ್ಞಾನಗಳಿದೆ. ನಾವು ಭೌತಿಕದಲ್ಲಿ ಸಹ ನೋಡ್ತೇವೆ, ಅನೇಕ ಜ್ಞಾನ, ಎಷ್ಟೆಷ್ಟೋ ದೊಡ್ಡ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ಇರ್ತೇವೆ. ಅನೇಕ ರೀತಿಯ ಜ್ಞಾನಗಳು ನಮ್ಗೆ ಗೊತ್ತಿದ್ದಾಗೆ, ಅನೇಕ ರೀತಿಯ ಒಂದು ರಸಾಯನ ಶಾಸ್ತ್ರ ಜ್ಞಾನ ಆಗ್ಲಿ, ಭೌತಶಾಸ್ತ್ರ ಜ್ಞಾನ ಆಗ್ಲಿ, ಗಣಿತ ಶಾಸ್ತ್ರ ಆಗ್ಲಿ, ಅಥವಾ ಈ ಒಂದು ಚರಿತ್ರೆಯ ವಿಷಯದಲ್ಲಿ ಆಗ್ಲಿ, ಅಥವಾ ಈಗಿನ ಒಂದು ಈ ಪ್ರಸ್ತುತದಲ್ಲಿ ಇರುವ ಒಂದು ಕಂಪ್ಯೂಟರ್ ಜ್ಞಾನವಾಗ್ಲಿ, ಅದೆಲ್ಲದಕ್ಕೂ ಇದು ಅಥವಾ ಈ ಒಂದು ಯಾವ್ದಾದ್ರು ಇಂಜಿನಿಯರಿಂಗ್ ಕೋರ್ಸ್ಗಳಾಗ್ಲಿ, ಆ ಎಲ್ಲ ಜ್ಞಾನಕ್ಕಿಂತಲೂ ಇದು ಆ ಎಲ್ಲ ಜ್ಞಾನದ ರಾಜ ಅಂತಲೇ ಇಲ್ಲಿ ಹೇಳ್ತಾರೆ ನೋಡಿ. ಎಲ್ಲ ಭೌತಿಕ ಜ್ಞಾನಕ್ಕಿಂತಲೂ ಇದು ಉತ್ತಮವಾದ ಜ್ಞಾನ. ಇದಕ್ಕೆ ರಾಜವಿದ್ಯೆ, ರಾಜಗುಹ್ಯ. ಮತ್ತೆ ಇದರಲ್ಲಿ ರಹಸ್ಯ ಏನು? ರಹಸ್ಯ ಇದು ನಮಗೆ ಭಗವಂತನನ್ನು, ನಮ್ಮ ಪರಮ ಗುರಿಯನ್ನು ತಲುಪಲು ಬೇಕಾಗುವಂಥದ್ದು. ಯಾವ ರೀತಿ? ಭಗವಂತನ ಭಕ್ತಿ ಸೇವೆ. ಯಾವ ರೀತಿಯ ಭಕ್ತಿ ಸೇವೆ? ಪರಿಶುದ್ಧ ಭಕ್ತಿ ಸೇವೆಯನ್ನು ಇಲ್ಲಿ ಕೊಡುವಂಥದ್ದು. ಅದಕ್ಕೆ ಇದನ್ನು ರಾಜಗುಹ್ಯ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ, ರಾಜವಿದ್ಯಾ ರಾಜಗುಹ್ಯ ಪವಿತ್ರಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮಮ್ಯ ಸುಸುಖಂ ಕರ್ತುಂ ಅಂತ ಹೇಳಿಕೊಂಡು. ಸೊ ಇಲ್ಲಿ ನಾವು ಒಂದೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ರಾಜವಿದ್ಯದ ಬಗ್ಗೆ ನಾವೀಗ ತಿಳ್ಕೊಂಡ್ರೆ, ಮತ್ತೆ ರಾಜಗುಹ್ಯ ಅಂದ್ರೆ ಇದು ಎಲ್ಲ ಒಂದು ವಿದ್ಯೆಗಳ ಒಂದು ರಹಸ್ಯವಾದ ವಿದ್ಯೆ. ಯಾಕೆ ಅಂತ ಹೇಳಿದ್ರೆ, ಅದು ನಮ್ಮನ್ನು ಭಗವಂತನ ಒಂದು ಪರಮ ನಿವಾಸಕ್ಕೆ, ಅವನ ಬಳಿ ಕೊಂಡೋಗುವಂಥದ್ದು. ಹೇಗೆ ಕೊಂಡೋಗುವಂಥದ್ದು? ನಾವು ಪರಿಶುದ್ಧ ಭಕ್ತರ ಸಂಘದಲ್ಲಿದ್ದುಕೊಂಡು, ಪರಿಶುದ್ಧ ಪರಂಪರೆಯಿಂದ ಬಂದ ಗುರುಗಳ ಸಂಘದಲ್ಲಿದ್ದುಕೊಂಡು, ಪರಿಶುದ್ಧ ಭಕ್ತರ ಸಂಘದಲ್ಲಿದ್ದುಕೊಂಡು, ಆ ಪರಿಶುದ್ಧ ಭಕ್ತರ ಸೇವೆ ಮಾಡಿಕೊಂಡು, ಭಗವಂತನ ಸೇವೆ ಮಾಡಿಕೊಂಡು, ಅವರ ಒಂದು ಮುಖಾಂತರ ನಾವು ಭಗವಂತನನ್ನು ಅರಿತುಕೊಂಡು, ಭಗವಂತನ ಬಗ್ಗೆ ಸಂಪೂರ್ಣ ಜ್ಞಾನ, ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲದೆ ಆ ರೀತಿ ಭಕ್ತಿ ಮಾಡಿ ಹೋಗುವಂಥದ್ದು. ಅದಕ್ಕೆ ಇದು ಗುಹ್ಯತಮ ಜ್ಞಾನ ಅಂತ ಹೇಳುದು. ಇಂಥ ಭಕ್ತಿ ನಮ್ಮನ್ನು ಭಗವಂತನ ಪರಮ ನಿವಾಸಕ್ಕೆ ಕೊಂಡೊಯ್ಯುವಂಥದ್ದು. ಸೊ ಪವಿತ್ರಂ ಪವಿತ್ರಂ ಇದು ಯಾವ ರೀತಿ ಅಂತಲೇ, ಭಗವಂತನ ಈ ಭಕ್ತರು ಇದನ್ನು ನೇರ ಅನುಭವದಿಂದ ಕಂಡಿರ್ತಾರೆ. ಯಾವ ರೀತಿ ಅಂತಲೇ, ಭಕ್ತಿ ಸೇವೆ ಒಂದು ನಿರ್ವಹಣೆ ತುಂಬಾ ಎಷ್ಟು ಪರಿಪೂರ್ಣತೆ ಅಂದರೆ ಅದರ ಫಲಗಳನ್ನು ನೇರವಾಗಿ ಕಾಣಬಹುದಂತ ಭಗವಂತ ಇಲ್ಲಿ ಹೇಳ್ತಾನೆ. ಯಾವ ರೀತಿ? ಹೇಗೆ ಸುಲಭವಾಗಿ, ಹೇಗೆ? ಹರೇ ಕೃಷ್ಣ ಸಂಕೀರ್ತನೆ ಮಾಡಿ. ಈ ಹರೇ ಕೃಷ್ಣ ಸಂಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ಚೈತನ್ಯ ಪ್ರಭುಗಳ ಈ ಒಂದು ಮಹಾಮಂತ್ರ ಒಂದು ಸುಲಭ. ಈ ಒಂದು ಕಲಿಯುಗಕ್ಕೆ ಇದೇ ಸುಲಭವಾದ ಒಂದು ಭಗವಂತನನ್ನು, ಶ್ರೀಹರಿಯನ್ನು ನೆನೆಯಲು ಇದು ಸುಲಭವಾದ ಮಂತ್ರ. ಸೊ ಇಲ್ಲಿ ಈ ಸಂಕೀರ್ತನೆಯಿಂದಲೇ ಏನಾಗುತ್ತೆ? ಅತ್ಯಂತ ಒಂದು ಯಾವುದೋ ಒಂದು ದಿವ್ಯ ಆನಂದವನ್ನು ಪಡಿತಾರಂತೆ. ಅಂದ್ರೆ ಈ ರೀತಿ ಆನಂದ ಪಡ್ಕೊಂಡು ನೇರವಾಗಿ ಇದು ಈ ಒಂದು ಅನುಭವ ಪಡಿಬಹುದು ಅಂತಲೇ ಇಲ್ಲಿ ಹೇಳ್ತಾರೆ. ಮತ್ತೆ ಯಾವುದು ಈ ಒಂದು ಸಂಕೀರ್ತನೆ, ಭಗವಂತನ ಈ ಪುಣ್ಯ ನಾಮದಿಂದ ಶೀಘ್ರವಾಗಿ ಈ ಒಂದು ಐಹಿಕ ಸೋಂಕಿನಿಂದ ಬಿಡುಗಡೆ ಆಗ್ಬಹುದು ಅಂತ ಹೇಳ್ತಾರೆ. ಹಾಗೆ ಐಹಿಕ ಸೋಂಕಿನಿಂದ ಬಿಡುಗಡೆ ಆದ ನಂತರ ಭಕ್ತಿ ಸೇವೆಗೆ ನಾವೊಂದು ಅರ್ಹತೆ ಆಗ್ತೇವೆ. ಈಗ ಬೇರೆ ಬೇರೆ ಒಂದು ಭೌತಿಕದ ಒಂದು ಜ್ಞಾನ ಪಡಿಬೇಕಾದ್ರೆ, ಅಥವಾ ಯಾವುದೇ ಒಂದು ಆ ಜ್ಞಾನಕ್ಕೆ ಅನುಕೂಲವಾದ ಒಂದು ಕೆಲಸವನ್ನು ಪಡಿಬೇಕಾದ್ರೆ ನಮ್ಗೆ ಅವ್ರು ಕೇಳ್ತಾರೆ, ನಿಮ್ಮ ಅರ್ಹತೆ ಏನು, ನಿಮ್ಗೆ ಪೂರ್ವ ಅನುಭವ ಇದೆಯಾ ಎಲ್ಲ ಕೇಳ್ತಾರೆ. ಆದ್ರೆ ಈ ಒಂದು ಕೃಷ್ಣ ಜ್ಞಾನಕ್ಕೆ, ಈ ಒಂದು ಭಗವಂತನ ಜ್ಞಾನ ಪಡೆದುಕೊಳ್ಳಲು, ಈ ಒಂದು ಪರಿಶುದ್ಧ ಭಕ್ತಿಯನ್ನು ಪಡೆದುಕೊಳ್ಳಲು ಯಾವ ಪೂರ್ವ ಅರ್ಹತೆ ಬೇಡ, ಯಾವ ಅನುಭವವೂ ಬೇಡ. ಆ ರೀತಿಯ ಒಂದು ಭಕ್ತಿ ಕೃಷ್ಣ ಜ್ಞಾನ ಇದಾಗಿದೆ. ಆದ ಕಾರಣ ಇಲ್ಲಿ ಯಾವ ಅನುಭವವೂ ಅಗತ್ಯ ಇಲ್ಲ, ಯಾವ ಒಂದು ಇದು
ಇದು ಅಗತ್ಯ ಇಲ್ಲ ಅಂತ ಹೇಳಿ. ಇದು ಅಷ್ಟು ಪವಿತ್ರವಾದದ್ದು ಮತ್ತೆ ಅತ್ಯುತ್ತಮ, ಇದು ಉತ್ತಮವಾದದ್ದು. ಇದಕ್ಕೆ ಯಾವುದೇ ಒಂದು ಭಕ್ತಿ ಮಾಡಲು ಇದರ ಈ ಒಂದು ಭಕ್ತಿ ಮಾಡಿದ್ರೆ ಫಲ ಏನು ನೇರವಾಗಿ ಸಿಕ್ಕುತ್ತೆ ಅಂತೆಲ್ಲ ಇಲ್ಲಿ ಹೇಳುವಂಥದ್ದು. ಮತ್ತೆ ಪ್ರತ್ಯಕ್ಷ ಅವಗಮಂ ಧರ್ಮಂ ಹೇಳ್ತಾರೆ. ಇದು ಎಂತ ಪ್ರತ್ಯಕ್ಷವಾಗಿ ಸಿಗುವಂಥದ್ದು, ನಾವೀಗಲೇ ಚರ್ಚೆ ಮಾಡಿದ್ವಿ, ಪ್ರತ್ಯಕ್ಷವಾಗಿ ಸಿಗುವಂಥದ್ದು ಎಲ್ಲವೂ ಇದು ಪವಿತ್ರವಾದದ್ದು, ತುಂಬಾ ಪವಿತ್ರವಾದದ್ದು, ಉತ್ತಮವಾದದ್ದು ಅಂತೆಲ್ಲ ಹೇಳುವಂಥದ್ದು ಭಕ್ತಿ ಸೇವೆ. ಮತ್ತೆ ಪ್ರತ್ಯಕ್ಷವಾಗಿ ಇದು ಫಲಗಳೆಲ್ಲ ನಮ್ಗೆ ನೇರವಾಗಿ ನಮ್ಗೆ ಸಿಕ್ಕುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಧರ್ಮ ಮಾರ್ಗದಲ್ಲಿ ಕೊಂಡೊಯ್ಯುವಂಥದ್ದು. ಅಧರ್ಮದ ಮಾರ್ಗದಲ್ಲಿ ಈ ಭಕ್ತಿ ಸೇವೆ ನಮ್ಮನ್ನು ಕೃಷ್ಣ ಜ್ಞಾನವು ನಮ್ಮನ್ನು ಅಧರ್ಮದ ದಾರಿಗೆ ಕೊಂಡೊಯ್ತಾ ಇಲ್ಲ, ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಒಂದು ಹೇಗೆ ಅಂತ ಹೇಳಿದ್ರೆ, ನಾವು ಭಕ್ತರ ಸಂಘದಲ್ಲಿ ಇರ್ತೇವೆ. ಆ ಭಕ್ತರ ಸಂಘದಲ್ಲಿ ಎಲ್ಲ ಭಕ್ತಿಯ ಬಗ್ಗೆನೆ ನಾವು ಚರ್ಚೆ ಮಾಡುವಂಥದ್ದು. ಈ ಒಂದು ಧರ್ಮದ ಮಾರ್ಗ ಹೇಗೆ ಬರ್ತದೆ, ಒಂದು ಸಹವಾಸ, ಈ ಭಕ್ತರ ಸಂಘದ ಸಹವಾಸದಿಂದ ಬರುವಂಥದ್ದು. ಅಲ್ಲಿ ನಮ್ಮ ಭಕ್ತರ ಸಂಘದಲ್ಲಿ ಏನು ಚರ್ಚೆ ಮಾಡುವಂಥದ್ದು, ಭಗವಂತನ ಬಗ್ಗೆ ಚರ್ಚೆ ಮಾಡುವಂಥದ್ದು. ಇಲ್ಲಿ ಇದಕ್ಕೇನು ಈ ಒಂದು ಧರ್ಮದ ಮಾರ್ಗ, ಇಂಥ ಕೃಷ್ಣ ಜ್ಞಾನದ ಮಾರ್ಗಕ್ಕೆ ನಮ್ಗೆ ಯಾವುದೇ ಒಂದು ಗುರುಗಳ ಬಳಿ ಒಂದು ಅನುಭವ ಇಲ್ಲದವರು ಸಮೇತ ಇಲ್ಲಿ ಬರ್ಬೋದು. ಆ ರೀತಿಯ ಜ್ಞಾನವನ್ನು ಇಲ್ಲಿ ಕೊಡುವಂಥದ್ದು ಅದು ಧರ್ಮದ ಮಾರ್ಗ ಅಂತೇಳಿ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಯಾವುದೇ ಒಂದು ಈಗ ಯಾವ ಕೆಲವರಿಗೆ ಅನುಭವ ಇರುವುದಿಲ್ಲ, ಕೆಲವರಿಗೆ ವಿದ್ಯಾಭ್ಯಾಸ ಇರುವುದಿಲ್ಲ, ಹೆಚ್ಚಿನ ಜ್ಞಾನ ಇರುವುದಿಲ್ಲ, ಆದ್ರೂ ಈ ಒಂದು ಕೃಷ್ಣ ಜ್ಞಾನಕ್ಕೆ ಇಂಥ ಒಂದು ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡ್ಬೋದು ಅಂತೇಳಿ ಇಲ್ಲಿ ತಿಳಿಸುವಂಥದ್ದು. ಸೊ ಆಚಾರ್ಯರ ಸಹವಾಸದಿಂದ ನಮ್ಗೊಬ್ರು ಗುರುಗಳ ಸಹವಾಸ ಸಿಕ್ಕಿದ್ರೆ, ಯಾವುದೇ ಒಂದು ವಿದ್ಯಾಭ್ಯಾಸ ಇಲ್ಲದವನು ಕೂಡ ಈ ಒಂದು ಗುರುಗಳ ಭಕ್ತರ ಸಂಘದಿಂದ ನಾವು ಈ ಭಕ್ತಿ ಸೇವೆಯನ್ನು ನಾವು ಮಾಡ್ಬೋದು. ಇದಕ್ಕೇನು ವೇದ ಅಧ್ಯಯನ ಮಾಡ್ಬೇಕಂತೇಳಿಲ್ಲ, ಅಥವಾ ಪೂರ್ವದ ಅನುಭವ ಬೇಕಂತೇಳಿಲ್ಲ ಅಂತೇಳಿ ಇಲ್ಲಿ ತಿಳಿಸುವಂಥದ್ದು. ಮತ್ತೆ ಇದು ಸುಸುಕಂ ಕರ್ತುಂ, ಸುಸುಕಂ ಅಂತ ಹೇಳ್ತಾರೆ ನೋಡಿ. ಭಕ್ತಿ ಸೇವೆ ಎಂದ ಮಾತ್ರಕ್ಕೆ ತುಂಬಾ ಸುಸುಕಂ. ಆದ್ರೆ ಈ ಭಕ್ತಿ ಸೇವೆ ಇದು ತುಂಬಾ, ಅಂದ್ರೆ ಇದಕ್ಕೇನು ಹೆಚ್ಚು ಕಟ್ಟುನಿಟ್ಟಾಗಿಲ್ಲ. ತುಂಬಾ ಹೇಳ್ತಾರೆ ಆಚಾರ್ಯರು, ಇದನ್ನು ಬೆಳಿಗಿನ ಹೊತ್ತು, ಮಧ್ಯಾಹ್ನ ಹೊತ್ತು, ಸಾಯಂಕಾಲ ಹೊತ್ತು, ಯಾವ ಹೊತ್ತು ಬೇಕಾದ್ರೂ ಭಗವಂತನ ಹರಿನಾಮ ಸಂಕೀರ್ತನೆ ಮಾಡ್ಬೋದು. ಭಗವಂತನ ಬಗ್ಗೆ ಕೇಳುವಂಥದ್ದು, ಬೆಳಿಗ್ಗೆ ಕೇಳ್ಬಾರ್ದು, ಬೆಳಿಗ್ಗೆ ಮಾತ್ರ ಕೇಳ್ಬೇಕು, ಮಧ್ಯಾಹ್ನ ಕೇಳ್ಬಾರ್ದು, ರಾತ್ರಿ ಕೇಳ್ಬಾರ್ದು ಅಂತ ಏನಿದ್ರಲ್ಲಿ ಅಂತ ಯಾವ ಕಟ್ಟುನಿಟ್ಟು ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಭಗವಂತನ ಬಗ್ಗೆ ಕೇಳ್ಬೋದು ಅಂತೇಳಿ ಇಲ್ಲಿ ಹೇಳುವಂಥದ್ದು. ಸೊ ಶ್ರವಣಂ ಕೀರ್ತನ, ನಾವು ತುಂಬಾ ಅನೇಕ ಒಂದು ಭಕ್ತಿಯ 9 ವಿಧಗಳಲ್ಲಿ ಶ್ರವಣಂ ಕೀರ್ತನ ಫಸ್ಟ್ಗೆ ನಾವು ಕೇಳುವಂಥದ್ದು, ಮತ್ತೆ ಕೀರ್ತನೆ ಮಾಡುವಂಥದ್ದು. ಹೇಳ್ತಾರೆ ಆಚಾರ್ಯರು, ಖಾಲಿ ಶ್ರವಣ ಕೀರ್ತನ ಅಂದ್ರೆ ನೀವು ಭಗವಂತನ ಬಗ್ಗೆ ಕೇಳಿ, ಅಲ್ಲಿ ಭಗವಂತನ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಕೇಳಿ, ಪ್ರವಚನ ಕೇಳಿ, ನೀವು ಅಲ್ಲಿ ಒಂದು ನೃತ್ಯವನ್ನು ಮಾಡಿ, ಮತ್ತೆ ಪ್ರಸಾದ ಸೇವಿಸಿ, ಸಾಕು. ಇದು ಇಷ್ಟೇ ಮಾಡಿದ್ರೆ ಸಾಕು, ಸದಾ ಯಾವತ್ತು ದಿನಾಲು ಇಷ್ಟೇ ಮಾಡಿದ್ರೆ ಸಾಕಂತ ಹೇಳ್ತಾರೆ. ನೀವು ಭಗವಂತನ ಬಗ್ಗೆ ಕೇಳುವಂಥದ್ದು, ಭಗವಂತನ ಕೀರ್ತನೆಯನ್ನು ಮಾಡುವಾಗ ಆ ರೀತಿಯಲ್ಲಿ ನಾವು ಹೆಜ್ಜೆ ಹಾಕುವಂಥದ್ದು, ಮತ್ತೆ ಪ್ರಸಾದ ತಿನ್ನುವಂಥದ್ದು, ಇಷ್ಟು ಮಾಡಿದ್ರೆ ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಇದು ತುಂಬಾ ಪೂರಕವಾದದ್ದು. ಇದು ಸುಲಭ, ಇದೇನು ಕಷ್ಟವಾ ಅಂತ ಹೇಳಿ ಆಚಾರ್ಯರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ವಿಚಾರಕ್ಕೆ ಇಲ್ಲಿ ಹೇಳುವಂಥದ್ದು ಸುಸುಕಂ ಅಂತ ಹೇಳಿ ಹೇಳ್ತಾರೆ. ಸೊ ಯಾರು ಬಡವನಾಗಿರ್ಲಿ ಅಥವಾ ಯಾರಿಗೆ ಒಂದು ರೋಗಿ ಆಗ್ಲಿ, ಅವನು ಮನೆಯಲ್ಲಿದ್ದುಕೊಂಡೇ ಈ ಒಂದು ಶ್ರವಣವನ್ನು ಕೇಳ್ಬೋದು, ಅವನು ಮನೆಯಲ್ಲಿಯೇ ಪ್ರಸಾದವನ್ನು ತಿನ್ಬೋದು, ಮನೆಯಲ್ಲಿ ಹರಿನಾಮ ಸಂಕೀರ್ತನವನ್ನು ಮಾಡ್ಬೋದು. ಬಡತನದಲ್ಲಿದ್ದವರು ಸಹ ಇದನ್ನು ಮಾಡ್ಬೋದು ಅಂತೆಲ್ಲ ಹೇಳುವಂತ. ಅದಕ್ಕೆ ಭಗವಂತ ಹೇಳ್ತಾನೆ ಇಲ್ಲಿ, ಇದು ಎಷ್ಟು ಸುಲಭ ಅಂತ ಹೇಳಿ. ಅವನು ಹೇಳ್ತಾನೆ, ನನಗೆ ಒಂದು ಪತ್ರ ಇಟ್ಟು ಬಿಡಿ, ಒಂದು ಪುಷ್ಪವನ್ನು ಇಟ್ಟು ಬಿಡಿ. ಪತ್ರ ಅಂದ್ರೆ ಈ ತುಳಸಿ ಇದಲ್ಲ, ಒಂದು ಪುಷ್ಪ, ಯಾವುದೇ ಒಂದು ಪುಷ್ಪವನ್ನು ಇಡ್ಬೋದು. ಮತ್ತೆ ಒಂದು ಯಾವ್ದಾದ್ರು ಒಂದು ಹಣ್ಣು ಸಾಮಾನ್ಯವಾಗಿ ನಮ್ಗೆ ಯಾವ ಕಾಲಕ್ಕೆ ಯಾವ ಹಣ್ಣು ಸಿಕ್ಕತ್ತೆ ಆ ಹಣ್ಣನ್ನು ಇಡುವಂಥದ್ದು. ಯಾವ ಕಾಲಕ್ಕೆ ಆ ಹಣ್ಣು ಸಿಕ್ಕಿಲ್ವಾ, ಏನಾದ್ರೂ ಒಂದು ಇದು ಒಣ ದ್ರಾಕ್ಷಿಯನ್ನು ಇಡುವಂಥದ್ದು, ಇಷ್ಟೇ ಸಾಕು ಅಂತೇಳಿ ಹೇಳ. ನಮಗೆ ಎಷ್ಟು ಅನುಕೂಲವಿದೆಯೋ ಅಷ್ಟನ್ನು ಇಡಿ, ಅವನು ಅಷ್ಟರಲ್ಲಿಯೇ ಸಂತೃಪ್ತಿ ಕೊಳ್ತಾನೆ ಅಂತ ಹೇಳಿದೆ. ಇದೇನು ಮಾಡ್ಲಿಕ್ಕೆ ಕಷ್ಟವಾ ಅಂತೇಳಿ ಆಚಾರ್ಯರು ಕೇಳ್ತಾರೆ. ಇಲ್ಲ, ಇದು ಯಾರಿಗೂ ಮಾಡ್ಲಿಕ್ಕೆ ಕಷ್ಟ ಇಲ್ಲ, ಇದು ಸುಸುಕಂ ಅಂತ ಹೇಳುವಂಥದ್ದು ಇದಕ್ಕೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಒಂದು ಚರ್ಚೆ ಮಾಡಿ ಆಯ್ತಲ್ಲ. ಹೀಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯು ಅಥವಾ ಕೃಷ್ಣ ಬಗ್ಗೆಯೂ ರಾಜವಿದ್ಯೆ, ಯಾವ ರೀತಿ ಭಕ್ತಿ ಸೇವೆ, ಈ ರೀತಿ ಈಗೆಲ್ಲ ನಾವು ಚರ್ಚೆ ಮಾಡಿದ್ರಲ್ಲ, ಆ ರೀತಿಯ ಭಕ್ತಿ ಸೇವೆಯ ಪ್ರಕ್ರಿಯೆಯು ಅಥವಾ ಕೃಷ್ಣ ಬಗ್ಗೆಯೂ ರಾಜವಿದ್ಯೆ ಮತ್ತು ಎಲ್ಲಾ ರಹಸ್ಯ ವಿದ್ಯೆಯ ರಾಜ. ಇದು ಧರ್ಮದ ಅತ್ಯಂತ ಪರಿಶುದ್ಧ ರೂಪ. ಅದನ್ನು ಕಷ್ಟವಿಲ್ಲದೆ ಸಂತೋಷವಾಗಿ ಸಂತೋಷವಾಗಿ ಅನುಸರಿಸಬಹುದು. ಆದ್ದರಿಂದ ಅದನ್ನು ಅಂಗೀಕರಿಸಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಗುಹ್ಯತಮ ಜ್ಞಾನ ಅಂತ ಹೇಳಿದ್ರೆ, ನಾವು ಈ ಒಂದು
ಬದುಕಿನ ಭಗವಂತ ಹೇಳುವಂತದ್ದು ಗುಹ್ಯತಮ ಜ್ಞಾನದಿಂದ ನಾವು ಬದುಕಿನ ಒಂದು ಸಂಕಟಗಳಿಂದ ಪಾರಾಗ್ತೇವೆ ಅಂತೇಳಿ ಹೇಳ್ತಾರೆ. ಭಗವಂತನ ಬಗ್ಗೆ ಕೇಳಿದಷ್ಟು ಭಗವಂತನ ಜ್ಞಾನ ಅಭಿವೃದ್ಧಿ ಆಗ್ತದೆ. ಯಾಕೆ ನಾವು ಭಗವಂತನ ಬಗ್ಗೆ ಕೇಳುವಂಥದ್ದು? ಕೇಳಿ 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 ನಾವು ಒಂದು ಕ್ಲಾಸ್ ಕೇಳ್ತೇವೆ, ಇನ್ನೊಂದು ಕ್ಲಾಸ್ ಕೇಳ್ತೇವೆ, ಮತ್ತೊಂದು ಕ್ಲಾಸ್ ಕೇಳಿ 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 ನಾವು ಭಗವಂತನ ಬಗ್ಗಿನ ಜ್ಞಾನವನ್ನು ನಾವು ಅಭಿವೃದ್ಧಿಗೊಳಿಸ್ಬೇಕು. ಆಗ ಆಗ ಏನಾಗ್ತದೆ, ನಮ್ಮ ಹತ್ರ ಅನೇಕ ಸಂದೇಹಗಳೆಲ್ಲ ಇದ್ರೆ ಅದು ಎಲ್ಲ ನಿವಾರಣೆ ಆಗ್ತದೆ. ಪ್ಲಸ್ ಇನ್ನೊಂದು ಅದಕ್ಕೆ ಒಂದು ಕೂಡಿಸುವಂತ ಮಾತು ಏನಂತ ಹೇಳಿದ್ರೆ, ಯಾವಾಗ ನಾವು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳ್ತೇವ, ಆಗ ಭಗವಂತನಲ್ಲಿ ಒಂದು ಶಕ್ತಿ ಇರ್ತದೆ. ಆ ಎಲ್ಲ ಭಗವಂತನ ಶಕ್ತಿ ಅಂತೇಳಿ ಭಗವಂತ ಏನು ನಮ್ಗೆ ಆ ಭಗವದ್ಗೀತೆಯಲ್ಲಿ ಯಾವ ಸಂದೇಶವನ್ನು ಕೊಡ್ತಾನೆ ಅದು ಭಗವಂತನ ಶಕ್ತಿ. ಸೊ ಆ ಭಗವಂತನ ಆ ಸಂದೇಶದಲ್ಲಿ ದೊಡ್ಡ ಶಕ್ತಿ ಇರ್ತದೆ. ಆ ಶಕ್ತಿ ನಮ್ಮನ್ನು ಒಂದು ಭಕ್ತಿ ಸೇವೆ ಮಾಡಲು ಅದು ತುಂಬಾ ಪ್ರಯೋಜನ ಆಗ್ತದೆ. ಇದುವೇ ಈ ಶಕ್ತಿ ನಾವು ಭಕ್ತರ ಸಂಘದೊಳಗೆ ಮಾತ್ರ ಸಿಗ್ತದೆ. ಇದೇ ಭಗವಂತನ ಈ ಶಕ್ತಿಯಿಂದ ನಮ್ಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಉಂಟು, ನಾವು ಅಭಿವೃದ್ಧಿಪಡಿಸಿಕೊಳ್ಬಹುದು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರಾಗ್ಲಿ ಅಥವಾ ಒಂದು ದೊಡ್ಡ ದೊಡ್ಡ ವಿದ್ವಾಂಸರ ಸಹವಾಸದಿಂದ ಯಾವುದೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ನಮ್ಗೆ ಪಡಿಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಭಕ್ತರು ಏನ್ ಮಾಡ್ತಾರೆ, ಭಗವಂತನ ಸೇವೆಯನ್ನು ಈ ಒಂದು ಭಗವಂತನ ಸೇವೆಯನ್ನು ಮಾಡ್ತಾರೆ. ಮತ್ತೆ ಭಕ್ತರಿಗೆ ಆ ರೀತಿ ಮುಖಾಂತರ ಕೃಷ್ಣ ಜ್ಞಾನ ಪಡ್ಕೊಳ್ಳಲು ತುಂಬಾ ಬೇಕಾದ ಒಂದು ಯಾವುದೆಲ್ಲ ಭಗವಂತನ ಭಕ್ತಿ ಸೇವೆ ಮಾಡಲು ಏನೆಲ್ಲ ಜ್ಞಾನ ಬೇಕು ಅದೆಲ್ಲವನ್ನು ಈ ಒಂದು ಭಗವಂತನ ಒಂದು ಸಂದೇಶ ಶಕ್ತಿಯಿಂದ ಎಲ್ಲ ಬುದ್ಧಿಶಕ್ತಿಯು ಭಗವಂತನೇ ಈ ಭಕ್ತರಿಗೆ ಕೊಡ್ತಾರೆ ಅಂತೇಳಿ ಇಲ್ಲಿ ತಿಳಿಯುವಂಥದ್ದು. ಇಲ್ಲಿ ಭಕ್ತ ಅವನು ಐಹಿಕ ಜಗತ್ತಿನಲ್ಲಿದ್ರು, ಭಕ್ತರು ಯಾವತ್ತು ಈ ಒಂದು ಐಹಿಕ ಜಗತ್ತಿನಲ್ಲಿದ್ರು ಅವರ ಚಟುವಟಿಕೆಗಳೆಲ್ಲ ಈ ಒಂದು ಪ್ರಾಪಂಚಿಕರಿಗೆ ಏನ್ ಕಾಣ್ತದೆ, ಇವರೇನು ನಮ್ಮಾಗೇನೆ ಎಲ್ಲ ಚಟುವಟಿಕೆ ಮಾಡ್ತಾ ಇದ್ದಾರೆಲ್ಲ. ಆದ್ರೆ ಹೊರಗಿನವರಿಗೆ ಅದು ಅವರ ರೀತಿಯಲ್ಲಿ ಪ್ರಾಪಂಚಿಕರ ರೀತಿಯಲ್ಲಿ ಚಟುವಟಿಕೆ ಮಾಡಿದಂತಾಗುತ್ತದೆ. ಆದ್ರೆ ಇಲ್ಲಿ ಇರುವಂತದ್ದೆಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳು ಅಂತೇಳಿ ನಾವು ತಿಳ್ಕೊಳ್ಬೇಕು. ಯಾವಾಗ ಈ ಎಲ್ಲ ಐಹಿಕ ಚಟುವಟಿಕೆಗಳು ಆಧ್ಯಾತ್ಮಿಕವಾಗಿರ್ತವೆ, ಆಗ ಅವನು ಈ ಐಹಿಕ ಜಗತ್ತಲ್ಲಿ ಇದ್ದುಕೊಂಡೇ ಮುಕ್ತನೆಂದೇ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಐಹಿಕ ಜಗತ್ತಲ್ಲಿ ಇದ್ದುಕೊಂಡೇ ನಾವು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಿದ್ರೆ ಅಲ್ಲಿ ನಾವು ಮುಕ್ತರಾದೇವೆ ಅಂತೇಳಿ ಇಲ್ಲಿ ಪರಿಗಣಿಸಬಹುದಂತೆಲ್ಲ ಹೇಳ್ತಾರೆ. ಅಂದ್ರೆ ಈ ಒಂದು ಅಂತ ಪರಿಶುದ್ಧ ಭಕ್ತಿ ಸೇವೆ ಇದು ಅಂತೇಳಿ ಇಲ್ಲಿ ತಿಳಿಸುವಂತದ್ದು. ಸೊ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ನಿಮಗೆ ನೀಡಿರುವ ಶ್ಲೋಕಗಳಿಂದ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧವನ್ನು ತೋರಿಸುವ ಚಿತ್ರಗಳನ್ನು ಬರೆಯಿರಿ. ವಿಶೇಷ ಗಮನ ಕೊಡಿ. ಸಂಸ್ಕೃತ ಶ್ಲೋಕಗಳು, ಪ್ರಭುಪಾದರ ಭಾವಾರ್ಥಗಳು ಮತ್ತೆ ಸಾದೃಶ್ಯಗಳನ್ನು ಉಲ್ಲೇಖಿಸಲಾಗಿದೆ. ಇಲ್ಲಿ ಇದು 4ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ. ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧವನ್ನು ತೋರಿಸುವ ಚಿತ್ರಗಳನ್ನು ಬರೆಯಿರಿ ಅಂತೆಲ್ಲ ಹೇಳಿದ್ದಾರೆ. ಅದು ಯಾವುದು? 4ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ. ಭಾವಾರ್ಥದಿಂದ ಮತ್ತೆ ಸಾದೃಶ್ಯವನ್ನು ಉಲ್ಲೇಖಿಸಬಹುದು. ನೀವು ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಗೊತ್ತಾಯ್ತಲ್ಲ? ಯಾರಿಗಾದ್ರೂ ಡೌಟ್ ಇದೆಯಾ ಈ ಬಗ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಚಿತ್ರ ಕಂಪಲ್ಸರಿ ಬೇಕಾ ಮಾತಾಜಿ? ಹರೇ ಕೃಷ್ಣ. ಚಿತ್ರ ತೋರಿಸಲೇಬೇಕಾ? ಹೌದೌದು, ಭೌತಿಕ ಪ್ರಪಂಚದೊಂದಿಗಿನ ಕೃಷ್ಣನ ಸಂಬಂಧವನ್ನು ತೋರಿಸುವ ಚಿತ್ರ ಅಂತೇಳಿ ಹೇಳ್ತಾರೆ. ಒಂದ್ ನಿಮಿಷ, ನಾನು ಬ್ರೇಕ್ಔಟ್ ರೂಮ್ ಮಾಡ್ತೀನಿ.
ಎಲ್ಲರೂ ಬಂದ್ರು ಅಂತ ಹೇಳಿ ತಿಳ್ಕೊಳ್ತೀನಿ. ಓಕೆ, ಸ್ಟಾರ್ಟ್ ಮಾಡಿ. ಯಾರಾದ್ರೂ ಒಬ್ಬೊಬ್ಬರೇ ಹೇಳಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ನಂದು ರೂಮ್ ನಂಬರ್ 5 ಮಾತಾಜಿ. ಓಕೆ, ಹರೇ ಕೃಷ್ಣ. ಗೀತಾ ಮಾತಾಜಿ, ವರದಾ ಮಾತಾಜಿ ಮತ್ತೆ ನಾನು ಇದ್ದೆ. ಮತ್ತೆ 3 ಜನ ಇದ್ವಿ ಮಾತಾಜಿ. ನಾವು ಹೇಳಿ. ಶ್ಲೋಕ 10ನೇದು ತಗೊಂಡ್ವಿ ಮಾತಾಜಿ. ಅಂದ್ರೆ ಓಕೆ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಅಂದ್ರೆ ಇದು ಪರಮ ಪ್ರಭು ಐಹಿಕ ಜಗತ್ತಿನ ಎಲ್ಲಾ ಒಂದು ಚಟುವಟಿಕೆಗಳಿಂದ ದೂರ, ಅಂದ್ರೆ ಐಹಿಕ ಒಂದು ಜಗತ್ತಿನ ಸೃಷ್ಟಿಯಲ್ಲಿ ಭಗವಂತ ಪ್ರತ್ಯಕ್ಷವಾಗಿ ಪಾಲ್ಗೊಂಡಿಲ್ಲ, ಪರೋಕ್ಷವಾಗಿ ಪಾಲ್ಗೊಂಡಿದ್ದಾನೆ. ಅಂದ್ರೆ ನೇರವಾಗಿ ಆತ ಪಾಲ್ಗೊಂಡಿಲ್ಲ ಇದರಲ್ಲಿ. ಮಾತಾಜಿ ಚಿತ್ರ ಬಿಡಿಸಿದ್ರೆ ಏನಾದ್ರು? ಮಾತಾಜಿ ಓಕೆ ಓಕೆ ಓಕೆ, ಎಕ್ಸ್ಪ್ಲನೇಷನ್ ಮಾಡಿ. ಕಾಣಿಸ್ತೆ. ಅಂದ್ರೆ ಮಾತಾಜಿ ನಾನು ಇಲ್ಲಿ ಈಗ ಹೇಳ್ತೀನಿ ಮಾತಾಜಿ. ಹೇಳ್ತಾ ಇದ್ದೆ ಅದನ್ನ. ಓಕೆ ಓಕೆ ಓಕೆ. ಐಹಿಕ ಜಗತ್ತು ಯಾವ ರೀತಿ ಅಂತಂದ್ರೆ ಇದು ಕೇವಲ ಭಗವಂತನ ಒಂದು ಪರಮ ಸಂಕಲ್ಪದಿಂದನೇ ಸೃಷ್ಟಿಯಾಗತ್ತೆ ಮಾತಾಜಿ. ಪರಮ ಸಂಕಲ್ಪನೆ ಪರಮ ನಿಯಮಕ ಅಂತಾನು ಕೂಡ ನಾವಿಲ್ಲಿ ಕರಿತೀವಿ. ಅಂದ್ರೆ ಈ ಐಹಿಕ ಪ್ರಕೃತಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ ಹೇಗೆ ಇದು ಒಂದು ಇದಕ್ಕೆ ಆಧಾರ ಭಗವಂತನ ಒಂದು ವಿವಿಧ ರೂಪಗಳು, ವಿವಿಧ ವರ್ಣನೆಗಳು, ಅವೆಲ್ಲವೂ ಕೂಡ ಭಗವಂತನೇ. ಆದ್ರೂ ಅವುಗಳನ್ನ ನಾವು ವಿಸ್ತರಣೆಗಳು ಅಂತ ಹೇಳಿ ಕರಿತೀವಿ. ಭಗವಂತನೇ ಅಂತ ಹೇಳಿ ನಾವೆಲ್ಲದನ್ನು ಕರೆಯಲ್ಲ. ಹಾಗೆ ಇಲ್ಲಿ ಅವನ ಇಚ್ಛೆ ಇದೆ, ಮತ್ತೆ ನೇರವಾಗಿ ಇಲ್ಲ. ಅದೇ ರೀತಿ ಮತ್ತೆ ಇಲ್ಲಿ ಭಗವಂತ ಏನಂತ ಹೇಳ್ತಾರೆ ಅಂದ್ರೆ, ನಾನು ಈ ಎಲ್ಲದಕ್ಕೂ ಮೂಲ, ಮಯಾಧ್ಯಕ್ಷೆ, ನನ್ನ ಅಧ್ಯಕ್ಷತೆ, ಸೂಯತೆ ಸಚರಾಚರಂ, ಎಲ್ಲದಕ್ಕೂ ನಾನೇ ಮೂಲ, ಬೀಜ ಕೊಡುವ ತಂದೆ ನಾನೇ ಅಂತಾನೆ ಇಲ್ಲಿ ಭಗವಂತ ಹೇಳ್ತಾರೆ. ಅಂದ್ರೆ ತಾಯಿ ಗರ್ಭಕ್ಕೆ ತಂದೆ ವೀರ್ಯ ಸೇರಿದಾಗ ಮಗು ಬರುತ್ತೆ. ಮತ್ತೆ ಅದೇ ರೀತಿ ಭಗವಂತ ಇಲ್ಲಿ ಐಹಿಕ ಸೃಷ್ಟಿಯಲ್ಲಿ ಒಂದು ಜೀವಿಗಳ ಉತ್ಪತ್ತಿಗೆ ನಾನೇ ತಂದೆ ಅಂತ ಹೇಳ್ತಾರೆ. ಮತ್ತೆ ಅದು ಹೇಗೆ ಅಂದ್ರೆ ಸ್ಪಷ್ಟವಾಗಿ ಭಗವಂತ ಇಲ್ಲಿ ಹೇಳೋ ಹಾಗೆ, ಕೇವಲ ನನ್ನ ಕಣ್ಣೋಟ ಬೀರುವುದರಿಂದ ನಾನು ಈ ಒಂದು ಬೀಜ ಕೊಡ್ತೀನಿ. ತಾಯಿ ಅಂದ್ರೆ ಪ್ರಕೃತಿಯ ಒಂದು ಗರ್ಭದೊಳಗಡೆ ಕಣ್ಣೋಟ ಬೀರೋದ್ರಿಂದ ನಾನು ಒಂದು ಬೀಜ ಕೊಡುವ ತಂದೆ ನಾನು. ಐಹಿಕ ಪ್ರಕೃತಿಯಲ್ಲಿ ಬೀಜಗಳನ್ನ ಸೇರಿಸ್ತೀನಿ. ಮತ್ತೆ ಜೀವಿಗಳು ತಮ್ಮ ಹಿಂದಿನ ಬಯಕೆ ಮತ್ತು ಆಸೆ, ಅವುಗಳ ಒಂದು ಕರ್ಮ, ಒಂದು ಭವಿಷ್ಯ, ಇವುಗಳ ನಿರ್ಧಾರದ ಮೇಲೆ ಅವರು ಒಂದು ಆ ಪ್ರಕೃತಿ ಭಗವಂತನ ಒಂದು ಅಧ್ಯಕ್ಷತೆಯಲ್ಲಿ ಅವರಿಗೆ ವಿವಿಧ ದೇಹಗಳು ಸಿಗುತ್ತೆ. ಮನುಷ್ಯ ಅಂದ್ರೆ 84 ಲಕ್ಷ ಜೀವಯೋನಿಗಳಲ್ಲಿ ಒಂದು ದೇಹವನ್ನ ಪಡ್ಕೊಂಡು ಅವರು ಹೊರಕ್ಕೆ ಬರ್ತಾರೆ ಮಾತಾಜಿ. ಹೊರಕ್ಕೆ ಬಂದು ತಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸ್ತಾರೆ. ಇಲ್ಲಿ ಭಗವಂತ ಏನನ್ನ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತಂದ್ರೆ, ನನ್ನ ಅಧ್ಯಕ್ಷತನೆ, ನನ್ನ ಪರಮ ಸಂಕಲ್ಪದಿಂದ ಈ ಐಹಿಕ ಪ್ರಕೃತಿ ಮತ್ತೆ ಜೀವಿ ಏನು ಬಾಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ನಾನು ನೇರವಾಗಿ ಪಾಲ್ಗೊಂಡಿಲ್ಲ, ಈ ಸೃಷ್ಟಿಯಲ್ಲಿ ಪರೋಕ್ಷವಾಗಿ ನಾನು ಪಾಲ್ಗೊಂಡಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಇದು ಯಾವ ತರ ಅಂತಂದ್ರೆ, ನನ್ನ ಕಣ್ಣೋಟ ಬೀರೋದ್ರಿಂದ ಮಾತ್ರ ಅಷ್ಟೇನೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೊಂದು ಇಲ್ಲಿ ಉದಾಹರಣೆನೂ ಕೂಡ ಏನಂತ ಕೊಡ್ತಾ ಇದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಮತ್ತೆ ಒಂದು ಸುಗಂಧ ಭರಿತವಾದ ಹೂವು ಇಬ್ರು ಇದ್ದಾಗ ಆತನ ಒಂದು ಗ್ರಹಣ ಶಕ್ತಿಯಿಂದ ನಾವಲ್ಲಿ ಒಂದು ಒಳ್ಳೇದೇ ಸುಗಂಧ ಇರ್ಬೋದು ಅಥವಾ ದುರ್ಗಂಧ ಇರ್ಬೋದು, ಅದು ಗ್ರಹಿಸುತ್ತೆ. ಹಾಗೆ ಆದ್ರೆ ಅವನ ಗ್ರಹಣ ಶಕ್ತಿಗೂ ಮತ್ತೆ ಒಂದು ಸುಗಂಧ ಭರಿತ ಒಂದು ಇದು ವಸ್ತುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗೆ ಈ ಒಂದು ವಾಸ್ತವವಾಗಿ ಐಹಿಕ ಪ್ರಕೃತಿಗೆ ಮತ್ತೆ ಭಗವಂತನಿಗೆ ನೇರವಾಗಿ ಎಂದು ಇಲ್ಲಿ ಸಂಬಂಧ ಇಲ್ಲೇ ಇಲ್ಲ. ಹಾಗಾಗಿ ಏನಾಗಿದೆ, ಇದು ಈ ಒಂದು ಭೌತಿಕ ಪ್ರಕೃತಿ ಮಾನವನ ಒಂದು ಹಿಡಿತದಲ್ಲಿ ಸಿಕ್ಕಿ ಬೀಳುತ್ತ ಅವಕಾಶ ಯಾಕಿದೆ ಅಂದ್ರೆ, ಇದು ನೇರವಾಗಿ ಭಗವಂತ ಇದನ್ನ ಸೃಷ್ಟಿ ಮಾಡಿಲ್ಲ. ನನಗಿದ್ರಲ್ಲಿ ನೇರವಾದ ಸಂಬಂಧ ಇಲ್ಲ ಇದರಲ್ಲಿ. ಬಟ್ ನಾನು ಇದನ್ನ ಮೇಲ್ವಿಚಾರಕ. ಇದ್ರ ಸೃಷ್ಟಿ ಸ್ಥಿತಿ ಲಯ ಎಲ್ಲದನ್ನು ಕೂಡ ನಾನೇ ನೋಡ್ತಾ ಇದ್ರು. ನನ್ನ ಒಂದು ಅಂದ್ರೆ ಇದು ಮನುಷ್ಯನಿಗೆ ಹಿಡಿತದಲ್ಲಿ ಸಿಕ್ಕಿ ಬಿದ್ದಿದೆ ಈ ಪ್ರಕೃತಿ. ಅಂದ್ರೆ ಅದರಿಂದ ಅವನ ಯಜಮಾನಿಕೆ, ದಬ್ಬಾಳಿಕೆ, ಒಂದು ಬಯಕೆಗಳು, ಇವೆಲ್ಲದನ್ನು ಕೂಡ ಈ ಐಹಿಕ ಪ್ರಕೃತಿಲಿ ನಡೆಯುತ್ತೆ. ಆದ್ರೆ ಆಧ್ಯಾತ್ಮಿಕ ಪ್ರಕೃತಿಲಿ ನಡೆಯಲ್ಲ. ಇದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಇಲ್ಲಿ ಒಂದು ನಡೆಯತಕ್ಕಂಥ ಒಂದು ಐಹಿಕ ಚಟುವಟಿಕೆಗಳಿಂದ ನಾನು ದೂರ, ಆದ್ರೆ ಈ ಐಹಿಕ ಪ್ರಕೃತಿ ಸಂಪೂರ್ಣ ನನ್ನ ಸಂಕಲ್ಪ, ನನ್ನ ಹಿಡಿತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ನಾನು ಒಂದ್ ಸ್ವಲ್ಪ ಹೇಳ್ತೇನೆ. ಅವ್ರ ಶ್ರುತಿ ಮಾತಾಜಿ ನಮ್ ಗ್ರೂಪ್ ಅಲ್ಲೇ ಇದ್ದಾರೆ ಅವರು. ಹೇಳಿ ಮತ್ತೆ ಮಾತಾಜಿ. ಗೀತಾ ಪಿಜಿ ಮಾತಾಜಿ 3 ಜನ ಇದ್ದಾರೆ. ನಾನು ಸ್ವಲ್ಪ ಒಂದ್ ಚಿತ್ರ ಬಿಡಿಸಿದ್ದೇನೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಮಾತಾಜಿಗೆ. ಅಂದ್ರೆ ಕೃಷ್ಣ ಮಧ್ಯದಲ್ಲಿ ಇದ್ದಾನೆ, ಭೌತಿಕ ಪ್ರಕೃತಿ ಮಾತಾಜಿ ಅದೆಂತ ಬರೆದಾಗೆ ಆಕಾಶ. ಉಂಟು ಮಾತಾಜಿ. ಹರೇ ಪಿಕ್ಚರ್ ಕೃಷ್ಣ. ಕಾಣ್ತಾ ಇಲ್ಲ, ಬರೆದದ್ದು ಮಾತ್ರ ಕಾಣ್ತಾನೆ. ಹಾ ಈಗ ಸ್ವಲ್ಪ ಮೇಲೆ ಇಡೀರಿ. ಎಲ್ಲೇ ಸ್ವಲ್ಪ ಕಾಣಿಸುತ್ತಾ ಇತ್ತೆಗೆ ಮಾತಾಜಿ? ತನ್ನಿ. ಕಾಣ್ತಾ ಇಲ್ಲ. ಇವಾಗ ಕಾಣ್ತದೆ. ಓಕೆ ಓಕೆ. ಕೃಷ್ಣ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಹಾಕಿದ್ದೇನೆ ಕೃಷ್ಣನನ್ನ. Okay, ಕಾಣಿಸ್ತದೆ ನಂತರ ಮಾತಾಜಿ. ಭೌತಿಕ ಪ್ರಕೃತಿ ಎಲ್ಲ ಇದೆ, ಅದ್ರೊಳಗೆ ಜೀವಿಗಳಿದ್ದಾರೆ, ಮತ್ತೆ ಕೃಷ್ಣ ಇದ್ದಾನೆ ಮಧ್ಯದಲ್ಲಿ. ಅಂದ್ರೆ Okay. ಇದ್ರೊಳಗೆ ಅವನು ಹೇಳ್ತಾನೆ, ನಾನು ಕಣ್ಣಿನಲ್ಲಿ ಗರ್ಭವನ್ನು ಧರಿಸ್ತೇನೆ ಅಂತ. ಕಣ್ಣಿನಲ್ಲೇ ಅವನು ಗರ್ಭ ಧರಿಸ್ತಾನೆ. ಹಾಗೆ ಇದು ಇದಕ್ಕೆ ಉದಾಹರಣೆ ನಾವು ಏನ್ ಕೊಡೋಣ ಅಂದ್ರೆ, ಹರೇ ಕೃಷ್ಣ ಮಾತಾಜಿ, ಜೀವಿಯು ನೇರವಾಗಿ ಜೀವಿಗಳು ನೇರವಾಗಿ ದೇವರು ನೇರವಾಗಿ ಜೀವಿಗಳನ್ನು ಸೃಷ್ಟಿಸುವ ಕಾರ್ಯದಲ್ಲಿ ತೊಡಗ್ತಾರೆ. ಆದ್ರೆ ಅದ್ರ ಕಾರ್ಯದಲ್ಲಿ ಅವನು ಮತ್ತೊಬ್ಬರನ್ನ ತೊಡಗಿಸ್ತಾನೆ. ಅಂದ್ರೆ ಈಗ ಸೂರ್ಯನಿಗೆ ಬೆಳಕನ್ನು ಕೊಡುವಂತದ್ದನ್ನ, ಇಂದ್ರನಿಗೆ ಮಳೆಯನ್ನು ಕೊಡುವಂತದ್ದನ್ನ ಹಾಗೆ ತೊಡಗಿಸ್ತಾನೆ. ಆದ್ರೆ ಅದರೆಲ್ಲರ ನಿಯಾಮಕ ಅವನೇ ಇರ್ತಾನೆ ಹೇಳುವಂತದ್ದನ್ನ ಇದ್ರೊಳಗೆ ತೋರಿಸಿದ್ದಾರೆ. ಮತ್ತೆ ಅವನು ಎಲ್ಲ ಸೃಷ್ಟಿಯಲ್ಲಿ ಅವನು ಗರ್ಭವನ್ನು ಧರಿಸ್ತಾನೆ. ಅಂದ್ರೆ ಅವನು ಕಣ್ಣಿನಿಂದಲೇ ಸೃಷ್ಟಿ ಎಲ್ಲ ಇಷ್ಟು ಬ್ರಹ್ಮಾಂಡ ಎಷ್ಟು ಇದೆಯೋ ಅಷ್ಟು, ಅಂದ್ರೆ ಒಂದು ಗೋಣಿ ಚೀಲದಲ್ಲಿ ಒಂದ್ ಸಾಸ್ಮಿ ಕಾಳು ತುಂಬಿಕೊಂಡಿದ್ರೆ ಅಂದ್ರೆ ಈ ಬ್ರಹ್ಮಾಂಡ ಅಂದ್ರೆ ಅಷ್ಟು, ಒಂದು ಸಾಸ್ಮಿ ಕಾಳಷ್ಟು ಎಷ್ಟೋ ಬ್ರಹ್ಮಾಂಡ ಇದೆ. ಎಲ್ಲ ಬ್ರಹ್ಮಾಂಡದ ಸೃಷ್ಟಿಕರ್ತ ಅವನೇ ಇದ್ದಾನೆ ಅಂತ ಹೇಳಿದ್ದಾನೆ. ಇದಕ್ಕೆ ಉದಾಹರಣೆ ನಾವು ಏನ್ ಕೊಡೋಣ ಅಂದ್ರೆ, ಪ್ರಧಾನ ಮಂತ್ರಿ ಉದಾಹರಣೆ ಕೊಟ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಪ್ರಧಾನ ಮಂತ್ರಿ ಉದಾಹರಣೆ ಅಂದ್ರೆ, ಪ್ರಧಾನ ಮಂತ್ರಿ ಇರ್ತಾರೆ, ಅವ್ರ ಕೆಳಗೆ ಕಚೇರಿ ಇರುತ್ತೆ. ಅಂದ್ರೆ ಎಷ್ಟೋ ಕಚೇರಿ ಮತ್ತೆ ಎಷ್ಟೋ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಆ ಕಾರ್ಯವನ್ನು ಅವ್ರು ಮಾಡ್ತಾರೆ. ಆದ್ರೆ ಪ್ರಧಾನ ಮಂತ್ರಿ ಅವ್ರನ್ನ ನಿರ್ದೇಶಿಸ್ತಾನೆ, ಅಂದ್ರೆ ಹೀಗ್ ಮಾಡಿ ಅಂತ. ಅದ್ರ ಕೆಳಗಿನವರೆಲ್ಲ ಅವ್ರ ಕಾರ್ಯವನ್ನು ಮಾಡ್ತಾರೆ ಹೇಳುವಂತ ಉದಾಹರಣೆ. ಅಂದ್ರೆ ಭೌತಿಕ ಶಕ್ತಿ ಜೀವ ರೂಪಗಳ ಸೃಷ್ಟಿ ಎಲ್ಲ ಕಾರ್ಯಗಳನ್ನು ಅವ್ ಯಾರು ಮಾಡ್ತಾರೆ, ಪರಮಾತ್ಮ ಮಾಡ್ತಾನೆ ಹೇಳುವಂತದ್ದನ್ನ ನಾನು ತೋರ್ಸ್ಕೊಂಡಿದ್ದೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಯಾರು ಹೇಳಲಿಕ್ಕೆ ಬಯಸ್ತೀರಿ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕಾಣ್ತಾ ಇದೆ ಮಾತಾಜಿ? ಕಾಣಿಸ್ತದೆ ಮಾತಾಜಿ, ಕಾಣಿಸ್ತದೆ ಮಾತಾಜಿ, ಹೇಳಿ. ಮಾತಾಜಿ, ಭಗವಂತ ಹೇಗೆ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವದಲ್ಲೆಲ್ಲ ವ್ಯಾಪಿಸಿದ್ದಾನೆ ಅಂತ, ಇದು ಭಗವಂತನ ಹಸ್ತ ಮಾತಾಜಿ. ಓಂಕಾರ ನಾದ ಸ್ವರೂಪ ಶ್ರೀಕೃಷ್ಣ ಭಗವಂತ. ಅವನು ಮೂಲನಾಗಿ ಯಾವಾಗ್ಲೂ ಗೋಲೋಕ ವೃಂದಾವನದಲ್ಲಿ ಇದ್ರೂ ಕೂಡ ಅವನ ಅಚಿಂತ್ಯ ಶಕ್ತಿಯಿಂದ ಎಲ್ಲವೂ ಆಗುತ್ತೆ. ಸೃಷ್ಟಿ ಲಯ ಕಾರ್ಯಗಳೆಲ್ಲವೂ ಕೂಡ, ಹೇಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರೆ ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರ್ದಿಟ್ಬಿಡ್ತಾರೆ, ಸೊ ಅದು ವರ್ಕ್ ಆಗ್ತಾ ಇರತ್ತೆ ಅಲ್ಲಿ, ಅವರು ಬರ್ಬೇಕಂತ ಇಲ್ಲ ಪ್ರತಿ ಬಾರಿ ಕೂಡ. ಅದೇ ರೀತಿ ಭಗವಂತ ಅಲ್ಲೇ ಕೂತು ಬಿಟ್ಟು ಎಲ್ಲಾ ಸೃಷ್ಟಿ ಕಾರ್ಯಗಳನ್ನು, ಪ್ರಳಯ ಆಗೋದು, ಅದೇ ರೀತಿ ಸೃಷ್ಟಿ ಆಗೋದು ಎಲ್ಲವನ್ನು ಕೂಡ ಭಗವಂತ ಮಾಡ್ತಾ ಇರ್ತಾರೆ. ಸೊ ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಭಗವಂತ ಎಲ್ಲಿ ಇಲ್ಲ ಅಂತ ಹೇಳಿ ನಾವು ಹುಡುಕಬೇಕಷ್ಟೇ. ಎಲ್ಲರೂ ಕೇಳ್ತಾರೆ ಸಾಧಾರಣವಾಗಿ ಭಗವಂತ ಎಲ್ಲಿದ್ದಾನೆ ಅಂತ, ಆದ್ರೆ ನಾವು ನಿಜವಾಗಿ ಕೇಳ್ಬೇಕಾಗಿರೋದು ಭಗವಂತ ಎಲ್ಲಿ ಇಲ್ಲ ಅಂತ. ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಲ್ವಾ. ಭಗವಂತ ಎಲ್ಲದರಲ್ಲಿ ಇದ್ರೂ ಕೂಡ ಮಾಡುವಂತ ಕರ್ಮಕ್ಕೂ ಕೂಡ ಭಗವಂತ ಅಂಟಿಕೊಳ್ಳೋದಿಲ್ಲ, ಎಲ್ಲದರಲ್ಲೂ ಇದ್ದಾನೆ. ಎಕ್ಸಾಂಪಲ್ 84 ಲಕ್ಷ ಜೀವರಾಶಿಗಳಲ್ಲೂ ಭಗವಂತ ಆತ್ಮ ಸ್ವರೂಪದಲ್ಲಿದ್ದಾನೆ. ಸೊ ನಾನು ಇಲ್ಲಿ ಬಿಡಿಸಿರೋದು ಮಾತಾಜಿ, ಇಲ್ಲಿ ಪ್ರಾಣಿ ಇದೆ, ಅಂದ್ರೆ ಚಿಟ್ಟೆ ಇದೆ ಮಾತಾಜಿ. ಅದೇ ರೀತಿ ಮಕ್ಕಳೆಲ್ಲ ಬರ್ದಿದ್ದೀನಿ ಮಾತಾಜಿ, ಅಷ್ಟು ಸರಿಯಾಗಿಲ್ಲ. ಅದ್ರಲ್ಲೆಲ್ಲರೂ ಕೂಡ ಪರಮಾತ್ಮ ಸ್ವರೂಪದಲ್ಲಿ ಭಗವಂತ ಇದ್ದಾನೆ. ಅದೇ ರೀತಿ ಪ್ರಕೃತಿಯಲ್ಲಿ ಮರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅಲ್ಲಿ ಹರಿಯುವಂತ ನದಿ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಎಲ್ಲವೂ ಕೂಡ ಭಗವಂತನ ಐಶ್ವರ್ಯಗಳೇ, ಎಲ್ಲವೂ ಕೂಡ ಭಗವಂತನೇ. ಅದೇ ರೀತಿ ಇಡೀ ಬ್ರಹ್ಮಾಂಡ, ಅದೇ ರೀತಿ ಮೇಲ್ಗಡೆ ಬರ್ದಿದ್ದೀನಿ ಮಾತಾಜಿ, ಇದು ಒಂದು ಬ್ರಹ್ಮಾಂಡ ನಾವು ನೋಡ್ತೀವಿ, ಆದ್ರೆ ಭಗವಂತ ಇದೆಷ್ಟೋ ಹಲವಾರು ಬ್ರಹ್ಮಾಂಡಗಳನ್ನು ನಿರ್ವಹಿಸ್ತಾ ಇರ್ತಾನೆ. ಸೊ ಭಗವಂತ ಯಾವ ತರ ಅಂತ ಹೇಳಿದ್ರೆ, ಇವಾಗ ಹಾವಾಡಿಗನ ಬಳಿ ಇರುವಂತ ಹಾವಿನ ಹಾಗೆ, ಅಂದ್ರೆ ಆ ಹಾವು ಎಲ್ಲವನ್ನು ಬುಸುಗಟ್ಟಿದ್ರು ಕೂಡ ಅದು ಹಾವಾಡಿಗನಿಗೆ ಅಧೀನವಾಗಿರುತ್ತೆ. ಅದೇ ರೀತಿ ಸೃಷ್ಟಿ ಕಾರ್ಯ ಅನ್ನೋದು ಕೂಡ, ಅಂದ್ರೆ ಭಗವಂತನಿಗೆ ಅದು ಅಧೀನವಾಗಿರುತ್ತೆ ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಬೇರೆ ಹೇಳೋರು ಇದ್ದೀರಾ ಯಾರಾದ್ರೂ? ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಉಮಾ ಮಾತಾಜಿ. ಹೇಳಿ.
ಚಿತ್ರವನ್ನು ತೋರಿಸಿ. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ, ನಮ್ದು ಗ್ರೂಪ್ ನೇಮ್ ಹೇಳಿಲ್ಲ. ಗ್ರೂಪ್ 4th ಮಾತಾಜಿ. ಓಕೆ 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 ಓಕೆ. ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ, ಶೀಲಾ ಮಾತಾಜಿ ಇದ್ರು. ಹರೇ Okay. ಕೃಷ್ಣ. ಹರೇ ಕೃಷ್ಣ. ಹಾ, ಪ್ರಭುಜಿ ಕಂಟಿನ್ಯೂ ಮಾಡಿ ಪ್ರಭುಜಿ. ಹಾ ಮಾತಾಜಿ. ಮಾತಾಜಿ ಗ್ರೂಪ್ ನಿಮ್ದು ಚಿತ್ರ ತೋರಿಸಿ ಮಾತಾಜಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಣಿಸುತ್ತಾ ಪ್ರಭುಜಿ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಮಾತಾಜಿ, ಏನು ಕಾಣ್ತಾ ಇದೆಯಲ್ಲ? ಕಾಣಿಸ್ತಾ ಇಲ್ಲ ಮಾತಾಜಿ. ಒಂದ್ ನಿಮಿಷ ಪ್ರಭುಜಿ, ಒಂದ್ ನಿಮಿಷ ಪ್ರಭುಜಿ, ಒಂದ್ ನಿಮಿಷ. ಓಕೆ ಓಕೆ. ಏನಕ್ಕೆ ವಿಡಿಯೋ ಕಾಣೋದು? ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿ ಪ್ರಭುಜಿ. ಸ್ವಲ್ಪ ಫ್ರಂಟಿಗೆ ತನ್ನಿ ಅಂತೆ. ಕಾಣಿಸುತ್ತಾ ಪ್ರಭುಜಿ? ಇನ್ ಸ್ವಲ್ಪ ಇಲ್ಲ, ಫ್ರಂಟಿಗೆ ಬನ್ನಿ. ಕಾಣ್ತಾ ಇಲ್ಲ ಮಾತಾಜಿ. ಸ್ವಲ್ಪ ಫ್ರಂಟಿಗೆ ತಂದು ಬನ್ನಿ. ಹಾ, ಎಕ್ಸ್ಪ್ಲನೇಷನ್ ಮಾಡಿ ಮಾಡಿ ಪ್ರಭುಜಿ. ಹಾ ಮಾತಾಜಿ. ಮಾತಾಜಿ, ಈ ಭೌತಿಕ ಜಗತ್ತು ಹೋಯ್ತು ವಿಡಿಯೋ. ಹಾ ಹೋಗ್ಲಿ ಮಾತಾಜಿ. ಹೇಳಿ, ಈ ಕಂಟಿನ್ಯೂ. ಭೌತಿಕ ಜಗತ್ತು ಬಂದ್ಬಿಟ್ಟು ನಮ್ದು ಎರಡನೇ ಗ್ರೂಪ್ ಮಾತಾಜಿ. ಈ ಹಾ. ಭೌತಿಕ ಜಗತ್ತು ಬಂದ್ಬಿಟ್ಟು ದೇವತ್ವ ಪರಮಪುರುಷನ ಆಧೀನದಲ್ಲಿ ಇರುತ್ತೆ. ಆದ್ರೆ ಈ ಯಾವಾಗ ನಾವು ಈ ಪ್ರಕೃತಿ ಒಳಗಡೆ ಬರ್ತೀವೋ, ಪ್ರತಿಯೊಂದು ಜೀವಿಯು ಭಗವಂತನಿಂದ ಸೃಷ್ಟಿ ಆಗಿರುತ್ತೆ. ಆದ್ರೆ ಈ ಪ್ರಕೃತಿ ಒಳಗಡೆ ಯಾವಾಗ ನಾವು ಬರ್ತೀವೋ ಅವಾಗ ನಾವು ಎಲ್ಲಿಂದ ಬಂದಿದ್ವಿ, ನಾವು ದೇವತ್ವ ಪರಮಪುರುಷನನ್ನೇ ಮರ್ತೋಗ್ಬಿಡ್ತೀವಿ. ಆದ್ರೆ ಅದಕ್ಕೆ ಭಗವಂತ ಅವಾಗವಾಗ ನಮಗೆ ಎಚ್ಚರಿಕೆ ಸೂಚನೆಯನ್ನು ಕೊಡ್ತಾ ಬರ್ತಾ ಇರ್ತಾನೆ. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಆತ್ಮದ ಜೊತೆ ಭಗವಂತ ಇದ್ದಾನೆ ಅನ್ನೋದು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಹಾಗಾಗಿ ಭಗವಂತ ನಮ್ಗೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ. ಅದಕ್ಕೆ ಒಂದು ಲೀಲೆಯನ್ನು ವೃಂದಾವನದಲ್ಲಿ ಗಿರಿಗೋವರ್ಧನ ಬೆಟ್ಟವನ್ನು ತೋರಿಸ್ಬಿಟ್ಟು ನಾವು ಈ ಚಿತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಮಾಡಿದ್ವಿ ಮಾತಾಜಿ. ಅದಕ್ಕೆ ಬ್ರಹ್ಮನಿಗೆ ಮುಂಚೆ ಅವ್ರ ತಂದೆಯಾದ ಕೃಷ್ಣನ್ ತಂದೆಯಾದವರು ಯಾವಾಗ ಭಗವಂತನಿಗೆ ಇಂದ್ರನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದಕ್ಕೆ ಇಂದ್ರನಿಗೆ ಗೊತ್ತು ಸ್ವಯಂ ಭಗವಂತನೇ ಇದೆಲ್ಲ ನಡೆಸ್ತಾ ಇದ್ದಾನೆ, ಆದ್ರೆ ಮರ್ತೋಗ್ಬಿಡ್ತಾನೆ ಈ ಭೌತಿಕ ಜಗತ್ತಿನಲ್ಲಿ ಬಂದಾದ್ಮೇಲೆ. ಅದಕ್ಕೆ ಆ ಪೂಜೆಯನ್ನು ನಿಲ್ಲಿಸ್ಬಿಟ್ಟು ಭಗವಂತ ಸೂಚನೆಯನ್ನು ಕೊಡೋದಕ್ಕೆ, ಭಕ್ತರಿಗೆ ಹೇಗೆ ಸೂಚನೆ ಮರ್ತೋಗ್ತಾರೆ ನನ್ನನ್ನು ಅಂತ ಹೇಳ್ಬಿಟ್ಟು ಸೂಚನೆ ಕೊಡೋದಕ್ಕೆ ಆ ಪೂಜೆಯನ್ನು ನಿಲ್ಲಿಸ್ಬಿಟ್ಟು ನನಗೆ ಮಾಡ್ರಿ ಅಂತಂದು ಹೇಳ್ಬಿಟ್ಟು, ನಾನೇ ಗಿರಿಗೋವರ್ಧನ, ನಾನೇ ಸ್ವಯಂ ಕೃಷ್ಣ ಅಂತಂದು ಹೇಳ್ಬಿಟ್ಟು, ನಾನೇ ದೇವತ್ವ ಪರಮಪುರುಷ ಅಂತಂದು ಹೇಳ್ತಾನೆ. ಅದಕ್ಕೆ ಅಲ್ಲಿ ಭಕ್ತರನ್ನು ಎಲ್ಲಾನು ರಕ್ಷಣೆ ಮಾಡ್ತಾನೆ. ಇಂದ್ರನಿಂದ ಯಾವುದೇ ತೊಂದರೆ ಆಗದಂತೆ ಅಲ್ಲಿ ಮಳೆಯಿಂದ ಅಲ್ಲಿ ಬರ್ತಕ್ಕಂತ ಘೋರವಾದ ನೀರಿನ ಪ್ರವಾಹಕ್ಕೆಲ್ಲ ರಕ್ಷಣೆ ಮಾಡಿ ಅಲ್ಲಿ ಇಂದ್ರನಿಗೆ ಭಗವಂತ ಇದ್ದಾನ ಅನ್ನೋದು ತೋರಿಸ್ಕೊಡ್ತಾನೆ ಮಾತಾಜಿ. ಹಾಗಾಗಿ ಭಕ್ತರಿಗೆ ಅವಾಗ ಸ್ವಲ್ಪ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ನಾವು ಈ ಚಿತ್ರವನ್ನು ಬಿಡಿಸಿದ್ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ನೆಕ್ಸ್ಟ್ ಯಾರಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳ್ತೀರಾ? ಹಾ ಮಾತಾಜಿ. ಹೇಳಿ ಮಾತಾಜಿ, ಇದು ಟ್ರೈ ಕಾಣಿಸ್ತಾ ಇಲ್ಲ ಮಾತಾಜಿ. ಕಾಣಿಸ್ತಾ ಇಲ್ಲ ಮಾತಾಜಿ. ವಿಡಿಯೋ ಮಾತಾಜಿ. ಹಾ, 1 ಮಿನಿಟ್ ಮಾತಾಜಿ. ಕಾಣಿಸುತ್ತೆ ಮಾತಾಜಿ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಏನು ಕಾಣ್ತಾ ಇಲ್ಲ. ವಿಡಿಯೋ ಆನ್ ಮಾಡಿ. ವಿಡಿಯೋ ಆಫ್ ಇದೆ ಅಂತ. ಹಾ, ಓಕೆ ಓಕೆ ಮಾತಾಜಿ. ಕಾಣಿಸ್ತಾ ಇದೆ ಮಾತಾಜಿ? ಇವಾಗ ಕಾಣಿಸ್ತದೆ. ಒಂದ್ ಸ್ವಲ್ಪ ಫ್ರಂಟ್ ತಾನೆ. ಅದು- ಹಾ ಅದು ಓಕೆ, ಕೃಷ್ಣ ಕಾಣಿಸ್ತೇವೆ. ಎಲ್ಲಾ ಗ್ರಹಗಳು ಒಂದೇ. ಓಕೆ ಮಾತಾಜಿ, ಇಲ್ಲಿ ಕೃಷ್ಣನ ಅಂದ್ರೆ ಅಲ್ಲ, ಕೃಷ್ಣನ ಈಗ ಬೇರೆ ಹೋಯ್ತು ಮಾತಾಜಿ. ನೀವು ಬಿಡಿಸಿದ್ದು ಕಾಣಿಸ್ತಾ ಇಲ್ಲ, ಬೇರೆ ಕಡೆ ಅದು
ಇವಾಗ ಕಾಣಿಸ್ತದೆ, ಈಗ ಕಾಣಿಸ್ತದೆ ಮಾತಾಜಿ. ಓಕೆ ಹೌದು. ಹಾ ಕೃಷ್ಣನ ಬಾಯಿಯಲ್ಲಿ ಎಲ್ಲಾ ಗ್ರಹಗಳು ಇರ್ತಾವ ಅಂತೇಳಿ, ಅಂದ್ರೆ ಎಲ್ಲಾ ಹಾ ಸೃಷ್ಟಿಕರ್ತನ ಅವನೇ, ಲಯಗೊಳ್ಳೋದು ಅವ್ರ ಹತ್ರ, ಎಲ್ಲಾ ಶಕ್ತಿಗಳನ್ನು ಅವನಿಂದನೇ ಬರೋದು ಅಂತೇಳಿ. ಹಾ ಆ ಎಲ್ಲ ಎಲ್ಲಾ ಗ್ರಹಗಳಲ್ಲಿ ಮೇಂಟೈನ್ ಮಾಡೋದು ಅವರಿಂದನೇ. ಇಲ್ಲಿ ಎಕ್ಸಾಂಪಲ್ ಅಂದ್ರೆ ರಾಜನು ಸರ್ಕಾರದ ಮುಖ್ಯಸ್ಥ ಆಗಿರ್ಬೋದು, ಆದ್ರೆ ಎಲ್ಲಾ ಕೆಲ್ಸಗಳಲ್ಲಿ ಅವನೇ ಸ್ವಂತ ತಾನೇ ವೈಯಕ್ತಿಕವಾಗಿ ಹೋಗಿ ಎಲ್ಲಾ ಕೆಲಸ ಮಾಡೋ ಹಾಗೆ ಇಲ್ಲ. ಕೆಲವೊಬ್ಬರನ್ನ ಇವ್ರು ಇದನ್ನ ಮಾಡ್ಬೇಕು, ಫೈನಾನ್ಷಿಯಲ್ ಲೀವ್ ತಗೋಬೇಕು, ಆ ಕೆಲಸ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರಲ್ಲ ಮಾತಾಜಿ, ಅವ್ರವ್ರ ಡಿಪಾರ್ಟ್ಮೆಂಟ್ ಇಂದು ತಮ್ ಕೆಲ್ಸಗಳು ತಾವು ಮಾಡ್ಕೊಂತಾರ. ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಒಬ್ರು ಇರ್ತಾರೆ, ಅದನ್ನೆಲ್ಲ ನೋಡ್ಕೊಳೋರು ಕೃಷ್ಣ ಅಂತೇಳಿ ನಾವು ಈ ಚಿತ್ರನ ತಗೊಂಡಿರೋದು. ಅಂದ್ರೆ ಎಲ್ಲಾ ಹೌದು. ಸೃಷ್ಟಿಕರ್ತ ಕೃಷ್ಣ, Yes. ಲಯವಾಗೋದು ಕೃಷ್ಣನ್ ಬಾಯಿಯಲ್ಲೇ ಅಂತೇಳಿ, ಕೃಷ್ಣನಿಂದೆ ಅಂತ. ಓಕೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ತುಂಬಾ ಶ್ರಮ ಪಟ್ಟು ಮಾಡಿದೀರಾ, ತುಂಬಾ ಚೆನ್ನಾಗಿತ್ತು. ಓಕೆ, ಈಗ ನಾವು ನೋಡೋಣ. ಸೊ ಇಲ್ಲಿ ಹೇಳುವಂತದ್ದು ಈ ಒಂದು 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಇದು ಮಾತಾಜಿಯವರು ಒಳ್ಳೆ ಚೆನ್ನಾಗಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ, ಭಗವಂತ ಇರ್ತಾನೆ, ಅವನ ಪರಮ ನಿವಾಸದಲ್ಲಿ ಇರ್ತಾನೆ. ಆದ್ರೆ ಅವನು ಅವನ ಏನೆಲ್ಲ ಈ ಒಂದು ಐಹಿಕ ಲೋಕದಲ್ಲಿ ಅನೇಕ ಒಂದು ಭೌತಿಕ ಲೋಕಗಳಿರ್ತವೆ. ಆ ಭೌತಿಕ ಲೋಕದ ಪ್ರತಿಯೊಂದು ಜವಾಬ್ದಾರಿಯನ್ನು ಮಾತಾಜಿ ಹೇಳಿದಾಗೆ ಸೂರ್ಯ ಶಾಖವನ್ನು ಕೊಡ್ತಾನೆ, ಇದು ಮಳೆ ಸುರಿಸ್ತಾನೆ ಇಂದ್ರ, ಅಥವಾ ವರುಣ ದೇವರು, ಅಗ್ನಿದ್ದು ಕೆಲಸ ಅಗ್ನಿ ದೇವತೆ ಮಾಡ್ತದೆ. ಹೀಗೆ ಒಬ್ಬೊಬ್ಬರಿಗೆ ಅವನ ಶಕ್ತಿಗಳನ್ನು, ಅನೇಕ ಶಕ್ತಿಗಳಿವೆ. ಅವನ ಆ ಶಕ್ತಿಯಿಂದ ಪ್ರತಿಯೊಂದು ಈ ಭೌತಿಕ ಲೋಕದಲ್ಲಿ ತಂತಾನೆ ಕೆಲಸ ಹಾಕೊಂಡಿರ್ತಾನೆ. ಅವನಿಗೇನು ಹೇಳ್ಬೇಕು ಅಂದ್ರೆ, ಅವನು ಮೊದಲೇ ಆಜ್ಞೆ ಕೊಟ್ಟಿರ್ತಾನೆ, ಆದ್ರೆ ಎಲ್ಲವೂ ಅವನ ಆದೇಶದ ಪ್ರಕಾರವೇ ನಡೆಯುವಂಥದ್ದು. ಅವನವನ ಪರಮ ನಿವಾಸದಲ್ಲಿ ತುಂಬಾ ಅವನ ಒಂದು ಈ ಒಂದು ಸಂತೋಷದಲ್ಲಿ ಆನಂದಮಯವಾಗಿರ್ತಾನೆ. ಆದ್ರೆ ಅವನ ಎಲ್ಲಾ ಶಕ್ತಿಗಳು ಈ ಒಂದು ಭೌತಿಕ ಲೋಕದಲ್ಲಿ ಎಲ್ಲವನ್ನು ಇದು ನಡೆಸ್ತಾ ಇರ್ತವೆ. ಅಂದ್ರೆ ಅವನು ಎಲ್ಲಾ ಕಡೆ ಕಾಣಿಸ್ತದೆ ನಮ್ಗೆ. ಈಗ ನೋಡುವಾಗ ಭೌತಿಕ ಲೋಕವನ್ನು, ಒಂದು ಮರವನ್ನು ನೋಡುವಾಗ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಏನು ಭಗವಂತ ಕಾಣ್ತಾ ಇಲ್ಲಲ್ಲ? ಇಲ್ಲ, ಭಗವಂತ ಅಲ್ಲಿ ನಾವು ಇದನ್ನು ನೋಡುವಾಗ ಭಗವಂತ ನಮ್ಗೆ ನೇರವಾಗಿ ಕಾಣ್ತಾ ಇಲ್ಲ. ಆದ್ರೆ ಅವನ ಶಕ್ತಿಯು ಎಲ್ಲಾ ಕೆಲಸವನ್ನು ಮಾಡುವಂಥದ್ದು. ಅವನು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ, ಯಾಕೆಂದ್ರೆ ಅವನು ಪರಿಶುದ್ಧ ಭಕ್ತರಿಗೆ ಕಾಣಿಸ್ತಾನೆ. ಆದ್ರೆ ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಗೆ ಅವನು ಕಾಣಿಸ್ತಾ ಇಲ್ಲ. ಆದ್ರೆ ಅವನು ಎಲ್ಲಾ ಕಡೆ ಅವನು ವ್ಯಾಪಿಸಿದ್ದಾನೆ, ಎಲ್ಲ ಚರಾಚರ ವಸ್ತುಗಳಲ್ಲಿ ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅಂದ್ರೆ ಎಲ್ಲ ಅವನು ಹೇಳ್ತಾನೆ, ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಅವನು ಅವನ ಗೋಲೋಕದಲ್ಲಿ ಇರ್ತಾನೆ, ಮತ್ತು ಎಲ್ಲರ ಪ್ರತಿಯೊಂದು ಜೀವಿಯ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಅವನೊಂದು ಪ್ರತ್ಯೇಕ ಈ ಒಂದು ಜೀವಿಗಳ ಒಳಗೆ ಅವನು ಪರಮಾತ್ಮನಾಗಿರ್ತಾನೆ. ಅಲ್ಲಿ ನಮ್ಗೆ ಉಪದೇಶ ಹನುಮಂತ ಅಂದ್ರೆ ಯಾವ ರೀತಿ ಅಂತ ಉಪದೇಶ ಹನುಮಂತನಾಗಿ ಅವನು ಉಪದೇಶವನ್ನು ನೀಡ್ತಾ ಇರ್ತಾನೆ, ಮತ್ತು ಇನ್ನೊಬ್ಬ ಮೇಲ್ವಿಚಾರಕನಾಗಿ ಅವನು ನೋಡ್ತಾ ಇರ್ತಾನೆ. ಮತ್ತೆ ನಾವು ಯಾವ್ದಾದ್ರೂ ಒಂದು ನಮ್ಮ ಧರ್ಮ ವಿರುದ್ಧವಾದ ಕೆಲಸ ಮಾಡ್ತೇವೆ, ಅವನು ಎಚ್ಚರಿಕೆ ಗಂಟೆಯಾಗಿ ಅವನು ನಮ್ಗೆ ಗಂಟೆ ಬಾರಿಸ್ತಾ ಇರ್ತಾನೆ. ಆದ್ರೆ ನಾವು ಮಾತ್ರ ಅವನ ಯಾವುದೇ ಒಂದು ಇದನ್ನು ನಾವು ಆ ಶಬ್ದವನ್ನು ಕೇಳಲಿಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡುವುದಿಲ್ಲ. ಹಾಗೆ ಪ್ರತಿಯೊಂದು ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಪ್ರತಿಯೊಂದು ಜೀವಿಗಳಲ್ಲಿ ಅವನು ಇದ್ದಾನೆ. ಅವನು ಎಲ್ಲ ಕಡೆ ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ. ಹಾಗೆ ಮಾತಾಜಿ ಈ ಒಂದು ಉದಾಹರಣೆ ಕೊಟ್ಟರು, ಹೇಗೆ ಪ್ರಧಾನ ಮಂತ್ರಿ ಅವನ ಒಂದು ಮಂತ್ರಿಗಳಿಗೆ, ಅವನ ಕೆಳಗಿರುವ ಮಂತ್ರಿಗಳಿಗೆ ಆದೇಶವನ್ನು ಕೊಟ್ಟಿರ್ತಾರೆ, ಇಂಥ ಕೆಲಸಗಳು ಅಂತೇಳಿ. ಆ ರೀತಿ ಕೆಲಸವನ್ನು ಮಾಡುವಂಥದ್ದು. ಅವನೇನು ಆ ಪ್ರಧಾನಮಂತ್ರಿ ಏನು ಇಲ್ಲಿ ನಮ್ಮೂರಿನ ರಸ್ತೆ ಅಥವಾ ಈ ಒಂದು ಹೆದ್ದಾರಿಯನ್ನು ಸರಿ ಮಾಡ್ಲಿಕ್ಕೆ ಬರ್ತಾನೆ? ಇಲ್ಲ, ಅವನ ಮಂತ್ರಿಗಳಿಗೆ ಆದೇಶ ಕೊಟ್ಟಿರ್ತಾನೆ. ಅದೇ ರೀತಿ ಭಗವಂತನು ಎಲ್ಲ ಒಂದು ಸಲ ಆದೇಶ ಕೊಟ್ಟು ಬಿಡ್ತಾನೆ, ಅದು ತನ್ನಷ್ಟಕ್ಕೆ ಹಾಕೊಂಡೇ ಹೋಗಿರ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ತಿಳಿಸುವಂಥದ್ದು ಅದು. ಮತ್ತೆ ರಾಜ, ಪ್ರಧಾನಮಂತ್ರಿಯ ಎಕ್ಸಾಂಪಲ್ ಆಗ್ಬೋದು, ರಾಜನು ಅಷ್ಟೇ. ಅವನ ಹತ್ರ ಈ ರಾಜನ
ಇಲ್ಲಿ ರಾಜನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರಾಜನಿಗೆ ಅನೇಕ ಹಣಕಾಸು ಶಾಖೆಗಳು ಇಲಾಖೆ ಇರ್ತದೆ, ಅಥವಾ ಈ ಒಂದು ಒಂದು ಏನಾದ್ರೂ ಹೆದ್ದಾರಿ ರಸ್ತೆ ರಿಪೇರಿ ಮಾಡುವ ಇರ್ತದೆ, ಅಥವಾ ವಿದ್ಯಾಭ್ಯಾಸದ ಇಲಾಖೆ, ಹೀಗೆ ಬೇರೆ ಬೇರೆ ಇರ್ತದೆ. ಆ ಒಂದು ಇದಕ್ಕೆ ಎಲ್ಲವೂ ಅವರು ರಾಜನು ಆದೇಶ ಕೊಟ್ಟಿರ್ತಾನೆ, ಅದು ತನ್ನಂತಾನೆ ಕೆಲಸ ಹಾಕೊಂಡೇ ಇರ್ತದೆ. ರಾಜ್ಯದ ಎಲ್ಲ ಕೆಲಸಗಳು ಸುಲಲಿತವಾಗಿ ನಡೀತಾ ಇರ್ತದೆ. ರಾಜ ಏನು ಬಂದು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ನೋಡ್ಬೋದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರಮುಖ ನೀವು ಭಗವತ್ ಜಗತ್ ಅವ್ಯಕ್ತ ಮೂರ್ತಿನ, ಅಂದ್ರೆ ಈ ಒಂದು ಭಗವಂತ ಅಲ್ಲಿ ವ್ಯಕ್ತವಾಗಿ ಕಾಣ್ತಾ ಇಲ್ಲ, ಅವನ ಅವ್ಯಕ್ತನಾಗಿದ್ದಾನೆ. ಸೊ ಆದ್ರೆ ಕೆಲಸಗಳೆಲ್ಲವೂ ಯಾವುದು ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಎಲ್ಲವೂ ಕೃಷ್ಣನ ಆದೇಶದ ಮೇರೆಗೆ ಮಯಾಧ್ಯಕ್ಷೇಣ, ಅಂದ್ರೆ ಭಗವಂತ ಹೇಳುವಂತದ್ದು ಈ ಭೌತಿಕ ಲೋಕ ನಡೆಯುವಂತದ್ದೇ ಈ ಒಂದು ದುರ್ಗಾದೇವಿಯ ಮುಖಾಂತರ. ದುರ್ಗಾದೇವಿಗೆ ಭಗವಂತನೇ ಆಜ್ಞೆ ಕೊಟ್ಟಿರ್ತಾನೆ. ಈ ಒಂದು ಮಾಯೆ ದುರ್ಗಾದೇವಿ ಭಗವಂತನ ಆದೇಶದ ಮೇರೆಗೆ ನಡೆಯುವಂತದ್ದು. ಪ್ರತಿಯೊಂದು ಕೆಲಸವನ್ನು ಅವಳು ಮಾಡ್ತಾಳೆ, ಆದ್ರೆ ಯಾರ ಆದೇಶದ ಮೇರೆಗೆ? ಭಗವಂತ ಕೃಷ್ಣನ ಆದೇಶದ ಮೇರೆಗೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂತ ಇಲ್ಲಿ ಯಾವುದಂದ್ರೆ ಸೃಷ್ಟಿಯಾದದ್ದು ಪ್ರತಿಯೊಂದು ವಸ್ತು ಕೂಡ ಅದು ಇದು ಅವನ ಒಂದು ಮುಖಾಂತರವೇ, ಅವನ ಒಂದು ಆದೇಶದ ಮೇರೆಗೆ, ಆ ಮೇಲ್ವಿಚಾರಕದ ಮುಖಾಂತರವೇ ಅಲ್ಲಿ ನಡೆಯುವಂಥದ್ದು. ಮತ್ತೆ ಈ ಒಂದು ಅದರ ಜೀವಿಗಳ ಪಾಲಕನು, ಆ ಎಲ್ಲ ಜೀವಿಗಳನ್ನು ಪಾಲಕ ಅವನೇ. ಆದ್ರೆ ಅವನಿಲ್ಲಿ ಆ ಪಾಲಕನಾದ್ರೂ ಕೂಡ ಅವನ್ ನಮ್ಗೆ ಅವನೇ ಪಾಲಕ, ಅವನೇ ತಂದೆ ಅಂತೇಳಿ ನಮ್ಗೆ ಎಲ್ಲಿ ಸಹ ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಜವಾದ ಪಾಲಕ ನಮ್ಮ ತಂದೆಯ 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 ತಂದೆ ಅಂತ ಹಿಂದೆ ಹಿಂದೆ ಓಡಿದ್ರೆ ನಮ್ಗೆ ಕಡೆಗೆ ತಂದೆ ಸಿಗುವಂತದ್ದು ಭಗವಂತ ಶ್ರೀಕೃಷ್ಣನೇ ಅಂತೇಳಿ ನಾವು ತಿಳ್ಕೊಳ್ಬೋದು. ಅಂದ್ರೆ ಈ ಒಂದು ಸೃಷ್ಟಿಯ ಮೂಲ ಅವನು ಅಂತೇಳಿ ತಿಳ್ಕೊಳ್ಬಹುದು ನಾವು. ಅದಕ್ಕೆ ಇಲ್ಲಿ ಆಕಾಶದಲ್ಲಿ ಗಾಳಿಯ ಒಂದು ಎಲ್ಲ ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇನ್ನು ಪುನಃ ಮುಂದಕ್ಕೆ ಹೋದಾಗ ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದು, ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ಇರುತ್ತದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಮುಂದಕ್ಕೆ ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ. ಯಾವಾಗ ಕಲ್ಪಾಂತ್ಯ ಆಗುತ್ತೆ ಆಗ ಅವನ ಒಂದು ಪ್ರಕೃತಿಯಲ್ಲಿ ಲೀನ ಆಗ್ತದೆ. ಮತ್ತೆ ಹಾಗೆ ಕಲ್ಪ ಆರಂಭವಾದಾಗ ಪುನಃ ಅವನ ಶಕ್ತಿಯಿಂದಲೇ ಮತ್ತೆ ಅದು ಸೃಷ್ಟಿಯಾಗುವಂಥದ್ದು. ಅಂದ್ರೆ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಈ ಒಂದು ಬ್ರಹ್ಮನ ಒಂದು ಕಲ್ಪ ಯಾವ ರೀತಿ ಅಂತ ಹೇಳಿದ್ರೆ, ಬ್ರಹ್ಮನ 100 ವರ್ಷ ಅಂತ ಹೇಳಿದ್ರೆ 100 ವರ್ಷ ಆದಾಗ ಮಹಾಪ್ರಳಯ ಆಗುವಂಥದ್ದು. ಆಗ ಭೌತಿಕ ಲೋಕವು ಯಾವುದು ಇರುವುದಿಲ್ಲ, ಬ್ರಹ್ಮಲೋಕ ಸಹಿತ ಬ್ರಹ್ಮನು ಸಹಿತ ಆ ಒಂದು ಇದು ಪ್ರಳಯದಲ್ಲಿ ಎಲ್ಲ ಮುಗ್ದೋಗಿರ್ತದೆ, ನಾಶ ಆಗಿರ್ತದೆ. ಮತ್ತೆ ಆ ಒಂದು ಕಾರಣದ ಕಷಾಯಕ್ಕೆ ಮಹತ್ವದಲ್ಲಿ ಅದು ಸೇರಿಕೊಳ್ಳುವಂಥದ್ದು. ಮತ್ತೆ ಪುನಃ ಒಂದು ಭಗವಂತನಿಗೆ ಯಾವಾಗ ಸೃಷ್ಟಿ ಮಾಡ್ಬೇಕು ಆಗ ಮಹತ್ವದ ಮೇಲೆ ಕಣ್ಣೋಟ ಪುನಃ ಒಂದು ಅವನು ಆ ಒಂದು ಎಲ್ಲಾ ಐಹಿಕ ಜಗತ್ತುಗಳು ಎಲ್ಲಾ ಲೋಕಗಳು ಪುನಃ ಉತ್ಪತ್ತಿಯಾಗುವಂಥದ್ದು. ಅದಕ್ಕೆ ಅವನು ಕಣ್ಣೋಟ ಬೀರಿ ಅಲ್ಲಿ ಹೇಳ್ತಾನೆ, ನಾನೇ ಬೀಜ ಕೊಡುವ ತಂದೆ. ಅಂದ್ರೆ ಅವನ ಕಣ್ಣೋಟದಿಂದಲೇ ಎಲ್ಲವೂ ಸೃಷ್ಟಿಯಾಗುವಂಥದ್ದು. ಮೂಲತಃ ಭಗವಂತನೇ ಒಂದು ಬೀಜ ಕೊಡುವ ತಂದೆ ಅಂತೇಳಿ ಇಲ್ಲಿ ಹೇಳ್ಬೋದು. ಹಾಗೇನೆ ಇಲ್ಲಿ ಎಲ್ಲದಕ್ಕೂ ಕೃಷ್ಣನೇ ಕಾರಣ, ಆದರೆ ತಟಸ್ಥ ನಿರ್ಲಿಪ್ತ. ನೋಡಿ, ಭಗವಂತನೇ ಎಲ್ಲದಕ್ಕೆ ಕಾರಣ, ಆದ್ರೆ ಅವನು ತಟಸ್ಥನಾಗಿರ್ತಾನೆ. ತಟಸ್ಥ ಅಂತ ಉದಾಸೀನಾಥ ಅಂದ್ರೆ ಉದಾಸೀನವಾಗಿ ಇರ್ತಾನೆ. ಉದಾಸೀನವಾಗಿ ಇರುವುದಂದ್ರೆ ತಟಸ್ಥವಾಗಿರ್ತಾನೆ. ಸೊ ಉದಾಸೀನ ಅಂತೇಳಿ ಅವನಿಗೇನು ಕೆಲಸ ಮಾಡ್ಲಿಕ್ಕೆ ಉದಾಸೀನ ಅಂತೇಳಿ ಆ ರೀತಿ ಅಲ್ಲ, ಅಲ್ಲಿ ತಟಸ್ಥವಾಗಿರ್ತಾನೆ. ಎಲ್ಲವೂ ಅವನು ಹೇಗೆ ತಟಸ್ಥವಾಗಿರ್ತಾನೆ, ಎಲ್ಲವೂ ನಡ್ಕೊಂಡೇ ಹೋಗಿರ್ತದೆ ತಂತಾನೆ. ಎಲ್ಲವೂ ಮಾತಾಜಿ ಹೇಳಿದಾಗೆ ಪ್ರೋಗ್ರಾಮ್ ಮಾಡಿ ಇಟ್ಟುಕೊಂಡಿರ್ತಾರೆ. ಪ್ರತಿ ಸಲ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ಬೇಕಂತ ಹೇಳಿಲ್ಲ. ಅದೇ ರೀತಿಯಲ್ಲಿ ಈ ಭಗವಂತನು ಕೂಡ ಎಲ್ಲವೂ ಜವಾಬ್ದಾರಿ ಕೊಟ್ಟಿರ್ತಾನೆ. ಆದ್ರೆ ಅವನು ನಿರ್ಲಿಪ್ತಾನೆ, ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ಆ ಕೆಲಸಗಳು ಎಲ್ಲಾ ಲೋಕಗಳಲ್ಲೂ, ಪ್ರತಿಯೊಂದು ಬ್ರಹ್ಮಾಂಡಗಳಲ್ಲೂ, ಪ್ರತಿಯೊಂದು ಲೋಕಗಳಲ್ಲೂ, ಪ್ರತಿಯೊಂದು ಜೀವಿಗಳು ಅವರವರ ಕರ್ತವ್ಯವನ್ನು, ಅಥವಾ ಅವರಿಗೆ ಆ ಭಗವಂತನ ಆಜ್ಞೆ ಯಾರಿಗೆ ಕೊಟ್ಟಿದ್ದಾನೆ, ದೇವತೆಗಳಿಗೆ, ಅವರವರ ಕರ್ತವ್ಯವನ್ನು ಅವ್ರು ಮಾಡ್ಕೊಂಡೇ ಹೋಗ್ತಾರೆ. ಆದ್ರೆ ಭಗವಂತ ತಟಸ್ಥನಾಗಿರ್ತಾನೆ ಯಾವುದಕ್ಕೂ. ಆದ್ರೆ ನಿಜವಾಗಿ ಎಲ್ಲದಕ್ಕೂ ಕಾರಣ ಭಗವಂತನೇ ಅಂತೇಳಿ, ಹೇಗೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಆಜ್ಞೆ ಕೊಟ್ಟು ಬಿಡ್ತಾರೆ. ಅವರು ನ್ಯಾಯಾಧೀಶರು ಒಂದು ಆಜ್ಞೆ ಕೊಟ್ಟು ಬಿಡ್ತಾರೆ, ಒಂದು ಮರಣದಂಡನೆಯೋ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಅವನು ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟು ಬಿಡ್ತಾರೆ. ಆದ್ರೆ ಆ ಶಿಕ್ಷೆಯ ಫಲ ಈ ಒಂದು ನ್ಯಾಯಾಧೀಶನಿಗೆ ಒಂದು ಚೂರು ಅಂಟುದಿಲ್ಲ. ಅವರ ಕರ್ತವ್ಯ ಏನು, ಆಜ್ಞೆ ಕೊಡುವ ಶಿಕ್ಷೆಯನ್ನು ಈ ಒಂದು ರೆಡ್ ಇಂಕ್ ಅಲ್ಲಿ ಬರೆದು ಕೊಟ್ಟು ಬಿಡುವಂಥದ್ದು. ಅದರ ಮತ್ತೆ ಏನಾಗುತ್ತೆ, ಅದರ ಫಲ ಏನು, ಅದು ಯಾವುದು ಅಂಟುಕೊಳ್ಳ. ಅದೇ ರೀತಿ ಭಗವಂತನಿಗೂ ಇದು
ಐಹಿಕ ಪಕ್ಕದಲ್ಲಿ ಇರುವಂತದ್ದು ಎಲ್ಲ ಚಟುವಟಿಕೆಗಳು ಯಾವುದಕ್ಕೂ ಅಂಟುಕೊಳ್ಳುವುದಿಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಅವನ ನೋಟದಿಂದ ಕೃಷ್ಣನ ವಸ್ತುವನ್ನು ಸಕ್ರಿಯಗೊಳಿಸ್ತಾನೆ ಭಗವಂತನು, ಅವನ ಒಂದು ಕಣ್ಣೋಟದಿಂದ. ಅದು ಒಂದು ಮಹತ್ವದಲ್ಲಿ ಹಂಗೆ ಇರುತ್ತೆ. ಅದರ ಕಣ್ಣೋಟದಿಂದ ಎಲ್ಲ ಕ್ರಿಯೆಗಳು ಪುನಃ ಎಲ್ಲಾ ಜೀವಿಗಳು ಮತ್ತೆ ಕ್ರಿಯಾಶೀಲರಾಗುತ್ತವೆ, ಮತ್ತೆ ಚಟುವಟಿಕೆಯಿಂದ ಇರ್ತವೆ, ಮತ್ತೆ ಪುನಃ ಮೊದಲಿನಾಗೆ ಎಲ್ಲವೂ ಇದು ಅವರವರ ಕೆಲಸಗಳನ್ನು ಮಾಡುವಂತದ್ದು. ಜೀವಿಗಳನ್ನು ಸೇರಿಸ್ತಾನೆ, ಆದ್ರೆ ಅವನಿಗೆ ಯಾವುದು ಸಂಬಂಧವಿಲ್ಲ. ಇಲ್ಲಿ ಉದಾಹರಣೆ ಕೊಡ್ತಾರೆ ಹೂವಿನ ವಾಸನೆ ಮತ್ತು ಹೂವಿನ ವಾಸನೆ ಬಗ್ಗೆ. ಅಂದ್ರೆ ಹೂವು ಇರುತ್ತೆ, ಆದ್ರೆ ಅದ ಸುಗಂಧ ದ್ರವ್ಯ, ಆ ಒಂದು ಸುಗಂಧ ವಾಸನೆ ಅದು ಹರಡಿಕೊಂಡು ಎಷ್ಟೋ ದೂರದವರೆಗೆ ಇರ್ತದೆ. ಆ ರೀತಿಯಲ್ಲಿ ಅದು. ಆದ್ರೆ ಹೂವನ್ನು ಹುಡುಕಿಕೊಂಡು ಹೋದ್ರೆ ನಮ್ಗೆ ಹೂವು ಸಿಕ್ಕಲ್ಲ, ಆದ್ರೆ ಅದರ ಪರಿಮಳ ಮಾತ್ರ ಸಿಗುವಂತದ್ದು. ಅದೇ ರೀತಿ ಭಗವಂತ ಎಲ್ಲೋ ಅವನ ಪರಮ ನಿವಾಸದಲ್ಲಿ ಇರ್ತಾನೆ, ಆದ್ರೆ ಎಲ್ಲಿ ಹುಡ್ಕೊಂಡು ಹೋದ್ರೂ ನಮ್ಗೆ ಸಿಕ್ಕಲ್ಲ, ಆದ್ರೆ ಅವನ ಪರಮ ನಿವಾಸದಲ್ಲಿ ಇರ್ತಾನೆ. ಆದ್ರೆ ಈ ಒಂದು ಐಹಿಕ ಜಗತ್ತಿನಲ್ಲಿ ಅವನ ಚಟುವಟಿಕೆಗಳು ಸದಾ ನಿರಂತರವಾಗಿ ಯಾವ ಒಂದು ಅಡಚಣೆ ಇಲ್ಲದೆ ಈ ಒಂದು ಪ್ರಕೃತಿ ದೇವಿ ಎಲ್ಲವನ್ನು ಮಾಡಿರ್ತಾಳೆ. ಈ ಒಂದು ಪ್ರಕೃತಿಯಲ್ಲಿ ಇಳಿದು ಬಂದ ಇದು ಪ್ರಕೃತಿಯಲ್ಲಿ ನಾವು ಭೂಮಿಗೆ, ಈ ಭೌತಿಕ ಲೋಕಕ್ಕೆ ಕಾಲಿಟ್ಟ ಕೂಡಲೂ ಕೂಡ ನಾವು ಅನೇಕ ಒಂದು ತ್ರಿಗುಣಗಳಿಗೆ ಒಳಗಾಗ್ತೇವೆ. ಈ ಒಂದು ತ್ರಿಗುಣಗಳಿಂದ ಈ ಒಂದು ಮಾಯಾದೇವಿಯು ನಮ್ಮನ್ನು ಬಂಧಿಸುತ್ತಾಳೆ. ಆದ್ರೂ ನೀವು ಈ ಎಲ್ಲಾ ಗುಣಗಳು ನಿಜವಾಗಿ ಎಲ್ಲಾ ಗುಣಗಳು ಬಂದದ್ದೇ ಭಗವಂತನಿಂದ. ಭಗವಂತನೇ ಈ ಗುಣಗಳನ್ನೆಲ್ಲ ಈ ಐಹಿಕ ಜಗತ್ತಿಗೆ ಹಾಕಿರುವಂತದ್ದು. ಆದ್ರೆ ಅವನು ಗುಣಾತೀತ, ಅವನಿಗೆ ಯಾವ ಗುಣಗಳು ಅಂಟಿಲ್ಲ. ಅವನ ಹತ್ರ ಸತ್ವ ಗುಣವೂ ಬೇಡ, ಅವನಿಗೆ ರಜೋಗುಣವೂ ಬೇಡ, ತಮೋ ಗುಣವೂ ಬೇಡ. ಆದ್ರೆ ಅವನು ಯಾವ ಗುಣಕ್ಕೂ ಅಂಟಿಕೊಳ್ಳುವುದಿಲ್ಲ. ಅವನು ನಿರ್ಗುಣನು. ಅಂದ್ರೆ ನಿರ್ಗುಣ ಅಂದ್ರೆ ಅವನಿಗೆ ಯಾವ ಗುಣ ಇಲ್ಲ ಅಂತ ಹೇಳಿಲ್ಲ, ಬಟ್ ಅವನ ಈ ಭೌತಿಕದ 3 ಗುಣಗಳು ಅವನಿಗೆ ಅಂಟಿರುವುದಿಲ್ಲ ಅಂತೇಳಿ. ಎಲ್ಲವೂ ಈ ಭೌತಿಕದ ಕೆಲಸಗಳನ್ನು ಮಾಯಾದೇವಿಯು ಅವಳ ಭಗವಂತನ ನಿರ್ದೇಶನದ ಪ್ರಕಾರವೇ ನಡೆಸುವಂತದ್ದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಎಲ್ಲರೂ ಉತ್ತಮವಾಗಿ ಒಂದು ಪಾಲ್ಗೈಸಿದ್ರೆ ತುಂಬಾ ಧನ್ಯವಾದಗಳು. ಯಾರಾದ್ರೂ ಓದ್ತೀರಾ ಇದನ್ನು? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವಜಾನಂತಿ ಮಾಮೂಢಾ ಮಾನುಷಿಂ ತನುಂ ಆಶಿತ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲರ ಪ್ರಭು ನಾನೇ ಎಂಬ ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಭಗವದ್ಗೀತಾ 9.11. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ ಈ ಒಂದು ಈ ಭೌತಿಕ ಲೋಕ, ಈ ಸಮಸ್ತ ಏನೆಲ್ಲ ಎಷ್ಟೆಲ್ಲ ಲೋಕಗಳಿದೆ ಅದೆಲ್ಲದ್ದು ಸಮಸ್ತ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಈ 3 ಕ್ರಿಯೆಗಳು ನಡೆಯುವಂಥದ್ದು. ಇದು ಎಂತ ಈ ನಡೆಯುವಂಥದ್ದು ಭಗವಂತನೇ. ಭಗವಂತ ಅಂದ್ರೆ ದೇವೋತ್ತಮ ಪರಮಪುರುಷ. ಆದ್ರೆ ಈ ಎಲ್ಲಾ ಸೃಷ್ಟಿ, ಈಗ ಭಗವಂತ ಇಲ್ಲಿ ಹೇಳ್ತಾರೆ ಮನುಷ್ಯರುಗಳು ಹಿಡಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ನೋಡಿ, ಅನೇಕ ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ಏನಾದ್ರು ನಮ್ಮ ಸಾಮಾನ್ಯ ಮನುಷ್ಯರಿಗೆ ಇದನ್ನು ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಆದ್ರೆ ಮೂಢರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಈ ಒಂದು ಭೌತಿಕ ಲೋಕಕ್ಕೆ ಭಗವಂತ ಬಂದಾಗ ಅವನನ್ನು ಅಪಹಾಸ್ಯ ಮಾಡ್ತಾರೆ. ಅವನು ಯಾವುದೋ ಒಂದು ಮಾಯಾವಿ ಅಂತೇಳಿ ನಾವು ನೋಡಿದ್ದೇವೆ ಹಿಂದೆ ಅನೇಕ ಈ ಮಹಾಭಾರತ ಯುದ್ಧ ಆಗುವಾಗ ಕೃಷ್ಣನನ್ನು ಈ ಒಂದು ದುರ್ಯೋಧನ ಯಾವ ರೀತಿ ಅಪಹಾಸ್ಯ ಮಾಡ್ತಾರೆ, ಅಥವಾ ಶಿಶುಪಾಲ ಅಪಹಾಸ್ಯ ಮಾಡುವಂತದ್ದು ಅನೇಕ ಒಂದು ನಾವು ಅಸುರಿ ಸ್ವಭಾವದವರನ್ನು ನೋಡಿದ್ದೇವೆ. ಸೊ ಇಲ್ಲಿ ಆದ್ರೆ ಮೂಢರಿಗೆ ಈ ಒಂದು ತುಂಬಾ ಸರಳವಾದ ಉದಾಹರಣೆಯಲ್ಲಿಯೇ ನಾವು ನೋಡ್ಬೋದು. ಸೃಷ್ಟಿ ಸ್ಥಿತಿ ಲಯ ಅಥವಾ ಈ ಭೌತಿಕ ಪ್ರಕೃತಿಯನ್ನೇ ನೋಡುವಾಗ ನಮ್ಗೇನಾದ್ರೂ ಒಂದು ಸಣ್ಣ ಹುಳುವಿಗೆ ಒಂದು ಮನುಷ್ಯ ರೂಪ, ನಾವೀಗ ಮನುಷ್ಯ ರೂಪದಲ್ಲಿ ಇದ್ದೇವೆ, ನಾವಿವತ್ತು ಒಂದು ಸಣ್ಣ ಹುಳುವಿಗೆ ನಾನು ಜನ್ಮ ಕೊಡ್ತೇನೆ ಅಂತ ಹೇಳಿದ್ರೆ ಈಗ ಒಂದು 5 ನಿಮಿಷದಲ್ಲಿ ನಾನು ಕೊಡ್ತೀನಿ, ಅದಕ್ಕೆ ಒಂದು ಜೀವ ಕೊಡ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ. ಆದ್ರೆ ಮೂಢರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದೇ ರೀತಿ ಸೃಷ್ಟಿ ಸ್ಥಿತಿ ಲಯವನ್ನು ಇಲ್ಲಿ ಮನುಷ್ಯರಾದವರು ಮನುಷ್ಯ ರೂಪದಲ್ಲಿ ಯಾರಿಗೂ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ, ದೇವೋತ್ತಮ ಪರಪುರುಷನ್ ಮಾತ್ರ ಸಾಧ್ಯ ಅಂತ ಈ ಮೂಢರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗೇನೆ ಅವರು ಮೂಢರು ಏನ್ ತಿಳ್ಕೊಳ್ತಾರೆ, ಈ ಒಂದು ಕೃಷ್ಣ ಏನು ಒಬ್ಬ ಬಲಶಾಲಿ ಮನುಷ್ಯ ಮಾತ್ರ, ಅವನು ಇದು ಬೇರೇನ್ ಆಗ್ತಾ ಇಲ್ಲ, ಅವನು ಬಲಶಾಲಿ ಮನುಷ್ಯ. ಅನೇಕ ಮಂದಿ ಮನುಷ್ಯರು ಇರ್ತಾರೆ, ಹಾಗೆ ಇವನು ಒಬ್ಬ ಬಲಶಾಲಿ ಮನುಷ್ಯ ಅಂತೇಳಿ ಆತರ ತಿಳ್ಕೊಳ್ಳೋದು. ಆದ್ರೆ ಕೃಷ್ಣ ನಿಜವಾಗಿ ಮೂಲ ಪರಮ ಪುರುಷ ಅಂತೇಳಿ ಅವರು ಒಪ್ಪಲು ರೆಡಿ ಇರುವುದಿಲ್ಲ. ಅವರು ಕೃಷ್ಣನ ಬಗ್ಗೆ ಅಷ್ಟು ಕಾಳಜಿ, ಕೃಷ್ಣ ಅಂತೇಳಿ ದೇವರಂತೇಳಿ ಒಪ್ಲಿಕ್ಕೆ ಅವರು ರೆಡಿಯೇ ಇಲ್ಲ. ಆದ್ರೆ ನಿಜವಾಗಿ ಕೃಷ್ಣ ಪರಮ ಪ್ರಭು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗೆ ಭೌತಿಕದಲ್ಲಿ ಈಗ ನಾವು ನೋಡ್ತೇವೆ ಅನೇಕ ಮಂದಿ ಈಶ್ವರರು ಅಂತ ಹೇಳಿದ್ರೆ, ಈಶ್ವರ ಅಂತ ಹೇಳಿದ್ರೆ ಮೇಲ್ವಿಚಾರಕರು ಅಥವಾ ಒಡೆಯರು. ನಾವಿಲ್ಲಿ ಭೌತಿಕದಲ್ಲಿ ಒಂದು ಮ್ಯಾನೇಜರ ಅಥವಾ ನಿರ್ದೇಶಕರು ಅಥವಾ ಒಂದು ಸಂಸ್ಥೆಯ ಒಂದು ಯಾವುದು ಒಂದು
ಈ ಮ್ಯಾನೇಜರ್ಗಿಂತ ಮೇಲೆ ಇರ್ತಾರೆ, ಟ್ರಸ್ಟಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ ಆ ತರ ಇರ್ತಾರೆ, ಅಥವಾ ಒಂದು ಶಾಲೆಯಲ್ಲಿ ಒಂದು ಪ್ರಾಧ್ಯಾಪಕರಾಗ್ಲಿ ಅಥವಾ ಪ್ರಿನ್ಸಿಪಾಲ್ ಈ ತರ ಎಲ್ಲ ಅನೇಕ ಮಂದಿ ಇರ್ತಾರೆ. ಸೊ ಅನೇಕ ರೀತಿಯ ಅಧಿಕಾರಿಗಳಿರ್ತಾರೆ ಈ ಭೌತಿಕ ಲೋಕದಲ್ಲಿ. ಆದ್ರೆ ಅವರೆಲ್ಲ ಅಂತ ಅಧಿಕಾರಿಗಳಿಗಿಂತ ಸಹ ಈ ಭಗವಂತ ಪರಮ ಪುರುಷ ಅವನು ಅದೆಲ್ಲರಿಗಿಂತ ಸಹ ನಿಯಂತ್ರಕ, ದೊಡ್ಡ ಈಶ್ವರ ಯಾರಂತ ಹೇಳಿದ್ರೆ ಭಗವಂತ. ಅನೇಕ ಒಡೆಯರಿದ್ದಾರೆ ಈ ಒಂದು ಭೌತಿಕಲ್ಲಿ. ನಾವು ನೋಡ್ತೇವೆ ಅನೇಕ ರಾಜಕಾರಣಿಗಳಿದ್ದಾರೆ, ಒಂದೊಂದು ಏರಿಯಾಕ್ಕೆ, ಒಂದೊಂದು ರಾಜ್ಯಕ್ಕೆ, ಒಂದೊಂದು ದೇಶಕ್ಕೆ, ಅಥವಾ ಇಡೀ ಒಂದು ನಮ್ಮ ದೇಶದ ಅಧ್ಯಕ್ಷರಾಗ್ಲಿ, ಹೀಗೆ ಅನೇಕ ಈಶ್ವರರಿರ್ತಾರೆ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ ಭಗವಂತ ಎಲ್ಲ ಈಶ್ವರರ ಈಶ್ವರ. ಇಲ್ಲಿ ಅನೇಕ ಈಶ್ವರರಿದ್ರು ಕೂಡ ಭಗವಂತ ಪರಮ ಈಶ್ವರ ಅಂತೇಳಿ ನಾವು ತಿಳ್ಕೊಳ್ಬೇಕು. ಈಗ ಮನೆಯಲ್ಲೂ ಸಹ ನಾವೊಂದು ಸಣ್ಣ ಈಶ್ವರ. ನಾವು ಮನೆಯಲ್ಲಿ ಮಕ್ಕಳನ್ನು ತಪ್ಪು ಮಾಡಿದ್ರೆ ಒಂದು ಸ್ವಲ್ಪ ಜೋರು ಮಾಡ್ತೇವೆ, ಅಂದ್ರೆ ನಾವು ಸಹ ಒಂದು ಈಶ್ವರರೇ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಈಶ್ವರ ಪರಮ ಈಶ್ವರ ಭಗವಂತ. ಸಾಮಾನ್ಯ ಈಶ್ವರ ಅಲ್ಲ, ಭಗವಂತ ಪರಮ ಈಶ್ವರ, ಅವನು ಪರಮೇಶ್ವರ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆದ್ರೆ ಇಲ್ಲಿ ಏನಂತೇಳಿ ಈ ಒಂದು ಭಗವಂತ ಇಷ್ಟು ಒಂದು ಜವಾಬ್ದಾರಿತ ಒಂದು ಸ್ಥಾನದಲ್ಲಿದ್ರು ಈ ಮೂಢರು ಇದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮತ್ತೆ ನಾವು ನೋಡಿದ್ದೇವೆ ಈ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಅಲ್ಲಿ ಹೇಳುವಂತದ್ದು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಭಗವಂತ ಸಚ್ಚಿದಾನಂದ ದೇಹ ಇರುವವನು ಅಂತೇಳಿ ಅವರಿಗೆ ಈ ಮೂಢರಿಗೆ ಗೊತ್ತಾಗುದಿಲ್ಲ. ಹಾಗೆ ಈ ಒಂದು ಭಗವಂತ ಅನೇಕ ಆಶ್ಚರ್ಯಕರ ಕಾರ್ಯಗಳನ್ನು ನಾವು ಕೃಷ್ಣ ಒಂದು ಲೀಲೆಯಲ್ಲಿ ನೋಡ್ತೇವೆ. ಅನೇಕ ರೀತಿಯ ಆಶ್ಚರ್ಯಕರ ಚಟುವಟಿಕೆಗಳನ್ನು ಮಾಡ್ತೇವೆ. ಆದ್ರೆ ಈ ಮೂಢರಿಗೆ ಗೊತ್ತಾಗ್ತಾ ಇಲ್ಲ ಏನಂತ ಹೇಳಿದ್ರೆ ಭಗವಂತ ಇಂಥ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಮನುಷ್ಯ ರೂಪದಲ್ಲಿ ಆಗುತ್ತಾ ಅಂತೇಳಿ ಅವರು ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಅವನು ಮಾಡಿದ ಅನೇಕ ಲೀಲೆಗಳೆಲ್ಲ ಈ ಒಂದು ಏನಿದೆ ಅದೆಲ್ಲವೂ ಭಗವಂತ ಅವನಿಂದ ಮಾತ್ರ ಸಾಧ್ಯ ಆಗ್ತದೆ, ವಿನಃ ಮನುಷ್ಯ ರೂಪದಲ್ಲಿ ಯಾವ ಲೀಲೆಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಭಗವಂತನ ದೇಹ ಕೂಡ ಹಾಗೆ ಐಹಿಕ ದೇಹ ನಮ್ಮ ರೂಪದಲ್ಲಿ ಅವನು ಹುಟ್ಟುವಾಗಲೂ ಅಷ್ಟೇ ಅವನು ನಮ್ಮ ರೀತಿಯ ಒಂದು ನಾವು ಹೇಗೆ ತಾಯಿಯ ಗರ್ಭದಿಂದ ಹೊರಗೆ ಬರ್ತೇವೆ ಆ ರೀತಿ ಹೊರಗೆ ಬರುವಂತದ್ದಲ್ಲ. ಅವನೊಂದು ಸಚ್ಚಿದಾನಂದ ರೂಪದಲ್ಲಿ ಆ ಒಂದು ರೀತಿಯಲ್ಲಿ ಈ ಒಂದು ದೇವಕಿಯ ಹೃದಯ ಗರ್ಭದಿಂದ ಹೊರಗೆ ಬರುವಂತದ್ದು. ಅದೂ ಅವನು ನಾಲ್ಕು ಕೈಯ ಚತುರ್ಮುಖ ರೂಪದಲ್ಲಿ ಬರುವಂತದ್ದು, ಆದ್ರೆ ಈ ಒಂದು ಚತುರ್ಭುಜ ರೂಪದಲ್ಲಿ ಬರುವಂತದ್ದು. ಆದ್ರೆ ಈ ಮೂಢರು ಇದನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ದೇವಕಿಯ ಒಂದು ಆ ಚತುರ್ಭುಜ ರೂಪದಲ್ಲಿ ಇದ್ದದ್ದನ್ನು ದೇವಕಿ ಮತ್ತೆ ಇಲ್ಲ ಈ ಭೌತಿಕ ಲೋಕದಲ್ಲಿ ನೀನು ಮನುಷ್ಯ ರೂಪದಲ್ಲಿಯೇ ಬಾ ಅಂತೇಳಿ ಹೇಳಿದಕ್ಕೆ ಮಾತ್ರ ದೇವಕಿಯ ಒಂದು ಆದೇಶದ ಮೇರೆಗೆ ಅವನು ಬರುವಂತದ್ದು. ಇದೆಲ್ಲ ಮೂಢರಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ನಾವು ನೋಡ್ಕೊಳ್ಬಹುದು. ಭಗವಂತ ಒಬ್ಬ ಮನುಷ್ಯನಂತೆ ಅವನು ಈ ಭೌತಿಕ ಲೋಕದಲ್ಲಿ ಕೂಡ ಅವನು ಮನುಷ್ಯನಂತೆ ಇರ್ತಾನೆ, ಅರ್ಜುನನ ಒಂದು ಗೆಳೆಯನಾಗಿ ಇರ್ತಾನೆ. ಮತ್ತೆ ಆ ಒಂದು ಇಡೀ ಒಂದು ಮಹಾಭಾರತದ ಒಂದು ಮೇನ್ ಒಂದು ಏನು ಆ ಒಂದು ಸೈನ್ಯದ ಇದನ್ನು ಒಂದು ರಾಜಕಾರಣಿ ಅಂತ ಕೂಡ ಒಂದು ಈ ಭಗವಂತ ಈ ಅರ್ಜುನನ ಸಖನಾಗಿ ಇರ್ತಾನೆ. ಆ ಇಡೀ ಮಹಾಭಾರತ ಯುದ್ಧದ ಒಂದು ರಾಜಕಾರಣಿ ಅಂತ ಕೂಡ ಕೆಲಸ ಮಾಡ್ತಾನೆ. ಅಂದ್ರೆ ಮಾಮೂಲಿ ಹೇಗೆ ಸಾಮಾನ್ಯ ಜನರು ಈ ಒಂದು ಕರ್ತವ್ಯವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡುವಂಥದ್ದು, ಆ ರೀತಿಯಲ್ಲಿ ಇರ್ತಾನೆ. ಅಂದ್ರೆ ಅವನು ಈ ಒಂದು ಭೌತಿಕ ಲೋಕದಲ್ಲಿ ಅವನಿಗೆ ಮಾಡ್ಬೋದು, ಅವನ ಒಂದು ಎಷ್ಟೋ ಹಿರಿಮೆಗಳನ್ನು ತೋರಿಸ್ಬೋದು. ಹೇಗೆ ಅರ್ಜುನನಿಗೆ ಅವನು ವಿಶ್ವರೂಪವನ್ನು ತೋರಿಸ್ಬೋದು ಆ ರೀತಿ ತೋರಿಸ್ಬೋದು. ಆದ್ರೆ ಇಂಥ ಮನುಷ್ಯ ರೂಪದಲ್ಲಿಯೂ ಅವನು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಅವನ ಈ ಒಂದು ದೇಹ ಯಾವ ರೀತಿ ಅಂದ್ರೆ ಸಚ್ಚಿದಾನಂದ ವಿಗ್ರಹ ರೂಪದಲ್ಲಿ ಅವನ ಶಾಶ್ವತವಾದದ್ದು ಅವನದು. ಮತ್ತೆ ಅವನ ಹತ್ರ ಪರಿಪೂರ್ಣ ಜ್ಞಾನವಿದೆ. ಮತ್ತೆ ಅವನು ಸದಾನಂದಮಯನು. ನಾವು ನೋಡಿದ್ದೇವೆ ಅನೇಕ ಒಂದು ಕೆಲಸಗಳನ್ನು ಕ್ರಿಯೆಗಳನ್ನು ಮಾಡ್ತಾನೆ, ಆದ್ರೆ ಅವನು ಸದಾ ನಗುತ್ತಾ ಆನಂದಮಯವಾಗಿರ್ತಾನೆ. ಅವನ ದೇಹನೂ ಹಾಗೆ, ಅವನು ಯಾವತ್ತು ಚಿರ ಯೌವನದಂತಿರುವಂತ ಅವನ ಜ್ಞಾನನೂ ಅಷ್ಟೇ, ಎಲ್ಲವೂ ಪರಿಪೂರ್ಣ ಜ್ಞಾನದಲ್ಲಿ ಇರುವಂತದ್ದು. ಇದು ಮನುಷ್ಯರಾದ ನಮಗೆ, ಸಾಮಾನ್ಯ ಮನುಷ್ಯರಿಗೆ ಇಂಥ ಒಂದು ಸಚ್ಚಿದಾನಂದ ವಿಗ್ರಹ ಒಂದು ದೇಹ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾವು ನೋಡ್ಕೊಳ್ಬಹುದು. ಹಾಗೆ ಕೃಷ್ಣನಿಗೆ ಅನೇಕ ದಿವ್ಯ ಗುಣಗಳಿವೆ, ಆದ್ರೆ ಎಲ್ಲಾ ದಿವ್ಯ ಗುಣಗಳು ಮನುಷ್ಯರಲ್ಲಿ ಇದೆವಾ? ಇಲ್ಲ. ಆ ಒಂದು ಜ್ಞಾನ ಆಗ್ಲಿ ಅಥವಾ ಒಂದು ಆನಂದದವಾಗ್ಲಿ ಎಲ್ಲ ಈಗ ಭೌತಿಕ ಲೋಕದಲ್ಲಿಯೂ ಕೂಡ ಅನೇಕ ವಿದ್ವಾಂಸರು ತತ್ವಜ್ಞಾನಿಗಳು ಆಗ್ಲಿ, ಮತ್ತೆ ಅನೇಕ ಒಂದು ಈ ಒಂದು ಕವಿಗಳು ಲೇಖಕರು ಅನೇಕ ಮಂದಿ ಇದ್ದಾರೆ, ಎಷ್ಟೆಷ್ಟೋ ಜ್ಞಾನವಂತರಿದ್ದಾರೆ. ಆದ್ರೆ ಭಗವಂತನಂತ ಪರಿಪೂರ್ಣ ಅಷ್ಟು ಎಲ್ಲ ಸಕಲ ವಿದ್ಯೆಗಳನ್ನು ಬಲ್ಲವರು, ಎಷ್ಟೋ ವಿದ್ಯೆಗಳು ಭಗವಂತನಿಗೆ ಗೊತ್ತಿದೆ, ಆ ಎಲ್ಲ ವಿದ್ಯೆಗಳನ್ನು ಬಲ್ಲವರು ಭೌತಿಕ ಲೋಕದಲ್ಲಿ ಇಲ್ಲವೇ ಇಲ್ಲ. ಆಗ ತಿಳ್ಕೊಳ್ಬೇಕು ನಾವು ಭಗವಂತ ನಿಜವಾಗ್ಲೂ ಅವನು ಮನುಷ್ಯ ರೂಪದಲ್ಲಿ ಬಂದೂ ಕೂಡ ಅವನು
ಒಳ್ಳೆಯ ಗುಣಗಳಿದೆಯಾ, ಅಥವಾ ಇವನು ನಿಜವಾಗಿ ಪುರುಷ ದೇವೋತ್ತಮ ಪರಮಪುರುಷನ ಅಂತ ನಾವು ಅವನ ವ್ಯತ್ಯಾಸವನ್ನು ಕಾಣ್ಬೋದು. ಮನುಷ್ಯನಿಗೂ ಭಗವಂತನಿಗೂ ಇಲ್ಲಿ ನಾವು ವ್ಯತ್ಯಾಸವನ್ನು ಕಾಣಿಕೊಂಡು ಅವನು ದೇವೋತ್ತಮ ಪರಮಪುರುಷ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಆದ್ರೆ ಮೂಢರಿಗೆ ಯಾವುದು ಇದು ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಹಾಗೆ ಈ ಒಂದು ದೇವೋತ್ತಮ ಪರಮಪುರುಷನ ಅವತಾರವನ್ನು ಅವನೊಂದು ಅವತಾರ, ಅವನು ಈ ಭೌತಿಕ ಜಗತ್ತಿನಲ್ಲಿ ಅವನು ಹೇಗೆ ಬರ್ತಾನೆ ಅಂತ ಅವನ ಅಂತರಂಗ ಶಕ್ತಿಯಿಂದ ಆಗಿ ಅವನು ಅಭಿವ್ಯಕ್ತಿಯಾಗಿ ಈ ಒಂದು ಬರುವಂತದಂದ್ರೆ ಐಹಿಕ ಶಕ್ತಿಯನ್ನು ಹೇಗೆ ಉತ್ಪಾದನೆ ಅವನು ಸೃಷ್ಟಿಸ್ತಾನೆ ಅಂತ ಹೇಳಿದ್ರೆ ಅವನ ಅಂತರಂಗ ಶಕ್ತಿಯಿಂದ ಅವನು ಸೃಷ್ಟಿ ಮಾಡುವ ಮೂಢರಿಗೆ ಇದೆಲ್ಲ ಗೊತ್ತಾಗ್ತದೆ ಅಂತೇಳಿ. ಯಾರು ಭಗವಂತನ ಒಂದು ಶುದ್ಧ ಕೃಷ್ಣನ ಪರಿಶುದ್ಧ ಭಕ್ತ ಯಾರು ಭಗವಂತನಿಗೆ ಶರಣಾಗ್ತಾರ ಅವರಿಗೆ ಇದು ಎಲ್ಲವೂ ತಿಳಿದಿರ್ತದೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಒಂದು ಅವರು ಈ ಒಂದು ಸಾಕಾರವಾದಿಗಳಾಗ್ಲಿ ನಿರಾಕಾರವಾದಿಗಳಾಗ್ಲಿ ದೇವಾಲಯದಲ್ಲೇ ಯಾಕೆ ನಾವು ದೇವರನ್ನು ಕಾಣ್ಲಿಕ್ಕೆ ಹೋಗ್ಬೇಕು, ಈ ತರ ಎಲ್ಲ ಹೇಳುವಂತದ್ದು ನಾವು ಅನೇಕ ಕಡೆ ನೋಡಿದ್ದೇವೆ. ಯಾಕೆ ಅವ್ರಿಗೆ ಬೇರೆ ಎಲ್ಲ ಕಡೆ ಇರುದಿಲ್ವಾ, ದೇವಾಲಯದಲ್ಲೇ ಇರ್ತಾರ ಅಂತ ಎಲ್ಲ ಪ್ರಶ್ನೆ ಇರ್ತದೆ. ಆದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು ಏನಂತೇಳಿ, ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ಅವನ ಗೋಲೋಕದಲ್ಲಿ ಇರ್ತಾನೆ. ಆದ್ರೆ ಅವನ ಆ ಒಂದು ಶಕ್ತಿಯಿಂದಾಗಿ ಅವನು ದೇವಾಲಯದಲ್ಲೂ ಕೂಡ ಅವನು ಆ ಒಂದು ಅರ್ಚ ವಿಗ್ರಹದ ರೂಪದಲ್ಲಿ ಇರ್ತಾನೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆದರೆ ಈ ಮೂಢರು ಏನ್ ಮಾಡ್ತಾರೆ, ಭಗವಂತನನ್ನು ಆ ರೀತಿಯಲ್ಲಿ ಅವರು ತಿಳ್ಕೊಳ್ಳೋದಿಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗೆ ಭಗವಂತನ ಇಲ್ಲಿ ಹೇಳ್ತಾರೆ, ಮನುಷ್ಯ ರೂಪದಲ್ಲಿ ಇಲ್ಲಿ ಬಂದ ಮೂಢರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಅಂದ್ರೆ ಅವನೊಬ್ಬ ಮಾಯಾವಿ, ಅವನೊಬ್ಬ ಬಲಶಾಲಿ ಮನುಷ್ಯ ಮಾತ್ರವೇ ವಿನಃ ಅವನು ಬೇರೇನು ಅಲ್ಲ ಅಂತೇಳಿ ಅವರು ತಿಳಿಯುವಂಥದ್ದು. ಹಾಗೆ ಈ ಅಧ್ಯಾಯದ ಹಿಂದಿನ ಶ್ಲೋಕಗಳ ವಿವರಣೆಯಿಂದ ದೇವೋತ್ತಮ ಪರಮಪುರುಷನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡರೂ ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ನಾವು ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ, ಅದರಲ್ಲಿ ನಮ್ಗೆ ಸ್ಪಷ್ಟ ಆಗ್ತದೆ ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ. ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಈಗ ಇನ್ನೊಂದು ಉದಾಹರಣೆಯಲ್ಲಿ ಈಗ ಅವನು ಒಂದು ಚಿಕ್ಕ ಬಾಲಕ ಒಂದು ಎಡಗೈಯ ಕಿರುಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತುವಂಥದ್ದು. ನಾವು ಈಗ ಐಹಿಕದಲ್ಲಿ ಅನೇಕ ಅದೇ ವಯಸ್ಸಿನ ಮಕ್ಕಳ ಹತ್ರ ನಾವು ಏನಾದ್ರೂ ಒಂದು ಪೆನ್ ಅನ್ನು ನಾವು ಸಣ್ಣ ಬೆರಳಿನಲ್ಲಿ ಎತ್ತುಕೋ, ಅಥವಾ ನಾವೇ ಇಷ್ಟು ದೊಡ್ಡಗಿದ್ದೇವೆ, ನಾವು ಎಡಗೈಯಲ್ಲಿ ಒಂದು ಸಣ್ಣ ಪೆನ್ನನ್ನು ನಾವು ಸ್ಟ್ರೇಟ್ ಇಡುವ ಅಂತ ಹೇಳಿದ್ರೆ ಖಂಡಿತ ಸಾಧ್ಯವಿಲ್ಲ. ಒಂದು ಪೆನ್ನನ್ನು ನಮ್ಗೆ ಸಣ್ಣ ಒಂದು ಮಾಮೂಲಿ ಪೆನ್ನನ್ನು ನಮ್ಗೆ ಅದು ಭೌತಿಕದ ಪೆನ್ನನ್ನು ನಮ್ಮ ಕೈಯಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಆ ಗೋವರ್ಧನ ಬೆಟ್ಟವನ್ನು ಲಿಫ್ಟ್ ಮಾಡುವುದು ಸಾಮಾನ್ಯದ ಕೆಲಸವ. ಆಗ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಈ ಒಂದು ಭಗವಂತನ ಒಂದು ಅದ್ಭುತ ಕಾರ್ಯಗಳು ಇಲ್ಲಿ ಐಹಿಕ ದೇಹಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇದು ನಾವು ಈ ಒಂದು ಭೌತಿಕ ದೇಹದಿಂದ ನಮ್ಮ ಈ ಜಡ ದೇಹ ಭೌತಿಕ ಭಗವಂತನ ಶಕ್ತಿಯಿಂದಲೇ, ಕೆಳಮಟ್ಟದ ಶಕ್ತಿಯಿಂದಲೇ ಆಗಿರುವಂತದ್ದು. ಮತ್ತೆ ಇಲ್ಲಿ ತ್ರಿಗುಣಗಳಿಗೆ ಒಳಪಟ್ಟಿದ್ದೇವೆ, ಮತ್ತೆ ನಮ್ಮ ಹತ್ರ ಅನೇಕ ಕಲ್ಮಶಗಳಿದೆ. ಈ ಎಲ್ಲಾ ಇದರಿಂದಾಗಿ ನಾವು ಇಲ್ಲಿ ಭೌತಿಕದಲ್ಲಿ ಭಗವಂತನ ಯಾವ ಚಟುವಟಿಕೆಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಇಲ್ಲಿ ಅವನ ದೇಹವನ್ನು ಮಾನುಷಿ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಮನುಷ್ಯನಂತೆ ಮನುಷ್ಯನಂತೆ ಅರ್ಜುನನ ಸಖನಾಗಿ, ನಾನು ಈಗ ಎಕ್ಸ್ಪ್ಲನೇಷನ್ ಮಾಡಿದೆಲ್ಲ, ಅರ್ಜುನನ ಸಖನಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಒಳಗಾಗಿರುವ ಒಬ್ಬ ರಾಜಕಾರಣಿಯನ್ನು ವರ್ತಿಸ್ತಿದ್ದಾನೆ. ಅನೇಕ ರೀತಿಗಳಲ್ಲಿ ಅವನ ಸಾಮಾನ್ಯ ಮನುಷ್ಯನಂತೆ ಈ ಒಂದು ಮಹಾಭಾರತ ಯುದ್ಧದಲ್ಲಿ ಅವನು ಸಾಮಾನ್ಯ ಮನುಷ್ಯನಂತೆ. ಆದ್ರೆ ಪಾಂಡವರಿಗೆ ಮಾತ್ರ ಗೊತ್ತು ಅವನು ದೇವೋತ್ತಮ ಪರಮಪುರುಷ ಕೃಷ್ಣ ಅಂತೇಳಿ. ಆದ್ರೆ ಬೇರೆಲ್ಲರಿಗೂ ಅವನೊಂದು ಸಾಮಾನ್ಯ ಮನುಷ್ಯನಂತೆ ಕಾಣ್ತಿದ್ರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮನುಷ್ಯನಂತಹ ರೂಪವು ಅನಂತವಾದದ್ದನ್ನು, ಅತ್ಯಂತ ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ಲದು ಎಂದು ಅವರು ಕಲ್ಪಿಸಿಕೊಳ್ಳಲಾರದು. ಅವರು ಮನುಷ್ಯ ರೂಪವು ಇಷ್ಟು ಅನಂತವಾದದ್ದನ್ನು, ಇಷ್ಟು ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ತದ ಅಂತೇಳಿ ಅವರಿಗೆ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈ ಮೂಢರಿಗೆ ಆಗ್ಲಿ ನಿರಾಕಾರವಾದಿಗಳಿಗೆ ಆಗ್ಲಿ. ವಾಸ್ತವವಾಗಿ ಆತನು ಅನಂತವನ್ನು ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರು. ಆತನು ಎಲ್ಲಾ ಅಭಿವ್ಯಕ್ತಿಗಳಿಂದ ಪ್ರತೀಕನಾಗಿದ್ದಾನೆ. ಅವನು ಎಲ್ಲಾ ಒಂದು ಈ ಐಹಿಕದ ಪ್ರತಿಯೊಂದು ಚಟುವಟಿಕೆಗಳನ್ನು, ಪ್ರತಿಯೊಂದು ಅಭಿವ್ಯಕ್ತಿಯನ್ನು ಅವನು ನಿಯಂತ್ರಿಸಿದರು. ಚಟುವಟಿಕೆಯ ಬಗ್ಗೆ ಅವನಿಗೆ ಮೂಢ ಹಿಡಿಯುವುದಿಲ್ಲ, ನಾವು ತಿಳ್ಕೊಳ್ಬೇಕು. ಯೋಗ ಅಂತ ಹೇಳ್ತಾರೆ. ಅತೀತ ದಿವದ ಆತನು ಏಕಕಾಲದಲ್ಲಿ ಅನಂತವಾದುದನ್ನು ಪರಿಮಿತವಾದುದನ್ನು ನಿಯಂತ್ರಿಸಬಲ್ಲ, ಹಾಗೆ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಮಾತಾಜಿ ಹೇಳಿದ್ರು, ಅಂದ್ರೆ ಅಚಿಂತ್ಯ, ಅಂದ್ರೆ ಎಲ್ಲ ಅವನ ಕೆಲಸಗಳು ಎಲ್ಲ ಅಚಿಂತ್ಯ, ವರ್ಣನೆಗೆ ನಿಲುಕದ್ದು. ಹೇಗೆಂದ್ರೆ ಈ ಚೈತನ್ಯ ಪ್ರಭುಗಳ ಒಂದು ನಿಯಮ ಏನಂದ್ರೆ ಅಚಿಂತ್ಯ ಭೇದ ಅಭೇದ ತತ್ವ. ಭಗವಂತ ಇದ್ದಾನೆ, ಈ ಭಗವಂತ ಇದ್ದಾನೂ ಕೂಡ ಇಲ್ಲವೂ ಕೂಡ. ಭಗವಂತ ಇಲ್ಲಿ ನಮ್ಮ ಎದುರಲ್ಲಿ ಇದ್ದಾನೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವನು ಇದ್ದಾನೆ ಕೂಡ ಇದ್ದಾನೆ. ಅವನು ಎಲ್ಲಿದ್ದಾನೆ? ಅವನ ಪರಮ ನಿವಾಸ ಗೋಲೋಕ ಬೃಂದಾವನದಲ್ಲಿ ಇದ್ದಾನೆ. ಇಲ್ಲ ಯಾವ ರೀತಿಯಲ್ಲಿ ಇಲ್ಲ, ನಮ್ಮ ಈ ಭೌತಿಕ ಇಂದ್ರಿಯಗಳಿಗೆ ಅವನು ಕಾಣಿಸ್ತಾ ಇಲ್ಲ, ಅದಕ್ಕೆ ನಾವು ಇಲ್ಲ ಅಂತ ಹೇಳ್ತೇವೆ. ಈ ರೀತಿ ಅಚಿಂತ್ಯ ಭೇದ ಅಭೇದ ತತ್ವ
ಇಲ್ಲಿ ನಾವು ಇದು ನೋಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಭಗವಂತ ಬೃಹತ್ತಾದದ್ದು ಮತ್ತು ಕಲ್ಪನಾ ಶಕ್ತಿಗೆ ಮೀರಿದ್ದನ್ನು ಕೃಷ್ಣ ಮನುಷ್ಯ ರೂಪದಲ್ಲಿ ಅಂತಹ ಅನಂತವಾದದನ್ನು ಮತ್ತು ಅತ್ಯಂತ ಸೂಕ್ಷ್ಮಾತೀತವಾದದನ್ನು ನಿಯಂತ್ರಿಸಬಲ್ಲನೆಂದು ಮೂಢರು ಅವರು ಕಲ್ಪಿಸಿಕೊಳ್ಳಲಾರರು. ಮನುಷ್ಯನಂತೆಯೇ ಕಾಣುವ ಕೃಷ್ಣನು ಅನಂತ ಎಷ್ಟೇ ಒಂದು ದೊಡ್ಡವನು, ಎಷ್ಟೇ ಬೃಹದಾರಕದನ್ನು ಅವನು ನಿಯಂತ್ರಿಸಬಲ್ಲ ಎಂದು ಮೂಢರಿಗೆ ಅವರಿಗೆ ಆಲೋಚನೆ ಮಾಡ್ಲಿಕ್ಕೂ, ಅಂದ್ರೆ ಅಷ್ಟು ಕಲ್ಪನೆ ಮಾಡ್ಲಿಕ್ಕೂ ಅವರಿಗೆ ಸಾಧ್ಯ ಇಲ್ಲ. ಆದ್ರೆ ಯಾರಿಗೆ ಸಾಧ್ಯ? ಭಗವಂತನ ಪರಿಶುದ್ಧ ಭಕ್ತರು ಇದನ್ನು ಒಪ್ಪಿಕೊಳ್ತಾರೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಏಕೆಂದ್ರೆ ಅವರು ದೇವೋತ್ತಮ ಪರಪುರುಷ ಭಗವಂತ ಕೃಷ್ಣನನ್ನು ಅವರಿಗೆ ಗೊತ್ತಿದೆ. ಭಗವಂತನ ನಾಮ ರೂಪ ಗುಣ ಲೀಲೆ ಇದನ್ನೆಲ್ಲ ಅವರು ಎಲ್ಲವನ್ನು ತಿಳಿದವರು. ಅವರು ಭಗವಂತನ ಬಗ್ಗೆ ಪರಿಪೂರ್ಣ ಜ್ಞಾನ ಇರುವವರಿಗೆ ಮಾತ್ರ, ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತವರಿಗೆ ಮಾತ್ರ ಭಗವಂತ ಎಲ್ಲವನ್ನು ಬೃಹದಾದದನ್ನು ಅಪರಿಮಿತವಾದದನ್ನು ಎಲ್ಲವನ್ನು ಪರಿಮಿತಿಗೆ ಮೀರಿದ್ದನ್ನು ಕೂಡ ಭಗವಂತ ನಿಯಂತ್ರಿಸಬಲ್ಲ ಅಂತೇಳಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ಗೊತ್ತಾಗುವಂಥದ್ದು. ಅವರು ಏನ್ ಮಾಡ್ತಾರೆ? ಇದನ್ನು ತಿಳಿದುಕೊಂಡು, ಭಗವಂತನ ಪರಿಶುದ್ಧ ಭಕ್ತರು ತಿಳಿದುಕೊಂಡು ಭಗವಂತನಿಗೆ ಶರಣಾಗ್ತಾರೆ ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ, ಮತ್ತೆ ಪ್ರಭುವಿನ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಇಲ್ಲಿ ನಾವು ಈ ಒಂದು ಅತ್ಯಂತ ಗೌಪ್ಯ ಜ್ಞಾನ ನಾವು ನೋಡಿದ್ವಿ. ಈ ಒಂದು ರಾಜಗುಹ್ಯ, ಇದು ಅತ್ಯಂತ ಗುಹ್ಯವಾದ ಜ್ಞಾನ. ಭಗವಂತನ ಈ ಕೃಷ್ಣ ಜ್ಞಾನ, ಕೃಷ್ಣ ಪ್ರಜ್ಞೆ ಎನ್ನುವುದು ಅತ್ಯಂತ ಗುಹ್ಯ ರಹಸ್ಯವಾದ ಜ್ಞಾನ. ಅದು ಯಾರಿಗೆ ಸಿಗುವಂಥದ್ದು? ಯಾರು ಈ ಐಹಿಕ ಕಲ್ಮಶದಿಂದ ಬಿಡುಗಡೆ ಹೊಂದಿದಾರ ಅವರಿಗೆ ಮಾತ್ರ ಇದು ಸಿಗುವಂಥದ್ದು. ಅದು ಅತ್ಯಂತ ಪರಿಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ. ಯಾರು ಈ ಐಹಿಕ ಕಲ್ಮಶದಿಂದ ಬಿಡುಗಡೆಯಾದ್ರೆ ಮಾತ್ರ ನಮಗೆ ಕೃಷ್ಣ ಜ್ಞಾನ ಸಿಗುವಂಥದ್ದು. ಆಗ ನಾವು ಭಗವಂತನನ್ನು ಪರಿಶುದ್ಧವಾಗಿ ಒಂದು ಸೇವೆ ಮಾಡ್ಲಿಕ್ಕೆ ಆಗುವಂತದ್ದು ಅಂತೇಳಿ ನಾವಿಲ್ಲಿ ನೋಡ್ಕೊಂಡೆವು. ರಾಜವಿದ್ಯೆ ಶ್ಲೋಕದ ತಾತ್ವಿಕ ಅಂಶಗಳನ್ನು ನೋಡಿದ್ವಿ. ಮತ್ತೆ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧವನ್ನು ಅನೇಕರು ಈ ಚಿತ್ರದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ. ನಾವು ಆ ಒಂದು ಚಿತ್ರದ ಮುಖಾಂತರ ವರ್ಣನೆ ಮಾಡಿದ್ದು, ತುಂಬಾ ಸುಂದರವಾಗಿ ವರ್ಣನೆ ಮಾಡಿ, ಸುಂದರವಾಗಿ ಚಿತ್ರ ಬಿಡಿಸಿ ವರ್ಣನೆ ಮಾಡಿದ್ರಿ. ಮತ್ತೆ ಅವನು ಮಾನವ ರೂಪದಲ್ಲಿ ಅವತರಿಸಿದಾಗ ಅವನ ಅಪಹಾಸ್ಯ ಮಾಡುವವರ ಬಗ್ಗೆ ಕೃಷ್ಣನ ಒಂದು ಮೌಲ್ಯಮಾಪನ. ಕೃಷ್ಣ ಯಾರು? ಭಗವಂತ ಮನುಷ್ಯ ರೂಪದಲ್ಲಿ ಮಾಡ್ತಾನೆ ಹೀಗೆ ಅಂತೇಳಿ ಅವರು ಕೃಷ್ಣನನ್ನು ಭಗವಂತ ಮಾತ್ರ ಅಂತ ಎಣಿಸುವಂಥದ್ದು. ಆದ್ರೆ ಕೃಷ್ಣನ ಹತ್ರ ಅನಂತವಾದ ಒಂದು ಶಕ್ತಿ ಇದೆ. ಅವನ ಈ ಭೌತಿಕ ಲೋಕ ಕೂಡ ಅವನ ಅಂತರಂಗ ಶಕ್ತಿಯಿಂದ ಈ ಭೌತಿಕ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಸ್ಥಿತಿ ಲಯಗಳು ಕೂಡ ಅವನಿಂದ ಆಗುವಂಥದ್ದು. ಪ್ರತಿಯೊಂದು ಈ ಐಹಿಕದಲ್ಲಿ ಇರುವಂತಹ ಒಂದು ಪ್ರತಿಯೊಂದು ಚಟುವಟಿಕೆಗಳು, ಪ್ರತಿಯೊಂದು ಕಾರ್ಯಗಳು ಈ ಒಂದು ಭೌತಿಕ ಮಾಯಾದೇವಿಗೆ ವಹಿಸಿಕೊಟ್ಟಿದ್ದೇನೆ. ಆ ಮುಖಾಂತರ ಮಾಯಾದೇವಿಯನ್ನು ಭಗವಂತ ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು, ಈ ರೀತಿ ಒಂದು ಸೃಷ್ಟಿಯ ಎಲ್ಲಾ ಚಟುವಟಿಕೆಗಳು ನಡೆಯುವಂಥದ್ದು ಅಂತೇಳಿ ನಾವಿಲ್ಲಿ ನೋಡಿದ್ದೇವೆ. ಮತ್ತೆ ಈ ಒಂದು ಅವನು ಭಗವಂತನನ್ನು ಅಪಹಾಸ್ಯ ಮಾಡ್ತಾರೆ ಮೂಢರು. ಯಾಕೆ ಅಪಹಾಸ್ಯ ಮಾಡ್ತಾರೆ ಅಂದ್ರೆ ಅವರಿಗೆ ಅಜ್ಞಾನವಿದೆ. ಅಂದ್ರೆ ಭಗವಂತನ ಬಗ್ಗೆ ಅವರಿಗೆ ಪರಿಪೂರ್ಣ ಜ್ಞಾನವಿಲ್ಲ. ಆದ್ರೆ ಭಗವಂತನ ಶುದ್ಧ ಭಕ್ತರು ಅವರಿಗೆ ಪರಿಪೂರ್ಣ ಜ್ಞಾನ ಇದೆ ಭಗವಂತನ ಬಗ್ಗೆ. ಅವನಿಗೆ ಶರಣಾಗ್ತಾರೆ, ಅವನ ಭಕ್ತಿ ಸೇವೆಯನ್ನು ಮಾಡಲು ಅವರು ತೊಡಗ್ತಾರೆ ಅಂತೇಳಿ ಇಲ್ಲಿ ನಾವು ನೋಡ್ಕೊಂಡೆವು. ಸೊ ದೇವರನ್ನು ಮನುಷ್ಯನೆಂದು ಒಪ್ಪಿಕೊಳ್ಳುವುದು ಮತ್ತು ಮನುಷ್ಯನನ್ನು ದೇವರೆಂದು ಒಪ್ಪಿಕೊಳ್ಳುವುದು ಇದು ದುಷ್ಟತನ. ನೋಡಿ ಇಲ್ಲಿ ಹೇಳ್ತಾರೆ ಆಚಾರ್ಯರು, ದೇವರನ್ನು ಮನುಷ್ಯನೆಂದು ಒಪ್ಪಿಕೊಳ್ಳುವುದು ಮತ್ತು ಮನುಷ್ಯನನ್ನು ದೇವರೆಂದು ಒಪ್ಪಿಕೊಳ್ಳುವುದು ಇದು ದುಷ್ಟತನ. ನಿರ್ಣಯಕ ತತ್ವದಿಂದ ಯಾರು ಬುದ್ಧಿವಂತರು ಯಾರು ದುಷ್ಟರೆಂಬುದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು? ನೋಡಿ ಆಚಾರ್ಯರು ಕೇಳ್ತಾರೆ, ಹಾಗಾದ್ರೆ ಯಾರು ಬುದ್ಧಿವಂತರಲ್ಲ ಅಂತ ಹೇಗೆ ಇದು ಅರ್ಥ ಮಾಡಿಕೊಳ್ಳುದು? ಇಲ್ಲಿ ಆಚಾರ್ಯರು ಹೇಳ್ತಾರೆ ಏನಂತ ಹೇಳಿದ್ರೆ, ನೀನು ಯಾರು ಭಗವಂತನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರು ಭಗವಂತನಿಗೆ ಶರಣಾಗ್ತಾರೆ, ಅವನ ಭಕ್ತಿ ಸೇವೆಯನ್ನು ಯಾರು ಮಾಡ್ತಾರೆ ಅವರು ಬುದ್ಧಿವಂತರಂತೇಳಿ, ಸುಲಭ ಅಂತ ಹೇಳ್ತಾರೆ. ನೋಡಿ ಆಚಾರ್ಯರು ಏನ್ ಹೇಳ್ತಾರೆ, ಯಾಕೆ ಅಷ್ಟು ಕಷ್ಟ ಪಡ್ತೀರಾ ನೀವು? ಯಾರು ಭಗವಂತನಿಗೆ ಶರಣಾಗ್ತಾರೆ, ಯಾರು ಭಗವಂತನ ಸಂಪೂರ್ಣ ಜ್ಞಾನ ಪಡ್ಕೊಂಡಿದಾರ, ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾರ ಅವರು ಬುದ್ಧಿವಂತರು ಅಂತೇಳಿ. ಬುದ್ಧಿವಂತರಲ್ಲದವರು ತುಂಬಾ ಕಷ್ಟಪಡಬೇಕಾಗಿಲ್ಲ. ಸುಮ್ಮನೆ ಹೀಗೆ ನಾವು ಯಾರು ಭಗವಂತನಿಗೆ ಶರಣಾಗ್ತಾರೆ, ಭಕ್ತಿ ಸೇವೆ ಮಾಡ್ತಾರೆ ಅವರು ಬುದ್ಧಿವಂತರಂತೇಳಿ ಅಲ್ಲಿ ನಾವು ಕೃಷ್ಣನನ್ನು ಆ ರೀತಿ ಒಪ್ಪಿಕೊಳ್ಬೇಕು ಅಂತೇಳಿ ಇಲ್ಲಿ ಹೇಳುವಂಥದ್ದು. ನನಗೆ ನನ್ನದೇ ದೇವರು ಸಿಕ್ಕಿದ್ದಾನೆ, ನಾನು ನನ್ನ ದೇವರನ್ನು ತಯಾರಿಸ್ತೇನೆ. ಆದ್ದರಿಂದ ಮೂಢ ಮತ್ತು ಬುದ್ಧಿವಂತ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬಹಳ ಶಾರ್ಟ್ ಕಟ್ ವಿಧಾನವಿದೆ. ಏನದು? ಅವನು ಕೃಷ್ಣನ ಭಕ್ತನಾಗಿದ್ದರೆ ಅವನು ಬುದ್ಧಿವಂತ ವ್ಯಕ್ತಿ, ಇಲ್ಲದಿದ್ರೆ ಅವನು ದುಷ್ಟ ಅಂತೇಳಿ ಆಚಾರ್ಯರು ಎಷ್ಟು ಸುಲಭವಾಗಿ ಹೇಳ್ತಾರೆ. ಈ ಒಂದು 9ನೇ ಅಧ್ಯಾಯದ 11ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹೇಳ್ತಾರೆ, ಯಾರು ಕೃಷ್ಣ ಭಕ್ತರಾಗಿದ್ದಾರೆ ಅವರು ಬುದ್ಧಿವಂತರು. ಯಾಕೆಂದ್ರೆ ಬುದ್ಧಿವಂತರಾದವರು ಮಾತ್ರ ಕೃಷ್ಣನ ಬಗ್ಗೆ ಇನ್ನು ಹೆಚ್ಚು ತಿಳಿಯಲು, ಹೇಗೆ ಭಗವಂತ ಇಲ್ಲಿ ಅರ್ಜುನನಿಗೆ ಇನ್ನೂ ನಾನು ರಹಸ್ಯವಾದ ಜ್ಞಾನವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಆದ್ರಿಂದ ನೀನು ಭಕ್ತಿ ಸೇವೆಯ ಎತ್ತರದ
ಶಿಖರಕ್ಕೆ ಏರುವೆ ಅಂತೇಳಿ ಭಗವಂತನೇ ಅರ್ಜುನನಿಗೆ ಹೇಳುವಂತದ್ದು. ಹಾಗೇನೆ ಯಾರು ಬುದ್ಧಿವಂತರು ಯಾರಂತ ಹೇಳಿದ್ರೆ ಭಗವಂತನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ತಿಳ್ಕೊಂಡವರು, ಭಗವಂತನಿಗೆ ಶರಣಾದವರು, ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾದರು, ಅವರು ಬುದ್ಧಿವಂತರಂತೇಳಿ ಇಲ್ಲಿ ಹೇಳುವಂತದ್ದು. ಶ್ರೀಲ ಪ್ರಭುಪಾದ ಕಿ ಜೈ. ಭಗವಂತನ ಈ ಒಂದು ರಹಸ್ಯವಾದ ಜ್ಞಾನವನ್ನು ಇವತ್ತಿನ ಒಂದು 12 ಶ್ಲೋಕ ತನಕ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಇದರ ಉಳಿದ ಭಾಗವನ್ನು ನೋಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮೋ. ಅನಂತ ಕೋಟಿ ವೈಷ್ಣವರಂದು ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಏನಾದ್ರೂ ಇದರಲ್ಲಿ ಟೀಕೆ ಟಿಪ್ಪಣಿಗಳಿದ್ರೆ ದಯವಿಟ್ಟು ತಿಳಿಸಿ. ಮತ್ತೆ ಅಟೆಂಡೆನ್ಸ್ ಲಿಂಕ್ ಹಾಕಿದಾರ ಇಲ್ವಾ ಗೊತ್ತಿಲ್ಲ. ಹಾಕಿಲ್ಲ ಮಾತಾಜಿ. ಹಾಕಿದೆ ಮತ್ತೆ ಪ್ರಭುಜಿ, ಹಾಕಿದೆ ಮಾತಾಜಿ. ಹಾಕಿದಾರಾ? ಎಲ್ಲರೂ ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಏನಾದ್ರೂ ಡಿಸ್ಕಷನ್ ಟೀಕೆ ಟಿಪ್ಪಣಿಗಳಿದ್ರೆ ದಯವಿಟ್ಟು ತಿಳಿಸಿ. ಇದು ಅಟೆಂಡೆನ್ಸ್ ಲಿಂಕ್ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇಲ್ಲ. ಹೌದಾ ಪ್ರಭುಜಿ? ಒಂದ್ ನಿಮಿಷ ಹರೇ ಕೃಷ್ಣ ಮಾತಾಜಿ, ನಿಮ್ಮ ಹಾಕ್ತೀನಿ. ಓಕೆ, ಅಡ್ಡಿಲ್ಲ ನೋಡ. ಹಾ ಮಾತಾಜಿ. ವಿನಯ್ ಪ್ರಭು ನಮ್ದು ಹಾಕಿ ಪ್ರಭು. ಸುಜಾತಾ ಮಾತಾಜಿ. ಹಾ ಮಾತಾಜಿ, ಹಾಕ್ತೀನಿ ಮಾತಾಜಿ. ಓಕೆ ಪ್ರಭು, ಥ್ಯಾಂಕ್ ಯು ಪ್ರಭು. ಮತ್ತೆ ಇದು ಅಸೈನ್ಮೆಂಟಿನ ಬಗ್ಗೆ ನಾನು ಹಾಕ್ತೀನಿ, ನೆಕ್ಸ್ಟ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಸೈನ್ಮೆಂಟ್. ಮತ್ತೆ ಇದು ಕ್ಲೋಸ್ ಬುಕ್, ಇದು ಅಂದ್ರೆ ಪ್ರಭುಜಿ ಹೇಳಿದ್ರು, ಶಿವಸಂಗ್ ಪ್ರಭುಜಿ ಒಂದು 5 ಕ್ಲಾಸ್ ಹೋಗ್ಲಿ ಅಂತ. ಸೊ ನಾನು ಅದಕ್ಕೆ ವೇಟ್ ಮಾಡ್ತೇನೆ. ಪರವಾಗಿಲ್ಲ, ಇವತ್ತು 4ನೇ ಕ್ಲಾಸ್ ಅಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಹಾಕ್ತೀನಿ ಕ್ಲೋಸ್ ಅಸೈನ್ಮೆಂಟ್. ಅದು ಕ್ಲೋಸ್ಡ್ ಬುಕ್. ಮತ್ತೆ ಇದು ಕ್ಲೋಸ್ಡ್ ಬುಕ್ ಅಲ್ಲ, ಓಪನ್ ಬುಕ್. ಇದು ಕ್ಲೋಸ್, ಇದು ಫೈನಲ್ ಎಕ್ಸಾಮ್ ಇದ್ದು ಸಹ ಕ್ವಶನ್ ಪೇಪರ್ ಹಾಕ್ತೀನಿ ನಾನು. ಇಂಗ್ಲಿಷ್ ಅಲ್ಲಿ ರೆಡಿ ಇದೆ, ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೇಕಿದೆ. ಸೊ ಅದನ್ನು ಮಾಡಿ ಕೊಡೋಣ ಮಾತಾಜಿ. ಕನ್ನಡದಲ್ಲಿ ಹಾಕಿ ಮಾತಾಜಿ. ಅದೇ ಕನ್ನಡದಲ್ಲಿ ಮಾಡಿ ಕೊಡ್ತೀನಿ. ಓಕೆ, ಇಂಗ್ಲಿಷ್ ಅಲ್ಲಿ ರೆಡಿ ಇದೆ, ಅದಕ್ಕೆ ಹಾಕಿಲ್ಲ ನಾನು. ಕನ್ನಡದಲ್ಲಿ ಮಾಡಿ ಕೊಡ್ತೀನಿ ನಾನು ನಿಮ್ಗೆ. ಅದೇ ಮಾತಾಜಿ ನೆಕ್ಸ್ಟ್ ಹಬ್ಬ ಇದೆ ಮಾತಾಜಿ, ಹೆಂಗ ಮಾಡ್ತೀರಿ ಮಾತಾಜಿ ಕ್ಲಾಸ್? ನಾನು ಅದೊಂದು ಹೇಳ್ಬೇಕಾಗಿದೆ. ಏನಂತ ಹೇಳಿದ್ರೆ, ಈಗ ಬರುವ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ ಫಸ್ಟ್ ವೀಕ್, ಸೆಕೆಂಡ್ ವೀಕ್ 2 ಕ್ಲಾಸ್ ತೆಗೆದುಕೊಳ್ತೀನಿ. ಥರ್ಡ್ ವೀಕ್ ಅಲ್ಲಿ ಹಬ್ಬ 4ನೇ ವಾರದಲ್ಲಿ ಏನು ಬರುತ್ತೆ, ಸೊ 3ನೇ ವಾರದಲ್ಲಿ 1 ಕ್ಲಾಸ್ ತೆಗೆದುಕೊಳ್ತೀನಿ. ಆಗ ನಮ್ದು ಇಡೀ ಮಂತ್ ಇದ್ದು ಕ್ಲಾಸ್ ಕವರ್ ಆಗುತ್ತೆ. ನಾನೊಂದು ಬುಧವಾರ ಮತ್ತೆ ಶುಕ್ರವಾರ ತೆಗೆದುಕೊಳ್ತೀನಿ. ಮತ್ತೆ ನಿಮ್ಗೆ 2 ವಾರ ಹಬ್ಬ ಆಗುತ್ತೆ, ಅಥವಾ ಈ ಅಸೈನ್ಮೆಂಟ್ ಬರೀಲಿಕ್ಕೆ ಓದ್ಲಿಕ್ಕೆ ಎಲ್ಲವೂ ತುಂಬಾ ಅವಕಾಶಗಳು ಸಿಕ್ಕುತ್ತೆ. ಹಾಗೆ ನಾನು ಮಾಡ್ತೀನಿ. ಮೊದಲನೇ ವಾರ ಮತ್ತೆ 2ನೇ ವಾರದಲ್ಲಿ ಮೆಸೇಜ್ ಹಾಕ್ತೀನಿ ಗ್ರೂಪ್ ಅಲ್ಲಿ, ಬುಧವಾರ ಮತ್ತೆ ಶುಕ್ರವಾರ. ಈಗ ಈ ವಾರ ಆಯ್ತು, ನೆಕ್ಸ್ಟ್ ವೀಕ್ ಅಲ್ಲಿ ಬುಧವಾರ ಮತ್ತೆ ಶುಕ್ರವಾರ, ಮತ್ತೊಂದು ವಾರದಲ್ಲಿ ಬುಧವಾರ ಮತ್ತೆ ಶುಕ್ರವಾರ, ಮತ್ತೊಂದು ವಾರದಲ್ಲಿ ಬುಧವಾರ ಮಾತ್ರ ತೆಗೆದುಕೊಳ್ತೀನಿ. ಆಗ ನಮ್ದು ಈ ಅಕ್ಟೋಬರ್ ತಿಂಗಳಿಂದ 5 ಕ್ಲಾಸ್ ಕವರ್ ಅಪ್ ಆಗುತ್ತೆ. ಮತ್ತೆ ನಿಮ್ಗೆ 2 ವಾರ ಫ್ರೀ ಸಿಗುತ್ತೆ. ಅಲ್ಲಿ ನಿಮ್ಮ ಅಸೈನ್ಮೆಂಟ್ ಬರೀಲಿಕ್ಕೂ ಫ್ರೀ ಸಿಗುತ್ತೆ. ನೆಕ್ಸ್ಟ್ ಬುಧವಾರ ಹಬ್ಬ ಇದೆ ಮಾತಾಜಿ. ಇದು ನೆಕ್ಸ್ಟ್ ಬುಧವಾರ ಯಾವ ಹಬ್ಬ? 1ನೇ ತಾರೀಕಿಗೆ ಮಾತಾಜಿ. ಹೌದಾ? ದಸರಾ ಹಬ್ಬ? ವಿಜಯದಶಮಿ. ಓಕೆ, ಒಂದ್ ಕೆಲಸ ಮಾಡೋಣ, ಸೋಮವಾರ ಮಾಡೋಣ. ಹಬ್ಬ ಮಾತಾಜಿ ನೆಕ್ಸ್ಟ್ ವೀಕ್ ಎಲ್ಲ. ಅದೇ ಸೋಮವಾರ. ಸರಿ ಮಾತಾಜಿ, ಸೋಮವಾರ ಮಾಡಿ. ಅಲ್ಲ, ನೀವು ಹೇಳ್ಬೇಕು ನನ್ಗೆ, ಯಾಕಂದ್ರೆ ಪ್ರಭುಜಿ ಗ್ರೂಪ್ ಅಲ್ಲಿ ಹಾಕ್ತಾರೆ. ಸೋಮವಾರ ಮಾಡುದಾ? ಫ್ರೈಡೆ ಮಾಡಿ ಮಾತಾಜಿ. ಫ್ರೈಡೆ ಇದು ಫ್ರೈಡೆ ಮಾಡ್ಬೇಕಾ? ಸೋಮವಾರ ಅಡ್ಡಿಲ್ಲ, ತೊಂದ್ರೆ ಇಲ್ಲ ಮಾತಾಜಿ. ಸೋಮವಾರ ತೊಂದ್ರೆ ಇಲ್ಲ. ಫ್ರೈಡೆ ಇದೇ ಫ್ರೈಡೆ ಇಲ್ಲಿ ಮಾಡಿ ಮಾತಾಜಿ. ಮಾಡ್ಬೇಕಾ? ಸೊ ಈ ಫ್ರೈಡೆ ಮಾಡಿದ್ರೆ ನೆಕ್ಸ್ಟ್ ನಂಗೆ 1 ಕ್ಲಾಸ್ ಸಿಗ್ಬೇಕು ಮಾತ್ರ. ಯಾಕೆಂದ್ರೆ ಅಲ್ಲಿ 1 ತಾರೀಕು ಅಲ್ಲಿ ಮೊದಲನೇ ವಾರ ನನ್ಗೆ ಯಾಕಂದ್ರೆ ನನ್ಗೆ ಈಗ ಅಕ್ಟೋಬರ್ ಇಂದ 5 ಕ್ಲಾಸ್ ಕವರ್ ಆಗ್ಬೇಕು. ಅಕ್ಟೋಬರ್ ಅಲ್ಲಿ ಮಾತಾಜಿ. ಅಕ್ಟೋಬರ್ ಅಲ್ಲಿ 5 ವಾರ ಬರುತ್ತೆ. ವಾರಕ್ಕೆ 1 ಕ್ಲಾಸ್ ಅಂದ್ರೆ 5 ವಾರ ಆಗುತ್ತೆ. ಸೊ ನಾನ್ ನಿಮ್ಗೆ ಲಾಸ್ಟ್ 2 ವಾರ ಬಿಟ್ಟು ಕೊಡ್ತೀನಿ. ನಂಗೆ ಅದು ಕ್ಲಾಸ್ ಕವರ್ ಆಗ್ಬೇಕು. ಅದು ನೀವು ಯಾವ ದಿನ ಅಂತ ಹೇಳಿದ್ರೆ ಆಯ್ತು. ಯಾಕಂದ್ರೆ ನಾನು ಕ್ಲಾಸ್ ನಾನು ಪೋಸ್ಟ್ಪೋನ್ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಮತ್ತೆ ಕಷ್ಟ ಆಗುತ್ತೆ, ಓದ್ಲಿಕ್ಕೆ ಬೇಕಲ್ಲ. ಮತ್ತೆ ಇವಾಗ ನಾನು ಆಕ್ಟಿವಿಟಿ ಇದು ಕೊಡ್ತೇನೆ, ಅಸೈನ್ಮೆಂಟ್. ಸೊ ಅದೆಲ್ಲ ಬರೀಲಿಕ್ಕೆ ಟೈಮ್ ಬೇಕಲ್ಲ. ಹರೇ ಕೃಷ್ಣ ಫ್ರೈಡೆ ಆಯ್ತಲ್ಲ ಮಾತಾಜಿ, ನಂತರ ಮುಂದಿನ ಸೋಮವಾರ ಮಾಡಿ ಮಾತಾಜಿ. ಇದ್ರೆ ರವಿವಾರ ಮಾಡ್ಬೋದಾ? ಎಲ್ಲ ರವಿವಾರ ಎಲ್ಲ ಮನೇಲೆ ಇರ್ತಾರೆ. ಯಾರು? ರವಿವಾರ ಮನೇಲಿ ಇರ್ತಾರಲ್ಲ, ಮಾತಾಜಿ, ರವಿವಾರ ಮಾಡ್ಬೋದು. ರವಿವಾರ
ಆ ರವಿವಾರ ಆಗಲ್ಲ ಮಾತಾಜಿ, ಯಾಕಂದ್ರೆ ನನ್ಗೆ ಭಕ್ತಿ ವೈಭವ ಕ್ಲಾಸ್ ಇದೆ. ಶನಿವಾರ ಆಗತ್ತಾ? ಶನಿವಾರ ಮಾತಾಜಿ. ಆಕ್ಚುಲಿ ನಂಗೆ ಶನಿವಾರ ಭಾನುವಾರ ಒಂದು ಕೊಡಿ, ಯಾಕೆಂದ್ರೆ ನಾನು ಟೆಂಪಲ್ ಸೇವೆಗೆ ಹೋಗ್ತಾ ಇದ್ದೇನೆ. ಸೊ ನಂಗೆ ಮಾತಾಜಿ ಕ್ಲಾಸಸ್ ಇದೆ ಮಾತಾಜಿ, ಶನಿವಾರ ತಕೊಳ್ಳಿಕ್ಕೆ ಕಿಡ್ಸ್ ಶನಿವಾರ ಬ್ಯಾಚ್ ಇದೆ. ಓಕೆ, ಶನಿವಾರ ಭಾನುವಾರ ನಾನು ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಬೇರೆ ಕ್ಲಾಸಸ್ ಇದೆ. ಬಟ್ ಇದು 2 ದಿನ ಮಾಡ್ತೀನಿ ನಾನು ಅಕ್ಟೋಬರ್ ಅಲ್ಲಿ. ಇದೆ ಯಾವ್ದು ನಿಮ್ಗೆ ನೆಕ್ಸ್ಟ್ ವೀಕ್ ಹಬ್ಬ ಇದೆ ಅಲ್ಲ, ಬುಧವಾರ. ಶುಕ್ರವಾರ ಮಾಡಿದ್ರೆ ಆಗ್ಬೋದಾ? ನಡೀತದೆ ಮಾತಾಜಿ. ಆಗತ್ತೆ ಮಾತಾಜಿ. ಶುಕ್ರವಾರ ತೊಂದ್ರೆ ಇಲ್ಲ. ಅಂದ್ರೆ ಈ ಶುಕ್ರವಾರ ಒಂದ್ ಕ್ಲಾಸ್, ಮುಂದಿನ ಶುಕ್ರವಾರ ಒಂದ್ ಕ್ಲಾಸ್, ಹಾಗೆ ಮಾಡ್ತೀರಾ ಮಾತಾಜಿ? ಈ ಶುಕ್ರವಾರ ಮಾಡ್ಬೋದಾ? ಮಾಡಿ ಮಾಡ್ಬೋದು. ಓಕೆ, ಹಾಗಾದ್ರೆ ಮಾತಾಜಿ. ನಾನು ಒಂದ್ ಕೆಲಸ ಮಾಡ್ತೀನಿ, ಈ ಶುಕ್ರವಾರ ಮಾಡ್ತೀನಿ. ಮುಂದಿನ ಹರೇ ಕೃಷ್ಣ ವಾರದಲ್ಲಿ ಹೇಳಿ ಮಾತಾಜಿ. ಶುಕ್ರವಾರ ಬೇಡ ಮಾತಾಜಿ, ನೆಕ್ಸ್ಟ್ ಹೌದಾ? ಸ್ವಲ್ಪ ಕಷ್ಟ ಆಗ್ಬೋದು ಮಾತಾಜಿ. ನನ್ನ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನನಗೊಂದು ಪ್ರಶ್ನೆ ಇತ್ತು ಮಾತಾಜಿ. ಹೇಳಿ ಮಾತಾಜಿ. ಇದು 46ನೇ ಅಧ್ಯಾಯದ 41ನೇ ಶ್ಲೋಕ ಮಾತಾಜಿ. ಆರನೇ ಪ್ರಾಪ್ತಿ ಪುಣ್ಯ ಕೃತಾಂ ಲೋಕ ನುಷಿತ್ವ ಶಾಶ್ವತಿ ಸಮಾಹ ಎಷ್ಟನೇ ಅಧ್ಯಾಯ? ಶುಚಿತಾಂ ಶ್ರೀಮತ. ಇದು 6ನೇ ಅಧ್ಯಾಯ ಶ್ಲೋಕ ಮಾತಾಜಿ. ಆದ್ರೆ ಅದ್ರೊಳಗೆ ಒಂದು ಪ್ರಶ್ನೆ ಇದೆ, ಅದು ಆರನೇ ಪರಿಹಾರ ಅಧ್ಯಾಯವಾ? ಆಗಿಲ್ಲ ನಿಮ್ಮ ಹತ್ರ. 6ನೇ ಅಧ್ಯಾಯದ 41ನೇ ಶ್ಲೋಕ ಮಾತಾಜಿ. ಹೇಳಿ. ಅದ್ರೊಳಗೆ ಅನುವಾದದಲ್ಲಿ ಏನಿದೆ ಅಂದ್ರೆ ಯೋಗ ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ ಹೋಲ್ಡ್ ಆನ್ ಮಾಡಿ. ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ 40ನೇ ಶ್ಲೋಕ ಮಾತಾಜಿ, 41 ಅಲ್ಲ, ಅದೇ ಅಲ್ವಾ? 41ನೇ ಶ್ಲೋಕ ಮಾತಾಜಿ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ, ಒಂದ್ ನಿಮಿಷ. ಮಾತಾಜಿ, ಇವತ್ತು ನಾವು ಚರ್ಚೆ ಮಾಡಿದಲ್ವಾ ಮಾತಾಜಿ, ಕಲ್ಯಾಣಕರ ಮಾರ್ಗದಲ್ಲಿ ಯಾವ್ದು 42ನೇ ಶ್ಲೋಕ. 40 40ನೇ ಶ್ಲೋಕ. 40 ಮಾತಾಜಿ. ಸರಿ 40 ಮಾತಾಜಿ. ಸರಿ 40ನೇ ಶ್ಲೋಕದಲ್ಲಿ 3ನೇ ಪ್ಯಾರ ಅಲ್ವಾ ಮಾತಾಜಿ? ಸರಿ. ಹಾ ಮಾತಾಜಿ. ನೀವ್ ಹೇಳಿ ಅಶ್ವಿನಿ ಮಾತಾಜಿ, ನೀವ್ ಹೇಳಿ ಆಯ್ತಾ ಮಾತಾಜಿ? ಹಾ ಮಾತಾಜಿ. ಪುಸ್ತಕ ಇಟ್ಕೊಂಡಿದ್ರಲ್ಲ ಹತ್ರ? ಹಾ ಇದೆ ಮಾತಾಜಿ. ಸರಿ ಮಾತಾಜಿ, ನೀವ್ ಕೇಳಿ ಆಯ್ತಾ? ಓಕೆ ಮಾತಾಜಿ. ಗೀತಾ ಮಾತಾಜಿ, ಶ್ವೇತಾ ಮಾತಾಜಿ ಬರ್ಲಿಲ್ವಾ ಮಾತಾಜಿ? ಗೀತಾ ಮಾತಾಜಿ. ಶ್ವೇತಾ ಮಾತಾಜಿ ಬಂದಿಲ್ಲ ಮಾತಾಜಿ ಕ್ಲಾಸ್ಗೆ. ಅದೇ ಇವತ್ತು ಮಧ್ಯಾಹ್ನ ಬರ್ಲಿಲ್ಲ ಅವರು. ಇಲ್ಲ, ಅವು ಏನಾದ್ರು ಬೇರೆ ಕೆಲಸ ಇರುತ್ತೆ ಮತ್ತೆ ಯಾರಾದ್ರೂ ಬಂದಿರ್ತಾರೆ. ಒಂದ್ ನಿಮಿಷ ಮಾತಾಜಿ, ಆಯ್ತಾ? ನಾನು ಈಗ ಬಂದೆ, ಒಂದ್ ನಿಮಿಷ. ಸರಿ ಮಾತಾಜಿ, ಸರಿ. ಎಲ್ಲರೂ ಸರಿ ಲಕ್ಷ್ಯ ಕೊಡಿ. ಏನಂದ್ರೆ ಈ ಶುಕ್ರವಾರ ಮತ್ತೆ ಮುಂದಿನ ಶುಕ್ರವಾರ ಕ್ಲಾಸ್ ತಗೊಳ್ತಾರೆ. ಇಲ್ಲ, ಇದು ವಿನಾಯಕ್ ಪ್ರಭುಜಿ ಬೇಡ ಅಂತ ಹೇಳಿದ್ರು, ಶುಕ್ರವಾರ ಬೇಡ ಅಂತ ಹೇಳಿದ್ರು. ಅಲ್ಲ ಮಾತಾಜಿ, ಮಂಡೇ ಫ್ರೈಡೆ ತಗೋಬಹುದಲ್ವಾ ಮಾತಾಜಿ? ಮಂಡೇ, ನೆಕ್ಸ್ಟ್ ಮಂಡೇ ಮತ್ತೆ ಫ್ರೈಡೆ. ಅಲ್ಲ, ವಿನಾಯಕ್ ಪ್ರಭುಜಿದು ಫ್ರೈಡೆ ಏನು ತೊಂದ್ರೆ ಅಂತ ಹೇಳಿದ್ರಲ್ಲ ಅವರು. ಮಾತಾಜಿ ನೆಕ್ಸ್ಟ್ ಫ್ರೈಡೆ ಓಕೆ ಪ್ರಭುಜಿ ಮಾತಾಜಿ. ಮುಂದಿನ ಫ್ರೈಡೆ ಇಲ್ವಾ ಪ್ರಭುಜಿ? ವಿನಾಯಕ್ ಪ್ರಭುಜಿ ಮುಂದಿನ ಫ್ರೈಡೆ ಇಲ್ವಾ? ಹರೇ ಕೃಷ್ಣ ಮಾತಾಜಿ, ಈ ಫ್ರೈಡೆ ಬೇಡ ಮಾತಾಜಿ, ನೆಕ್ಸ್ಟ್ ಮಂಡೇ ಮತ್ತೆ ನೆಕ್ಸ್ಟ್ ಫ್ರೈಡೆ ಓಕೆ ಮಾತಾಜಿ. ಸರಿ, ಅದ್ರನ್ನೇ ಅಂದ್ರೆ ಅವರಿಗೆ ಹೇಳ್ಬಿಡೋಣ ಮಾತಾಜಿ ಅವರಿಗೆ, ಫ್ರೈಡೆ ಮತ್ತೆ ಮಂಡೇ ತಕೊಳ್ಳಿ ಅಂತ, ಆಯ್ತಾ? ಬುಧವಾರ ಹಬ್ಬ ಇದೆ. ಬಟ್ ಬೇರೆಯವರಿಗೆಲ್ಲ ಕೇಳಿ ಮಾತಾಜಿ.